ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ವಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯ ಸಂಸ್ಥಾಪಕ ಆಚಾರ್ಯರಾದ ಶ್ರೀ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾವಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ನಾನು ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಈಶೋಪನಿಷತ್ತಿನ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಈ ಉತ್ತಮೋತ್ತಮವಾದ ಜ್ಞಾನವನ್ನ ಗುರು ಪರಂಪರೆಯ ಅನುಗ್ರಹದಿಂದ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ. ಸೊ ನಾವು ಈಶೋಪನಿಷತ್ತನ್ನ ನಾವು ತಿಳ್ಕೊತಾ ಇದ್ವಿ. ಸೊ ಇದರ ಪಠ್ಯಕ್ರಮ ಹೇಗಿದೆ ಅಂದ್ರೆ ಇದರಲ್ಲಿ 6 ಪಾಠಗಳಿದೆ. ಸೊ ಮೊದಲನೇ ಪಾಠದಲ್ಲಿ ನಾವು ಪರಿಚಯವನ್ನ ನಾವು ತಿಳ್ಕೊಂಡ್ವಿ, ವೇದಗಳಂದ್ರೆ ಏನಂತ ತಿಳ್ಕೊಂಡ್ವಿ, ಮತ್ತೆ ಜ್ಞಾನವನ್ನ ನಾವು ಯಾರಿಂದ ಕಲ್ತ್ಕೋಬೇಕು ಅಂತ ನಾವು ತಿಳ್ಕೊಂಡ್ವಿ. ಅದರಲ್ಲಿ ಎಷ್ಟು ಅವರೋಹಣ ಆರೋಹಣ ಪಂಥ 2 ತರ ಪಂಥ ಇದೆ ಅಂತ ತಿಳ್ಕೊಂಡ್ವಿ. ಮತ್ತೆ ನಮ್ಗೆ 4 ದೋಷಗಳಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತೆ ಆಮಂತ್ರಣ ಮಂತ್ರದಲ್ಲಿ ನಮ್ಗೆ ಭಗವಂತನ ಆ ಒಂದು ಪರಿಪೂರ್ಣತೆ ನಮ್ಗೆ ಅರ್ಥ ಆಯ್ತು. ಮತ್ತೆ ಪಾಠ 3ರಲ್ಲಿ ಮಂತ್ರಗಳು 1ರಿಂದ 3 ಇತ್ತು. ಅದರಲ್ಲಿ ನಮ್ಗೆ ಈಶಾವಾಸ್ಯ ತತ್ವವನ್ನ ನಾವು ತಿಳ್ಕೊಂಡ್ವಿ. ಈಶಾವಾಸ್ಯ ತತ್ವದೊಂದಿಗೆ ನಾವು ಹೇಗೆ ಜೀವನವನ್ನ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ.
ನಾವು ಆತರ ಜೀವನವನ್ನ ಮಾಡಿದ್ರೆ, ಈಶಾವಾಸ್ಯ ತತ್ವದಿಂದ ನಾವು ಜೀವನವನ್ನ ಮಾಡಿದ್ರೆ ನಾವು ಇಲ್ಲಿ 100 ವರ್ಷಗಳ ಕಾಲ ಬದುಕಿದ್ರು ಸಹ ನಾವು ಇಲ್ಲಿ ಯಾವುದೇ ಒಂದು ಬಂಧನಕ್ಕೆ ಒಳಗಾಗೋದಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಅಕಸ್ಮಾತ್ ಈಶಾ ತತ್ವ ಆ ಒಂದು ತತ್ವದೊಂದಿಗೆ ನಾವು ಜೀವನವನ್ನ ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಆತ್ಮಘಾತುಕ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಪಾಠ 4ರಿಂದ 8 ಶ್ಲೋಕಗಳಿತ್ತು. ಅದರಲ್ಲಿ ನಾವು ಈಶ್ವರನನ್ನ ನಾವು ಯಾರು ಉತ್ತಮ ಅಧಿಕಾರಿಯ ದೃಷ್ಟಿಯಿಂದ ಹೇಗೆ ನೋಡೋದು ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಭಗವಂತನ ಅಚಿಂತ್ಯ ಶಕ್ತಿನ ನಾವು ತಿಳ್ಕೊಂಡ್ವಿ. ಆ ಅಚಿಂತ್ಯ ಶಕ್ತಿನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಉತ್ತಮ ಅಧಿಕಾರಿಯ ದೃಷ್ಟಿಯಿಂದ ನಾವು ತಿಳ್ಕೋಬೇಕು ಆ ಈಶ್ವರನನ್ನ ಅಂತ ನಾವು ತಿಳ್ಕೊಂಡ್ವಿ. ಪಾಠ 5 ನಾವ್ ಇವಾಗ ತಿಳ್ಕೊತಾ ಇದೀವಿ. ಅದರಲ್ಲಿ 3 ಶ್ಲೋಕಗಳನ್ನ ನಾವು ಹಿಂದಿನ ವಾರ ತಿಳ್ಕೊಂಡಿದ್ವಿ. ಅದರಲ್ಲಿ ಆ ಈಶ್ವರನನ್ನ ನಾವು ಅರ್ಥ ಮಾಡ್ಕೊಳ್ಳೋ ಅಂತಹ ಒಂದು ಸರಿಯಾದ ಮತ್ತೆ ತಪ್ಪಾದ ವಿದ್ಯೆ ಏನು, ಸೊ ಸರಿ ವಿದ್ಯೆ ಅಂದ್ರೆ ಏನು, ತಪ್ಪಾದ ವಿದ್ಯೆ ಅಂದ್ರೆ ಏನು, ಕೊನೆಗೆ ನಾವು ಅಮರತ್ವವನ್ನ ಪಡಿಬೇಕಂತಂದ್ರೆ ಆ ಒಂದು ಅವಿದ್ಯೆ ಎರಡೂ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಎರಡೂ ಇದ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅಮರತ್ವ ಅಂದ್ರೆ ಅಲ್ಲಿ ನಿಜವಾದ ಶಾಶ್ವತತೆ ಅಂತಂದ್ರೆ ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ನಾವ್ ಏನೇ ಮಾಡಿದ್ರು ಸಹ ನಾವಿಲ್ಲಿ ಶಾಶ್ವತವಾಗಿ ನಾವು ಜೀವನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಶಾಶ್ವತವಾಗಿ ಜೀವನವನ್ನ ಮಾಡ್ಬೇಕು, ಅಮರರಾಗೇ ಇರ್ಬೇಕಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು. ಅದಕ್ಕೆ ನಮ್ಗೆ ವಿದ್ಯೆ ಮತ್ತೆ ಅವಿದ್ಯೆ ಎರಡೂ ಸಹ ಸಹಾಯ ಮಾಡುತ್ತೆ ಅಂತ ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತೆ ಇವತ್ತಿನ ದಿನದಲ್ಲಿ ನಾವು 12ರಿಂದ 14ನೇ ಶ್ಲೋಕ, ಭಗವಂತನನ್ನ ಆರಾಧನೆ ಮಾಡ್ಲಿಕ್ಕೆ ಅಂದ್ರೆ ಆ ಈಶ್ವರನನ್ನ ಆರಾಧನೆ ಮಾಡ್ಲಿಕ್ಕೆ ಸರಿಯಾದ ಮಾರ್ಗ ಯಾವುದು, ಉಪಾಸನಾ ಮಾರ್ಗ ಯಾವುದು, ತಪ್ಪಾದ ಆರಾಧನಾ ಮಾರ್ಗ ಯಾವುದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ ಈ ವಾರದಲ್ಲಿ. ಮತ್ತೆ ನಿಮ್ದೊಂದು ಆಕ್ಟಿವಿಟಿ ಸಹ ಇದೆ, ಅದನ್ನು ಸಹ ನಾವು ಮಾಡ್ಬೇಕಾಗುತ್ತೆ. ತುಂಬಾ ಮುಖ್ಯವಾದ ಆಕ್ಟಿವಿಟಿ, ನಮ್ಮ ಜೀವನಕ್ಕೆ ಹತ್ರವಾಗಿರುವಂತಹ ಆಕ್ಟಿವಿಟಿ. ಮತ್ತೆ 6ನೇ ಮಂತ್ರ, 6ನೇ ಪಾಠ, ಕೊನೆ ಪಾಠ. ಅದರಲ್ಲಿ ನಾವು ಭಗವಂತನನ್ನ ಸಾಯುವ ಸಮಯದಲ್ಲಿ ಒಬ್ಬ ಹೇಗೆ ಪ್ರಾರ್ಥನೆಯನ್ನ ಮಾಡ್ತಾನೆ ಭಗವಂತನಿಗೆ ಅನ್ನೋದನ್ನ ನಾವು 15ರಿಂದ 18ನೇ ಶ್ಲೋಕದಲ್ಲಿ ನಾವು ತಿಳ್ಕೊತೀವಿ. ಹರೇ ಕೃಷ್ಣ. ಮಾತಾಜಿಗಳೇ, ಇದು ನೀವು ಎಲ್ಲರೂ ನಿಮ್ಮ ಟೀಮ್ಮೇಟ್ಸ್ ಎಲ್ಲ ಬಂದಿದಾರಾ ನೀವು ನಾಟಕವನ್ನ ಮಾಡ್ಬೇಕಂದ್ರೆ, ಕಿರು ನಾಟಕವನ್ನ ಮಾಡ್ಬೇಕಂದ್ರೆ, ಅಥವಾ ಇನ್ನೂ ಸ್ವಲ್ಪ ವೇಟ್ ಮಾಡ್ಬೇಕಾ? ಹರೇ ಕೃಷ್ಣ. ಯಾರು ಮಾತಾಡ್ತಾ ಇಲ್ಲ? ನನ್ನ ಧ್ವನಿ ಕೇಳಿಸ್ತಾ ಇಲ್ವಾ ಮಾತಾಜಿ? ಕೇಳಿಸ್ತಾ ಇದೆ ಮಾತಾಜಿ. ಮಾತಾಜಿ ಒಬ್ರೊಬ್ರು ಬರ್ಬೇಕು ಮಾತಾಜಿ ಇನ್ನು. ಹೌದಾ? ಯಾರ ಟೀಮ್ ಆದ್ರೂ ಬಂದಿದ್ರೆ ಪೂರ್ತಿ ಎಲ್ಲರೂ ಬಂದಿದ್ದೀರಾ ಅಂತಂದ್ರೆ ಅವ್ರು ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದ್ರೆ ನಾನು ಮತ್ತೆ ಇವತ್ತಿನ ತರಗತಿನ ಶುರು ಮಾಡ್ಬಿಟ್ರೆ ಮತ್ತೆ ಅದು ಅರ್ಧದಲ್ಲಿ ನಿಲ್ಲಿಸ್ಬೇಕಾಗತ್ತೆ, ಅದಕ್ಕೋಸ್ಕರ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಪ್ರಣಾಮ್ ಗೌರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ ಟೀಮ್ ಅವರೆಲ್ಲ ಬಂದಿದಾರ ಮಾತಾಜಿ? ಬಂದಿದಾರ ಮಾತಾಜಿ? ಗೌರಿ ಐ ಆಮ್ ಮಾತಾಜಿ ಜಸ್ಟ್ ಚೆಕಿಂಗ್ ಮಾತಾಜಿ. ಐ ಆಮ್ ಜಸ್ಟ್ ಚೆಕಿಂಗ್ ಮಾತಾಜಿ. ನೋಡಿ ಮಾತಾಜಿ, ಎಲ್ಲರೂ ಇದಾರೆ ಅಂತಂದ್ರೆ ನೀವ್ ಸ್ಟಾರ್ಟ್ ಮಾಡಿ. ಬಂದಿದಾರಾ? ಎಸ್ ಮಾತಾಜಿ ಬಂದಿದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ಒನ್ ಮೋರ್ ಕ್ಯಾಂಡಿಡೇಟ್. ಒಬ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಮಾತಾಜಿ ನಾನು ಜರ್ನಿಯಲ್ಲಿ ಇದೀನಿ ಮಾತಾಜಿ, ಕೇಳಿಸ್ಕೊಂತೀನಿ ಮಾತಾಜಿ. ನೆಟ್ವರ್ಕ್ ಸಿಗುತ್ತಲ್ಲ ಗೊತ್ತಿಲ್ಲ, ಆದ್ರೂ ಕೇಳಿಸ್ಕೊಂಡು ಫೈನ್ ಮಾಡ್ತೀನಿ. ಹೌದಾ? ಓಕೆ. ಆಲ್ಮೋಸ್ಟ್ ಬಂದಿದ್ದಾರೆ ಮಾತಾಜಿ. ಪಲ್ಲವಿ ಮಾತಾಜಿ, ಮಂಜುಳಾ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಲತಾಮಣಿ ಮಾತಾಜಿ ಬಂದಿಲ್ಲ. ಓಕೆ. ಅಲ್ಲ, ನಿಮ್ದು ಒಂದು ಪಾರ್ಟ್ ಆತರ ಏನಾದ್ರು ಮಾಡಂಗಿದ್ರೆ ಸ್ಟಾರ್ಟ್ ಮಾಡಿ. ಅಷ್ಟೊತ್ತಿಗೆ 2ನೇ ಪಾರ್ಟ್ ಬೇಕಾದ್ರೆ ಅವರೇ ಫಸ್ಟ್ ಮಾತಾಜಿ. ಲತಾಮಣಿನೇ ಫಸ್ಟ್. ಕಾಲ್ ಮಾಡ್ತೀನಿ ಮಾತಾಜಿ. ಅವರೇನೆ ಫಸ್ಟ್? ಅವರೇ ಫಸ್ಟ್. ಓಕೆ ಮಾತಾಜಿ, ಕಾಲ್ ಮಾಡ್ತೀನಿ ಮಾತಾಜಿ ಅವ್ರಿಗೆ. ಸೊ ಹಾಗಾದ್ರೆ ಪ್ರೀವಿಯಸ್ ವೀಕ್ ಒಂದ್ ಸ್ವಲ್ಪ ರಿವೈಸ್ ಮಾಡ್ಕೊಂಡು ಇವತ್ತಿನ ವೀಕ್ಗೆ ಹೋಗೋಣಂತೆ. ಸೊ ಹಿಂದಿನ ಒಂದು 3 ಶ್ಲೋಕಗಳು, ಅದ್ರಲ್ಲಿ ನಾವೇನನ್ನ ತಿಳ್ಕೊಂಡಿದೀವಿ ಅಂದ್ರೆ, ಅಂದಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ ತಥೋ ಭೂಯ ಇವತೆ ತಮೋ ಯಾವು ವಿದ್ಯಾಯಾಂ ರತಾಹ. ಸೊ ಇದು 9ನೇ ಶ್ಲೋಕ ಆಗಿತ್ತು. 10ನೇ ಶ್ಲೋಕ, ಅನ್ಯ ದೇವಾಹುರ್ ಅವಿದ್ಯೆಯ ಅನ್ಯದಾಹುರ್ ವಿದ್ಯೆಯ ಇತಿ ಶುಶ್ರುಮ ಧೀರಾಣಾಂ ಏನಸ್ತದ್ ವಿಚಚಕ್ಷಿರೆ. ಮತ್ತೆ 11ನೇ ಶ್ಲೋಕ, ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ ವೇದೋ ಭಯಂ ಸಹ ಅವಿದ್ಯೆಯಾ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಂ ಅಮೃತಂ ಅಶ್ನುತೆ ಅಂತ ಇಲ್ಲಿ ನಾವು ತಿಳ್ಕೊಂಡ್ವಿ ಹಿಂದಿನ ತರಗತಿಯಲ್ಲಿ. ಅಂದ್ರೆ ವಿದ್ಯೆ ಅಂದ್ರೆ ಏನು, ಅವಿದ್ಯೆ ಅಂದ್ರೆ ಏನು. ಆ ಅವಿದ್ಯೆ ಅನ್ನೋದು ನಮ್ಮನ್ನ ಅದು ಅಂಧಕಾರಕ್ಕೆ ನಮ್ಗೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಈ ವಿದ್ಯೆ ಅನ್ನೋದು ನಮ್ಗೆ ಇನ್ನೂ ಹೆಚ್ಚಿನ ಅಂಧಕಾರಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ 9ನೇ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ. ನಮ್ಗೆ ಆಶ್ಚರ್ಯ ಆಯ್ತು, ಇದೇನದು ವಿದ್ಯೆ ಇರೋರು ಇನ್ನ ಅಂಧಕಾರಕ್ಕೆ ಹೋಗ್ತಾರ ಅಂತ. ಹೌದು, ಈ ಐಹಿಕ ವಿದ್ಯೆ ಅನ್ನೋದು ನಮ್ಗೆ ಆ ಭಗವಂತನ ಇಲ್ದಲಿರುವಂತಹ ಐಹಿಕ ವಿದ್ಯೆ ನಮ್ಗೆ ಇನ್ನ ಅಂಧತಮ ಪ್ರದೇಶಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. 10ನೇ ಶ್ಲೋಕದಲ್ಲಿ ನಮ್ಗೆ ಏನನ್ನ ಹೇಳಿದ್ರು,
ಸೊ ನಿಜವಾದ ವಿದ್ಯೆ ಏನು ಅಂತ ನಮ್ಗೆ ತಿಳಿಸ್ಕೊಟ್ರು. ಮತ್ತೆ ನಾವ್ ಇವಾಗ ಏನು ಈ ಐಕ್ಯ ಪ್ರಪಂಚದಲ್ಲಿ ವಿದ್ಯೆ ಅಂತ ತಿಳ್ಕೊಂತಾ ಇದೀವಿ, ಅದನ್ನ ಅವಿದ್ಯೆ ಅಂತ ನಾವು ತಿಳ್ಕೊಂಡ್ವಿ, ಅರ್ಥ ಮಾಡ್ಕೊಂಡ್ವಿ. ಮತ್ತೆ ನಿಜವಾದ ವಿದ್ಯೆ ಅಂತಂದ್ರೆ ಸೊ ಅದು ನಮ್ಮನ್ನ ಆತ್ಮ ಕರೆಗೆ ಕರ್ಕೊಂಡು ಹೋಗ್ಬೇಕು. ಮತ್ತೆ ನಮ್ಗೆ ಆ ಇಂದ್ರಿಯ ನಿಗ್ರಹ ಮಾಡೋದನ್ನ ನಮ್ಗೆ ಅದು ತಿಳಿಸಿಕೊಡ್ಬೇಕು. ಸೊ ಅಂತಹ ವಿದ್ಯೆ ನಮ್ಮನ್ನ ಭಗವಂತನೆಡೆಗೆ ಕರ್ಕೊಂಡು ಹೋಗುತ್ತೆ, ಆತ್ಮ ಸಾಕ್ಷಾತ್ಕಾರ ಮಾಡುತ್ತೆ, ಭಗವಂತನ ಸಾಕ್ಷಾತ್ಕಾರ ಮಾಡಿಸುತ್ತೆ ಅಂತ. ಅದು ನಿಜವಾದ ವಿದ್ಯೆ. ಮತ್ತೆ ಅದರಲ್ಲಿ ನಾವು 18 ಅಂಶಗಳನ್ನ ತಿಳ್ಕೊಂಡ್ವಿ. ಈ 18 ಅಂಶಗಳನ್ನ ಹೊರತುಪಡಿಸಿ ಇನ್ನೆಲ್ಲವೂ ಸಹ ಅವಿದ್ಯೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ 11ನೇ ಶ್ಲೋಕದಲ್ಲಿ ನಮ್ಗೆ ಅಮರತ್ವ ಅನ್ನೋದು ಬೇಕು. ಯಾಕಂದ್ರೆ ನಾವೆಲ್ಲರೂ ಸಹ ಅಮರರು, ಶಾಶ್ವತವಾಗಿರುವಂತವ್ರು. ಅದಕ್ಕೆ ಅಮರತ್ವವನ್ನ ನಾವು ಪಡಿಬೇಕಂತಂದ್ರೆ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಯಾವುದೇ ಒಂದು ಮಾರ್ಗ ಇಲ್ಲ. ನಾವು ಹಿರಣ್ಯಕಶಿಪುವನ್ನ ನೋಡಿದ್ವಿ, ಅವನಿಗೆ ಅಮರತ್ವ ಪಡಿಬೇಕಂತ ಎಷ್ಟು ಕಷ್ಟಪಟ್ಟ, ಆದ್ರೂ ಸಹ ಅವನು ಅಮರನಾಗ್ಲಿಲ್ಲ. ಸೊ ನಾವ್ ಈ ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವಾಗಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಅಮರತ್ವ ಬೇಕೇ ಬೇಕಂತಂದ್ರೆ ನಾವು ಆ ಭಗವಂತನ ಲೋಕಕ್ಕೆ ಹೋಗ್ಬೇಕು. ಭಗವಂತನ ಲೋಕದಲ್ಲಿ ಮಾತ್ರ ನಾವು ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ವಿದ್ಯೆ ಮತ್ತೆ ಅವಿದ್ಯೆ ಎರಡೂ ಬೇಕು. ಸೊ ಏಕೆ ಆ ಅವಿದ್ಯೆ ಬೇಕು ಅಂತಂದ್ರೆ ನಮ್ಮ ದೇಹವನ್ನ ಪೋಷಣೆ ಮಾಡ್ಕೊಳ್ಲಿಕ್ಕೆ ಆ ಐಹಿಕ ವಿದ್ಯೆ ಬೇಕು. ಆ ಐಹಿಕ ವಿದ್ಯೆ ಇಲ್ದಲಿದ್ರೆ ನಮ್ಗೆ ದೇಹವನ್ನ ಪೋಷಣೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ನಮ್ಗೆ ಈ ದೇಹದಲ್ಲಿ ನಾವು ವಾಸ ಮಾಡ್ತಿರೋದ್ರಿಂದ ಸೊ ನಾವು ಆ ಭಗವಂತನ ಲೋಕಕ್ಕೆ ಹೋಗ್ಬೇಕಂತಂದ್ರೆ ಈ ದೇಹವನ್ನು ಸಹ ನಾವು ಆರೋಗ್ಯವಾಗಿ ಸದೃಢವಾಗಿ ನಾವು ಇಟ್ಕೋಬೇಕಾಗತ್ತೆ. ಸೊ ಅದಕ್ಕೆ ಎಷ್ಟು ಕೆಲಸವನ್ನ ಮಾಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಎಷ್ಟು ನಮ್ಗೆ ಹಣದ ಅಗತ್ಯ ಇದೆ ಅಂತಂದ್ರೆ ಈ ದೇಹ ಮತ್ತೆ ಈ ಆತ್ಮವನ್ನ ಜೊತೆಯಲ್ಲಿ ಇಡ್ಲಿಕ್ಕೆ ಎಷ್ಟು ಬೇಕೋ, ಮತ್ತೆ ನಮ್ಮನ್ನ ಯಾರು ಅವಲಂಬಿಸಿದಾರೋ ಅವರನ್ನ ಪೋಷಣೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ದುಡಿಬೇಕು. ಇನ್ ಮಿಕ್ಕಿದ ಸಮಯವನ್ನೆಲ್ಲ ನಾವು ಆ ಭಗವತ್ ಭಕ್ತಿ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಬೇಕು. ಅವಾಗ ನಾವು ಅಮರರಾಗ್ಬೋದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಇವಾಗ ನಾವು ಈ 12ನೇ ಶ್ಲೋಕ, 13ನೇ ಶ್ಲೋಕ, 14ನೇ ಶ್ಲೋಕವನ್ನ ನಾವು ಕಂಪೇರ್ ಮಾಡಿದ್ರೆ 9, 10, 11ಕ್ಕೆ ಈ 3 ಶ್ಲೋಕ ತರನೇ ಈ 3 ಶ್ಲೋಕ ಇದೆ. ಸೊ ಎಲ್ಲಿ ವಿದ್ಯೆ ಅಂತ ಬಂದಿದೆಯೋ ಅಲ್ಲಿ ಅಸಂಭೂತಿ ಅಂತ ಬರುತ್ತೆ. ಸರಿ, ಎಲ್ಲಿ ವಿದ್ಯೆ ಅಂತ ಬಂದಿದೆಯೋ ಅಲ್ಲಿ ಸಂಭೂತಿ ಅಂತ ಬರುತ್ತೆ. ಇಲ್ಲಿ ಅವಿದ್ಯಾ ಅಂತ ಬಂದಿದೆಯೋ ಅಲ್ಲಿ ಅಸಂಭೂತಿ ಅಂತ ಬರುತ್ತೆ. ಅದಷ್ಟೇ ವ್ಯತ್ಯಾಸ ಇದೆ. ಅದ್ ಬಿಟ್ರೆ ಇನ್ನೆಲ್ಲವೂ ಸಹ ಒಂದೇ ತರ ಇದೆ. ಇಲ್ಲಿ ನೀವು ನೋಡಿದ್ರೆ ನೋಡಿ, ಇಲ್ಲಿ ಅಂತಃ ತಮಃ ಪ್ರವಿಶಂತಿ ಏ ಅವಿದ್ಯಾಂ ಉಪಾಸತೆ, ಇಲ್ಲಿ ಅಂಧಂ ತಮಃ ಪ್ರವಿಶಂತಿ ಏ ಅಸಂಭೂತಿಂ ಉಪಾಸತೆ ಅಂತ ಬರ್ತಾ ಇದೆ. ತಥೋಭೂಯ ಇವತ್ತೇ ತಮೋ. ಸೊ ತಥೋಭೂಯ ಇವತ್ತೇ ತಮೋ ಸಾವು ವಿದ್ಯಾಯಾಂ ರತಃ ಯಾವು ಸಂಭೂತ್ಯಾಂ ರತಃ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸೊ ಇವಾಗ ಯಾರು ಆ ಅಸಂಭೂತಿಯನ್ನ ಯಾರು ಆರಾಧನೆ ಮಾಡ್ತಾರೋ ಅವರು ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ. ಆದ್ರೆ ಸಂಭೂತಿಯನ್ನ ಯಾರು ಆರಾಧನೆ ಮಾಡ್ತಾರೋ ಅವ್ರು ಇನ್ನ ಹೆಚ್ಚಿನ ಅಂಧಕಾರ ಪ್ರದೇಶಗಳಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅನ್ಯ ದೇವಾಹುರ್ ಅವಿದ್ಯೆಯ ಅನ್ಯ ದೇವಾಹುರ್ ವಿದ್ಯೆಯ ಇತಿ ಶುಶ್ರುಮ ಧೀರಾಣ ಏನಸ್ತದ್ ವಿಚಚಕ್ಷಿರೆ ಅಂತ ಹೇಳಿದ್ರು. ಇಲ್ಲೇನೇನ್ ಹೇಳ್ತಾ ಇದ್ದಾರೆ? ಇಲ್ಲಿ ವಿದ್ಯೆಯ ಇರೋ ಕಡೆ ಏನ್ ಬರ್ತಾ ಇದೆ? ಇಲ್ಲಿ ಅನ್ಯ ದೇವಾಹುರ್ ಅಸಂಭವಾತ್ ಅನ್ಯದ್ ಆಹುರ್ ಸಂಭವಾತ್. ಸೊ ಇಲ್ಲಿ ಅವಿದ್ಯೆಯ ವಿದ್ಯೆ ಇರೋ ಕಡೆ ಇಲ್ಲಿ ಅಸಂಭವಾತ್ ಸಂಭವಾತ್ ಬರ್ತಾ ಇದೆ. ಇತಿ ಶುಶ್ರುಮ ಧೀರಾಣಾಂ ಏನಸ್ತದ್ ವಿಚಚಕ್ಷಿರೆ, ಇತಿ ಶುಶ್ರುಮ ಧೀರಾಣಾಂ ಏನಸ್ತದ್ ವಿಚಚಕ್ಷಿರೆ. ನೋಡಿ, ಇನ್ನೆಲ್ಲ ಸೇಮೇ ಇದೆ. ಸೊ ಅದೇ ತರನೇ ಇಲ್ಲಿ ಏನ್ ಹೇಳ್ತಾ ಇದಾರೆ? ಗತಿ ಹೇಳ್ತಾ ಇದಾರೆ. ನಾವೇನ್ ಅನ್ಕೊಂಡಿದೀವಿ, ಯಾರನ್ನೇ ಪೂಜೆ ಮಾಡಿದ್ರು ಸಹ ಗತಿ ಒಂದೇ ಅಂತ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಆದ್ರೆ ಆತರ ಅಲ್ಲ. ಸೊ ನಾವು ಸಂಭವಾತ್ ಯಾರಿದ್ದಾರೆ ಅವರನ್ನ ನಾವು ಪೂಜೆ ಮಾಡಿದ್ರೆ, ಆ ಪರಮನನ್ನ ಪೂಜೆ ಮಾಡಿದ್ರೆ ನಮ್ಗೆ ಒಂದು ಗತಿ, ಯಾರು ಪರಮ ಅಲ್ವೋ ಅವರನ್ನ ಪೂಜೆ ಮಾಡಿದ್ರೆ ಈ ಬೇರೆ ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಆ ಧೀರನಿಂದ ಮಾತ್ರ ನಾವು ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೊನೆಯ ಶ್ಲೋಕದಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ರೆ, ಇಲ್ಲಿ ಅವಿದ್ಯೆ ಎರಡೂ ಬೇಕು ನಮ್ಗೆ ಅಮೃತತ್ವವನ್ನ ಪಡಿಲಿಕ್ಕೆ ಅಂತ ಹೇಳಿದ್ರು. ಸೊ ಅದೇ ತರ ಇಲ್ಲಿ ಸಂಭೂತಿ ಮತ್ತೆ ಅಸಂಭೂತಿ ಅಂದ್ರೆ ಇಲ್ಲಿ ವಿನಾಶಂ ಅಂತಾನು ನಮ್ಗೆ ಇಲ್ಲಿ ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ. ಸೊ ಸಂಭೂತಿ ಅಸಂಭೂತಿ ಎರಡೂನು ಸಹ ಬೇಕು ನಮ್ಗೆ ಅಮೃತತ್ವವನ್ನ ಪಡ್ಕೊಳ್ಲಿಕ್ಕೆ ಅಂತ. ನೋಡಿ, ವಿದ್ಯಾಂಚ ಅವಿದ್ಯಾಂಚ ಎಸ್ತದ್ವೇದೋ ಭಯಂ ಸಹ. ಸೊ ಇಲ್ಲಿ ಸಂಭೂತಿಂಚ ವಿನಾಶಂಚ ಎಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ, ಇಲ್ಲಿ ವಿನಾಶೇನ ಮೃತ್ಯುಂ ತೀರ್ತ್ವ ಸಂಭೂತ್ಯಾ ಅಮೃತಂ ಅಶ್ನುತೆ. ಇಲ್ಲೂ ಅಷ್ಟೇ ವಿದ್ಯೆಯಾಂ ಅಮೃತಂ ಅಶ್ನುತೆ. ಸೊ ಎರಡೂ ಬೇಕು ನಮ್ಗೆ. ಆ ಸಂಭೂತಿ ಮತ್ತೆ ಅಸಂಭೂತಿ ಎರಡೂ ಇದ್ರೆ ಅಷ್ಟೇ ನಾವು ಅಮೃತತ್ವವನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಈ 3 ಶ್ಲೋಕಗಳನ್ನ ನಾವು ಕಲ್ತ್ಕೊಂಡ್ರೆ ಈ 3 ಶ್ಲೋಕಗಳು ಆಟೋಮೆಟಿಕ್ ಆಗಿ ಬರುತ್ತೆ. ಬಟ್ ಇಲ್ಲಿ ಎಲ್ಲಿ ಅವಿದ್ಯೆ ಇದೆಯೋ ಅಲ್ಲಿ ಅಸಂಭೂತಿ ಹಾಕ್ಬೇಕು, ಎಲ್ಲಿ ವಿದ್ಯೆ ಇದೆಯೋ ಅಲ್ಲಿ ಸಂಭೂತಿ ಹಾಕ್ಬೇಕು. ಅಷ್ಟು ವ್ಯತ್ಯಾಸ ಇದೆ ಇದು. ಸೊ ಇದನ್ನ ನಾವು ಇವತ್ತಿನ ದಿವಸ ಅರ್ಥ ಮಾಡ್ಕೊತಾ ಇದೀವಿ. ಸೊ ಇದರ ಅರ್ಥಗಳೇನು ಅಂತಂದ್ರೆ, ಸೊ ಇಲ್ಲಿ 9ನೇ ಶ್ಲೋಕದ ಅರ್ಥ, ಯಾರು ಅವಿದ್ಯೆಯ ಕಾರ್ಯದಲ್ಲಿ ತೊಡಗಿರುವರೋ ಅವರು ಅಜ್ಞಾನದ ಅಂಧಕಾರದ ಪ್ರದೇಶವನ್ನು ಪ್ರವೇಶಿಸುತ್ತಾರೆ.
ಜ್ಞಾನವೆನಿಸಿಕೊಂಡಿರುವುದರಲ್ಲಿ ತೊಡಗಿರುವವರಂತೂ ಇನ್ನೂ ಕೀಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೇವತೆಗಳ ಆರಾಧಕರು ಇನ್ನೂ ಹೆಚ್ಚಾಗಿ ನಿರಾಕಾರ ಆರಾಧಕರು, ಅಂದ್ರೆ ಇಲ್ಲಿ ದೇವತೆಗಳ ಆರಾಧಕರು ಅವರಿಗಿಂತ ಹೆಚ್ಚಾಗಿ ನಿರಾಕಾರ ಆರಾಧಕರು ಕತ್ತಲೆಯ ಪ್ರದೇಶವನ್ನ ಪ್ರವೇಶಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಜ್ಞಾನದ ಸಂಸ್ಕೃತಿ ಮತ್ತೆ ಅಜ್ಞಾನದ ಸಂಸ್ಕೃತಿಯಿಂದ ಬರುವಂತಹ ಆ ಒಂದು ಫಲಿತಾಂಶ ಬೇರೆ ಬೇರೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರನೇ ಇಲ್ಲಿ ಪರಮ ಪುರುಷನನ್ನ ಆರಾಧಿಸುವುದರಿಂದ ಮತ್ತೆ ದೇವತೆಗಳನ್ನ ಆರಾಧಿಸುವುದರಿಂದ ವಿಭಿನ್ನ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಜ್ಞಾನ ಮತ್ತು ದಿವ್ಯ ಜ್ಞಾನದ ಪ್ರಕ್ರಿಯೆಯನ್ನು ಅಕ್ಕಪಕ್ಕದಲ್ಲಿ ಕಲೀರಿ, ಅಂದ್ರೆ ಎರಡನ್ನೂ ನಾವು ಕಲ್ತ್ಕೋಬೇಕು. ನಾವು ಅಮೃತತ್ವವನ್ನ ಪಡಿಬೇಕು ಅಂತಂದ್ರೆ ಅದೇ ತರನೇ ಇಲ್ಲೂ ಸಹ ದೇವೋತ್ತಮ ಪರಮ ಪುರುಷನನ್ನು ಹಾಗೆ ಅವನ ಅನಿತ್ಯವಾದ ಐಹಿಕ ಸೃಷ್ಟಿನೂ ನಾವು ತಿಳಿಬೇಕು. ನಾವು ಅಮೃತತ್ವವನ್ನ ಪಡಿಬೇಕಂದ್ರೆ ಒಂದನ್ನೇ ತಿಳ್ಕೊಂಡ್ರೆ ನಮ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಅಮೃತತ್ವದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇದನ್ನ ಮತ್ತೊಮ್ಮೆ ನಾನು ಇದ್ರದ್ದು 12 ಮತ್ತೆ 14 ಅವಲೋಕನವನ್ನು ನೋಡೋಣ. ಅಸಂಭೂತಿಯು ಅಂಧಕಾರದೆಡೆಗೆ ಕೊಂಡೊಯ್ಯುತ್ತದೆ, ಸಂಭೂತಿಯು ಇನ್ನೂ ಹೆಚ್ಚಿನ ಅಂಧಕಾರದೆಡೆಗೆ ಕೊಂಡೊಯ್ಯುತ್ತದೆ. ಸಂಭೂತಿಯು ಒಂದು ರೀತಿಯ ಫಲಿತಾಂಶವನ್ನು ನೀಡುತ್ತದೆ, ಅಸಂಭೂತಿಯು ಇನ್ನೊಂದು ರೀತಿಯ ಫಲಿತಾಂಶವನ್ನು ನೀಡುತ್ತದೆ. ಸಂಭೂತಿ ಮತ್ತು ಅಸಂಭೂತಿ ಒಟ್ಟಾಗಿ ಅಮರತ್ವವನ್ನ ನೀಡುತ್ತದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊತಾ ಇದೀವಿ ಇವತ್ತಿನ ಕ್ಲಾಸ್ ಅಲ್ಲಿ. ಸೊ ಇಲ್ಲಿ ನಾವು ಓದ್ಸತಿನೂ ಸಹ ನಾವು ಇದನ್ನ ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ಸೊ ಅದೇ ತರನೇ ಇವಾಗ ಇಲ್ಲೂ ಸಹ ನಾವು ಅಸಂಭೂತಿ ಅಂದ್ರೆ ಏನು, ಸಂಭೂತಿ ಅಂದ್ರೆ ಏನು, ಏನಾಗುತ್ತೆ ಅಂತ ಹೇಳ್ಬಿಟ್ಟು 12, 13, 14ನೇ ಶ್ಲೋಕದಲ್ಲಿ ಈ ಅಸಂಭೂತಿ ಸಂಭೂತಿ ಒಂದೇ ತರ ಇರೋದಿಲ್ಲ, ಅಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಪದಗಳು ಮಾತ್ರ ಸೇಮೆ, ಸಂಭೂತಿ ಮತ್ತೆ ಸಂಭೂತಿ. ಆದ್ರೆ 12ನೇ ಶ್ಲೋಕದಲ್ಲಿ ಅಸಂಭೂತಿ ಅಂದ್ರೆ ಬೇರೆ ಒಂದು ಅರ್ಥ, ಸಂಭೂತಿ ಅಂದ್ರೆ ಬೇರೆ ಅರ್ಥ. ಎಸ್ಪೆಷಲಿ ಅಸಂಭೂತಿಗಿನ ಈ ಸಂಭೂತಿಗೆ ಬೇರೆ ಅರ್ಥವನ್ನ ನಾವು ತಿಳ್ಕೊಂತಾ ಹೋಗ್ತೀವಿ 12, 13, 14ರಲ್ಲಿ. ಸೊ ಅಸಂಭೂತಿ ಅಂತಂದ್ರೆ ದೇವತೆಗಳ ಆರಾಧನೆ. ಸೊ ಸಂಭೂತಿ ಅಂತಂದ್ರೆ ಇಲ್ಲಿ 12ನೇ ಶ್ಲೋಕದ ಪ್ರಕಾರ ನಿರಾಕಾರ ತತ್ವದ ಆರಾಧನೆಯನ್ನ ಇಲ್ಲಿ ಸಂಭೂತಿ ಅಂತ ಹೇಳ್ಬಿಟ್ಟು ಇಲ್ಲಿ, ಅಂದ್ರೆ ಅವ್ರಿಗೆ ಅಜ್ಞಾನ ಇದೆ, ಅದಕ್ಕೆ ಅವ್ರೇನ್ ಅನ್ಕೊಂಡಿದ್ದಾರೆ, ಆ ನಿರಾಕಾರ ಆರಾಧನೆನೇ ಸಂಭೂತಿ ಅಂತ ಅನ್ಕೊಂಡಿದ್ದಾರೆ. ಸೊ ಮತ್ತೆ ಇಲ್ಲಿ 13ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮ ಪುರುಷನಿಂದ ಭಿನ್ನವಾದ ಆರಾಧನೆ ಎಲ್ಲವನ್ನೂ ಸಹ ನಾವಿಲ್ಲಿ ಅಸಂಭೂತಿ ಅಂತ ಕರಿತಾ ಇದೀವಿ. ಬರೇ ದೇವತೆಗಳ ಆರಾಧನೆ ಒಂದೇ ಅಲ್ಲ, ದೇವೋತ್ತಮ ಪರಮ ಪುರುಷ ಕೃಷ್ಣನನ್ನ ಬಿಟ್ಟು ಬೇರೆ ಯಾರನ್ನೇ ಆರಾಧನೆ ಮಾಡಿದ್ರು ಸಹ ಅದೆಲ್ಲವೂ ಸಹ ಅಸಂಭೂತಿ ಕೆಳಗಡೆ ಬರುತ್ತೆ. ಮತ್ತೆ ಇಲ್ಲಿ ಸಂಭೂತಿ ಅಂದ್ರೆ ಅದು ದೇವೋತ್ತಮ ಪರಮ ಪುರುಷನ ಆರಾಧನೆ ಅಷ್ಟೇ, ಅದು ಬಿಟ್ರೆ ಬೇರೆ ಇನ್ನೇನು ಇಲ್ಲ, ಅದನ್ನ ಸಂಭೂತಿ ಅಂತ. ಇದು ನಿಜವಾದ ಸಂಭೂತಿ, ದೇವೋತ್ತಮ ಪರಮ ಪುರುಷನ ಆರಾಧನೆ. ಮತ್ತೆ ಇಲ್ಲಿ 14ನೇ ಶ್ಲೋಕದಲ್ಲಿ ನಮ್ಗೆ ಏನನ್ನ ಹೇಳಿದ್ರು, ಎರಡೂ ಬೇಕು, ಅಸಂಭೂತಿ ಸಂಭೂತಿ ಎರಡರ ಜ್ಞಾನ ಇದ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಅಮರತ್ವವನ್ನ ಪಡೀಲಿಕ್ಕೆ ಸಾಧ್ಯ ಅಂತ. ಸೊ ಅಸಂಭೂತಿ ಅಂತಂದ್ರೆ ಈ ಭೌತಿಕ ಜಗತ್ತಿನ ಜ್ಞಾನನೂ ಬೇಕು ನಮ್ಗೆ. ಇಲ್ಲಪ್ಪ ಈ ಭೌತಿಕ ಜಗತ್ತು ಅಶಾಶ್ವತವಾದದ್ದು, ಇದನ್ನ ಜ್ಞಾನ ನಮ್ಗೇನು ಬೇಕಾಗಿಲ್ಲ, ಇದನ್ನ ಕಟ್ಕೊಂಡು ಏನ್ ಮಾಡೋದು ಅಂತ ನಾವ್ ಹೇಳಂಗೇ ಇಲ್ಲ. ಸೊ ಇಲ್ಲಿ ಭೌತಿಕ ಜಗತ್ತಿನ ಜ್ಞಾನ ಮತ್ತೆ ದೇವೋತ್ತಮ ಪರಮ ಪುರುಷನ ಕುರಿತಾದ ಜ್ಞಾನ ಎರಡೂ ಇದ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಂತ್ರ 12ನ್ನ ಓದ್ಬೇಕು. ಸೊ ಎಲ್ಲರೂ ರೆಡಿ ಇದ್ದೀರಾ ಅಂತಂದ್ರೆ? ಹರೇ ಕೃಷ್ಣ. ಸೊ ರೆಡಿ ಇದ್ದೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಪ್ರಣಾಮ ಮಾತಾಜಿ. ಪ್ರಣಾಮ್ಸ್. ಹರೇ ಕೃಷ್ಣ ಮಾತಾಜಿ. ರಾಧಾ ಗೋವಿಂದ ಹರೇ ಕೃಷ್ಣ. ಗೆ ಜಯವಾಗಲಿ. ಹರೇ ಕೃಷ್ಣ. ಸೊ ನಮ್ಮ ಟೀಮಿಂದ ನಾವು ವಿದ್ಯೆಯನ್ನು ಪರಮಮಂಗಳಂ ದೇವಿದಾಸಿ ಅವರು ವಿದ್ಯೆಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಲತಾಮಣಿ CN ಮಾತಾಜಿ ಅವರು ಅವಿದ್ಯೆ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಭಕ್ತರ ಪಾತ್ರವನ್ನು ಲಕ್ಷ್ಮೀ ಮಾತಾಜಿ ವಹಿಸ್ತಾ ಇದ್ದಾರೆ. ಲೋಕಜೀವಿನಿ ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಬೇಕಾಗಿ ವಿನಂತಿ. ಮತ್ತೆ ನಾನು ವಿದ್ವಾಂಸನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಮತ್ತೆ ಶೋಭಾ N ಮಾತಾಜಿ, ಮಂಜುಳಾ BN ಮಾತಾಜಿ, ಮತ್ತೆ ಅನಂತ ಕುಲಕರ್ಣಿ ಪ್ರಭು, ಮುನಿರಾಜ್ ಪ್ರಭು, ಮುನಿಪಾಲ ಪ್ರಭು ಇವರೆಲ್ಲರೂ ಭಕ್ತರ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಸ್ಟಾರ್ಟ್ ಮಾಡೋದಾ? ಸ್ಟಾರ್ಟ್ ಮಾಡಿ ಮಾತಾಜಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಲತಾಮಣಿ ಮಾತಾಜಿ. ಲತಾಮಣಿ ಮಾತಾಜಿ, ಅದು ಫೋಕಸ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಮಾತಾಜಿ, ನಿಮ್ದು ಅರ್ಧ ಕಾಣಿಸ್ತಾ ಇದೆ ಫೇಸ್. ಓಕೆ ಮಾತಾಜಿ. ನಾನು ಅವಿದ್ಯೆ. ನಾನು ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಒಳ್ಳೆ ಕೆಲಸ ಇದೆ, ಒಳ್ಳೆ ಅನುಕೂಲ ಇದೆ ನನಗೆ. ಮತ್ತೆ ನಾನು ಬೆಳಿಗ್ಗೆ ಎದ್ದು ಕಾಫಿಗೆ ಒಂದು ಹೋಟ್ಲಲ್ಲಿ ಕಾಫಿಗೆ ಹೋಗ್ತೀನಿ. ಅಲ್ಲಿ ವಾಕಿಂಗ್ ಅವರೆಲ್ಲ ಸಿಗ್ತಾರೆ, ವಾಕಿಂಗ್ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಫ್ರೆಂಡ್ಸ್ಗಳ ಜೊತೆ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಾರ ಜೊತೆ ಮಾತಾಡ್ಕೊಂಡು ಆರಾಮಾಗಿದ್ದೀನಿ. ಒಂದು ಹೋಟ್ಲಿಗೆ ಹೋಗಿ ಟಿಫನ್ ಮಾಡ್ತೀನಿ. ಟಿಫನ್ ಮಾಡಿ ಬಂದು ಡ್ಯೂಟಿ ಕೆಲಸ ಇದ್ರೆ ಕೆಲಸ ಮಾಡ್ಕೋತೀನಿ. ಮಧ್ಯಾಹ್ನ ಒಂದು ಹೋಟ್ಲಿಗೆ ಹೋಗಿ ಆರಾಮಾಗಿ ಫುಡ್ ಎಲ್ಲ ತಗೋತೀನಿ.
ಮತ್ತೆ ಪಿಕ್ಚರು ಎಂಜಾಯ್ ಮಾಡ್ಕೊಂಡಿದೀನಿ, ಅಲ್ಲಿ ಇಲ್ಲಿ ಹೋಗ್ತೀನಿ, ಮಾಲ್ಗಳು ಸುತ್ತೀನಿ, ರಾತ್ರಿ ಒಂದು ಹೋಟ್ಲಿಗೆ ಹೋಗಿ ಆರಾಮಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆರಾಮಾಗಿ ಬಂದ್ ಮಲ್ಕೊಂತೀನಿ. ನಂದು ಏನೇ ಇಲ್ಲ, ಎಲ್ಲಾರ ಜೊತೆ ಫ್ರೀಯಾಗಿ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದೀನಿ ಲೈಫು. ಆದ್ರೂ ಹೌದಾ? ಒಂಥರ ಮಾತಾಜಿ ನನ್ಗೆ, ಆದ್ರೂ ಒಂಥರ ಆಗುತ್ತೆ. ಮತ್ತೆ ನನ್ಗೆ ಒಂಟಿ ಇದ್ದಾಗ ಒಂಥರ ಆಗುತ್ತೆ. ಏನಾಗುತ್ತೆ ಅಂದ್ರೆ ಏನೋ ಒಂಥರ ಒಂಟಿ ಹೆದರಿಕೆ, ಭಯ, ಒಂಥರ ಡಿಪ್ರೆಷನ್ ಆಗುತ್ತೆ, ಆನ್ಸೈಟಿ ಆದಂಗ ಆಗುತ್ತೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ ಇದಕ್ಕೆ. ವಿದ್ಯಾ ಮಾತಾಜಿ ನೀವೇನ್ ಹೇಳ್ತೀರಾ? ಹೌದಾ, ಅಷ್ಟೊಂದು ಖುಷಿಯಾಗಿ ಲೈಫ್ ನ ಎಂಜಾಯ್ ಮಾಡ್ತಾ ಇದ್ದೀರಾ ಮಾತಾಜಿ? ಹೌದು ಮಾತಾಜಿ, ಮಾಡ್ತಾ ಇದ್ದೀನಿ. ಆದ್ರೆ ಒಂಟಿ ಇರುವಾಗ ನನಗೆ ಸ್ವಲ್ಪ ಡಿಪ್ರೆಷನ್ ಆಗುತ್ತೆ, ಆನ್ಸೈಟಿಂಗ್ ಆಗುತ್ತೆ ಮಾತಾಜಿ. ಹೌದಾ, ನೋಡಿದ್ರೆ ನಾನು ಇಷ್ಟೊಂದು ಎಜುಕೇಶನ್ ಮಾಡಿದ್ದೀನಿ, ನಾ ಕೆಲ್ಸಕ್ಕೆ ಹೋಗ್ತೀನಿ, ಜಾಬ್ ಎಲ್ಲ ಮಾಡ್ತಿದ್ದೀನಿ, ಕೈ ತುಂಬಾ ಹಣ ಬರುತ್ತೆ, ಆದ್ರೂ ನನಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ನೀವು ಏನೂ ಇಲ್ಲ, ದಿನ ಬೆಳಗ್ಗೆ ಸುತ್ತಾಡ್ತಿರ್ತೀರಾ, ಎಜುಕೇಶನ್ ಮಾಡಿಲ್ಲ, ಏನು ಮಾಡಿಲ್ಲ, ಹೇಗೆ ಖುಷಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ? ನನಗೆ ಇಷ್ಟೊಂದು ಖುಷಿ ಸಿಗೋದೇ ಇಲ್ಲಲ್ಲ. ಹೌದು ಹೌದು, ಹರೇ ಕೃಷ್ಣ. ನಾನು ಮಾತಾಜಿ ಬರ್ತಾ ಭಕ್ತ ಇದ್ದಾರೆ. ಹೌದು ನಾನ್ ಮೊದ್ಲೆಲ್ಲ ತುಂಬಾನೇ ದುಃಖಿಯಾಗಿರ್ತಿದ್ದೆ. ಆದ್ರೆ ನಾನು ಇವಾಗಂತೂ ಈಗ 2 ವರ್ಷದಿಂದ ಅಂತೂ ನಾನು ತುಂಬಾನೇ ಖುಷಿಯಾಗಿದ್ದೇನೆ. ಅದು ಹೇಗೆಂದ್ರೆ, ನಾನು ಶ್ರೀಲ ಪ್ರಭುಪಾದರು ಬರೆದ ಭಗವದ್ಗೀತೆ ಓದ್ತಾ ಇದ್ದೇನೆ. ಮತ್ತೆ ಮಂಗಳೂರು ಇಸ್ಕಾನ್ದಿಂದ ಭಗವದ್ಗೀತೆ ಕ್ಲಾಸ್ಗೆ ಜಾಯಿನ್ ಆಗಿ ಕ್ಲಾಸ್ ಅನ್ನು ಕೇಳ್ತಾ ಇದ್ದೇನೆ. ಇದರಿಂದ ನಾನು ನನ್ನ ಜೀವನದಲ್ಲಿ ತುಂಬಾನೇ ಬದಲಾವಣೆ ಹೊಂದಿದ್ದೇನೆ. ಅದಕ್ಕಾಗಿ ಮತ್ತೆ ನಾನು ಭೌತಿಕ ವಿದ್ಯೆಗಿಂತ ಈಗ ಆಧ್ಯಾತ್ಮಿಕ ವಿದ್ಯೆಯಿಂದ ನಾನು ಭಗವಂತನನ್ನು ಅರಿತು, ಮತ್ತೆ ಈ ಎಲ್ಲ ಈ ಐಹಿಕ ಮೋಹದಿಂದ ತುಂಬಾನೇ ಮುಕ್ತಿಯನ್ನು ಹೊಂದ್ತಾ ಇದ್ದೇನೆ. ಆದ್ದರಿಂದ ನೀವು ಕೂಡ ವಿದ್ಯಾ ಮತ್ತು ಅವಿದ್ಯಾ, ನೀವು ಕೂಡ ಭಗವದ್ಗೀತೆ ಕ್ಲಾಸಿಗೆ ಬನ್ನಿ, ಮತ್ತೆ ಎಲ್ಲ ಐಹಿಕ ಮೋಹದಿಂದ ಮುಕ್ತಿಯನ್ನು ಹೊಂದಿರಿ. ಹರೇ ಕೃಷ್ಣ. ಇದನ್ನ ತುಂಬಾನೇ ವಿವರವಾಗಿ ನಮ್ಮ ಗುರುಗಳಾದ ವಿದ್ವಾಂಸರು ಕೂಡ ನಿಮಗೆ ತುಂಬಾನೇ ವಿವರವನ್ನು ಹೇಳ್ತಾರೆ. ನಾವು ಗುರುಗಳೇ ಹೇಳಿ ಬನ್ನಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ವಿದ್ವಾಂಸನ ಪಾತ್ರವನ್ನು ವಹಿಸ್ತಾ ಇದ್ದೀನಿ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಗುರುಗಳು ನಮಗೆ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಸಂತೋಷ ಯಾಕೆ ಸಿಗ್ತಾ ಇಲ್ಲ, ಈಗ ಅವಿದ್ಯೆ ಹೇಳಿದ್ರು, ನನ್ಗೆ ಸಂತೋಷ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ, ನಾವು ಪಡ್ಕೊಂಡಿರೋದು, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಇಂದ್ರಿಯ ತೃಪ್ತಿಯನ್ನು ಪಡಿಸ್ಕೊಳಕ್ಕೆ ನಾವೆಲ್ಲವನ್ನ ಮಾಡ್ತಾ ಇದ್ದೀವಿ. ನಾವು ಆತ್ಮ ತೃಪ್ತಿಗಾಗಿ ಏನು ಮಾಡ್ತಾ ಇಲ್ಲ. ಸೊ ಇಂದ್ರಿಯ ಈ ಎಲ್ಲಾ ನಮ್ಮ ಒಂದು ಬಾಹ್ಯ ಐಹಿಕ ಎಜುಕೇಶನ್ ಏನಿದೆಯಲ್ಲ, ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಏನಿದೆ, ಮಾಡರ್ನ್ ಎಜುಕೇಶನ್ ಸಿಸ್ಟಮ್, ಇದು ನಮ್ಗೆ ಆತ್ಮ ತೃಪ್ತಿ ಕೊಡೋದಿಲ್ಲ. ಇದು ನಮ್ಮ ಇಂದ್ರಿಯ ಸುಖಗಳನ್ನ ತೃಪ್ತಿ ಮಾಡಿಸ್ಕೊಳ್ಳಕ್ಕೆ, ಇಂದ್ರಿಯ ಸುಖಗಳ ಒಂದು ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಇದೆ. ಸೊ ನಾವು ಎಷ್ಟು ಜಾಸ್ತಿ ಓದ್ತೀವಿ, ಅಷ್ಟು ನಾವು ಆಧ್ಯಾತ್ಮಿಕತೆಯಿಂದ ನಾವು ದೂರ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಇಂದ್ರಿಯಗಳಿಗಿಂತಲೂ ಮೇಲು ಮನಸ್ಸು, ಮನಸ್ಸಿಗಿಂತಲೂ ಮೇಲು ಶಕ್ತಿಗಿಂತಲೂ ಮೇಲು ಆತ್ಮ ಸಾಕ್ಷಾತ್ಕಾರನೇ ನಿಜವಾದ ಶಿಕ್ಷಣ ಅಂತ ಹೇಳ್ತಾರೆ. ನಮಗೆ ಮತ್ತೆ ಪ್ರಾಣಿಗಳಿಗೆ ಏನೂ ವ್ಯತ್ಯಾಸ ಇಲ್ಲ ಅಂತ ಹಿತೋಪನಿಷತ್ನಲ್ಲಿ ಹೇಳ್ತಾರೆ. ಹಿತೋಪನಿಷತ್ನಲ್ಲಿ ಒಂದು ಶ್ಲೋಕ ಬರುತ್ತೆ, ಆಹಾರ ನಿದ್ರಾ ಭಯಮೈಥುನಂ ಚ ಸಮಾನಯೇತತ್ ಪಶುಭಿ ನರಾಣ ಧರ್ಮೋ ಹಿತೇಶೋ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿ ಸಮಾನ. ಸೊ ಏನ್ ಹೇಳ್ತಾರೆ ಅಂದ್ರೆ, ಹಿತೋಪನಿಷತ್ನಲ್ಲಿ ಹೇಳ್ತಾರೆ, ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಯಾವುದೇ ತರ ವ್ಯತ್ಯಾಸ ಇಲ್ಲ. ಪ್ರಾಣಿಗಳು ಮಲಗ್ತವೆ, ನಾವು ಮಲಗ್ತೀವಿ. ಪ್ರಾಣಿಗಳು ವಂಶವೃದ್ಧಿ ಮಾಡ್ತವೆ, ನಾವು ಕೂಡ ವಂಶವೃದ್ಧಿ ಮಾಡ್ತೀವಿ. ಪ್ರಾಣಿಗಳು ರಕ್ಷಣೆಯನ್ನು ಮಾಡ್ತವೆ, ನಾವು ಕೂಡ ರಕ್ಷಣೆಯನ್ನು ಮಾಡ್ಕೊಳ್ತೀವಿ. ಪ್ರಾಣಿಗಳು ಕೂಡ ತಿಂತವೆ, ನಾವು ಕೂಡ ತಿಂತೀವಿ. ಅದಕ್ಕೂ ನಮ್ಗೆ ಏನು ವ್ಯತ್ಯಾಸನೇ ಇಲ್ಲ. ಒಂದು ಧರ್ಮ ಅನ್ನೋದೇನಿದೆಯಲ್ಲ, ಅದು ತುಂಬಾ ಅಧಿಕವಾದದ್ದು ಮತ್ತೆ ವಿಶೇಷವಾದದ್ದು. ಇದನ್ನ ಏನ್ ಮಾಡುತ್ತೆ ಅಂದ್ರೆ, ಈ ಒಂದು ಧರ್ಮ ನಮ್ಗೆ ಹೇಗೆ ನಮ್ಮನ್ನ ಆಧ್ಯಾತ್ಮಿಕ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಹೇಳಿದ್ರಿ, ನಿಮ್ಗೆ ಭಯ ಆಗುತ್ತೆ ಅಂತ ನಾನು ಹೇಳಿದ್ರಿ. ನಿಮ್ಗೆ ಏನೋ ಭಯ ಇದೆ ಅಂತ ನಾನು ಹೇಳಿದ್ದಾರೆ. ಸೊ ಭಾಗವತದಲ್ಲಿ ಹೇಳ್ತಾರೆ, ನಷ್ಟ ಪ್ರಾಯೇಶು ಭದ್ರೇಶು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತೇರ್ ಭವತಿ ನೈಷ್ಠಿಕಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ರೆ, ದಿನಾಲು ನಾವು ಪ್ರತಿದಿನ ತಪ್ಪದೆ ಭಗವದ್ಗೀತೆ ಮತ್ತೆ ಭಾಗವತವನ್ನ ಅಟೆಂಡ್ ಮಾಡಿದಾಗ ನಮ್ಮಲ್ಲಿರುವಂತಹ ಭಯ, ಕ್ರೋಧ, ಮೋಹ, ಲೋಭ ಎಲ್ಲರಿಂದಲೂ ನಾವು ಮುಕ್ತರಾಗಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ಭಾಗವತಂ ಹೇಳ್ತಾ ಇದ್ರೆ. ಅದಕ್ಕೆ ನಿತ್ಯಂ ಭಾಗವತ ಸೇವೆಯ ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡಿ. ನಮ್ಮಲ್ಲಿ ಇಲ್ಲಿ ಭಕ್ತರಿದ್ದಾರೆ, ಅವರು ಕೂಡ ಪ್ರತಿದಿನ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಅವರ ಒಂದು ಅನಿಸಿಕೆಗಳನ್ನ ತಿಳ್ಕೊಳ್ಳೋಣ. ಶೋಭಾ ಎನ್ ಮಾತಾಜಿ ಅವರೇ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ವಿದ್ಯಾ ನೀವು ಬಂದ್ಬಿಟ್ಟಿದ್ದೀರಾ ಇಲ್ಲಿ?
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿದ್ದೀವಿ. ಹರೇ ಕೃಷ್ಣ Okay. ಮಾತಾಜಿ, ಚೆನ್ನಾಗಿ ಹೇಗಿದ್ದೀ ಬಂದಿದ್ದೀರಾ ಇವತ್ತು? ಹರೇ ಕೃಷ್ಣ. ನಿಮ್ಗೂ ಭಗವದ್ಗೀತೆ ಬಗ್ಗೆ ಆಸಕ್ತಿ ಬಂತಾ? ಈಗ ಏನೋ ನಿಮ್ ಗುರುಗಳು ಹೇಳ್ತಾ ಇದಾರೆ, ನಮಗೆ ನಮ್ಮ ಶಿಕ್ಷಣದಲ್ಲಿ ಇದೇನೋ ಹೇಳ್ಕೊಟ್ಟಿಲ್ಲ. ಇದು ಕೇಳೋದಿಕ್ಕೆ ಹೊಸ ತರ ಇದೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅವರು ಈ ಹೇಳ್ತಾ ಇರೋ ಶಿಕ್ಷಣ ನಾವ್ ಹಿಂದೆಂದೂ ಕೇಳಿಲ್ಲ. ಇವಾಗ ಯಾಕೋ ಕ್ಯೂರಿಯಾಸಿಟಿ ಆಗ್ತಿದೆ ಅಂತ ಹೇಳಿದ್ರೆ, ಒಳ್ಳೇದು ನಿಮ್ಮ ಒಳ್ಳೇದು ಅಭಿಪ್ರಾಯ ಏನ್ ಹೇಳ್ತೀರಾ? ಒಳ್ಳೇದು. ನಾನು ಈಗ ಇದ್ದೆ ನಿಮ್ಮಾಗೆ ಅವಿದ್ಯಾ. ನೀವೆಷ್ಟು ಸಂತೋಷವಾಗಿದ್ದೀರಾ. ವಾಕಿಂಗು, ಯೋಗ ಇದೆಲ್ಲ ಹೋಗ್ತೀನಿ, ಹೋಟೆಲ್ಗೆ ಹೋಗ್ತೀನಿ, ತಿಂತೀನಿ ಅಂತ ಹೇಳ್ತಿದ್ದೀರಾ. ಸೇಮ್ ನಾನು ಹೌದು ಹಾಗೆ ಇದ್ದೆ. ನಾನು ಅದೇ ರೀತಿ ಎಂಜಾಯ್ ಮಾಡ್ಕೊಂಡಿದ್ದೆ, ವಾಕಿಂಗ್ ಹೋಗಿದ್ದೆ. ಆವಾಗ ಒಬ್ರು ಸಿಕ್ಕಿದ್ರು ನನಗೆ. ಒಬ್ರು ಸಿಕ್ಕಿ ಯೋಗಾಗ್ ಹೋಗಿ ಅಂತ ಹೇಳಿದ್ರು. ನಾನು ಯೋಗಾಗ್ ಶುರು ಮಾಡಿದೆ. ಯೋಗ ಶುರು ಮಾಡಿದಾಗ ಏನಾಯ್ತು, ಅಲ್ಲಿ ಭಗವದ್ಗೀತೆ ಬಗ್ಗೆ ನಮ್ಗೆ ಚಂದ್ರಿಕಾ ಮಾತಾಜಿ ಅವ್ರು ಸಿಕ್ಕಿದ್ರು. ನಮ್ಮ ಇಸ್ಕಾನಲ್ಲೇ ಅವರು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಸೇವೆ ಸಲ್ಲಿಸ್ತಿದ್ದಾರೆ. ಅವ್ರು ನನಗೆ ಸಿಕ್ಕಿದ್ರು. ಅವ್ರು ಸಿಕ್ಕಿದಾಗ ಅವ್ರು ಹೇಳಿದ್ರು ಭಗವದ್ಗೀತೆಗೆ ಬನ್ನಿ ಅಂತ. ನಾನು ಅವಾಗ ಭಗವದ್ಗೀತೆಗೆ ನಿಮ್ಮ ಮಂಗಳೂರು ಇಸ್ಕಾನಲ್ಲಿ ಸೇರಿದಾಗ ಯೋಗ, ಮೊದಲು ನಾನು ಯೋಗ ಅನ್ಕೊಂತ ಇದ್ದೆ. ಯೋಗ ಅಂತ ಅಂದ್ರೆ ದೇಹವನ್ನ ಸದೃಢವಾಗಿ ಇಟ್ಕೊಳ್ಳೋದು, ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳೋದು, ಈ ರೀತಿ ನನ್ನ ಭಾವನೆ ಇದ್ದಿದ್ದು ಮೊದ್ಲಿದ್ದಿದ್ದು. ನನ್ಗೊಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾನು ಹೋದ್ರೆ ಆರೋಗ್ಯವಾಗಿ ಆಗ್ತೀನಿ ಅನ್ನೋ ಒಂದು ಆಸೆಯಿಂದ ಹೋದೆ. ಆದ್ರೆ ಭಗವಂತ ನಾನಿದ್ದೀನಿ ಅನ್ನೋ ರೀತಿ ತೋರಿಸಿ ನನಗೆ ಭಗವದ್ಗೀತೆ ಕರ್ಕೊಂಡು ಬಂದ್ರು ಅವ್ರ ಮೂಲಕ. ಆಮೇಲೆ ಗೊತ್ತಾಯ್ತು ನಿಜವಾದ ಯೋಗ ಅಂದ್ರೆ ಏನು, ಯೋಗದ ಅರ್ಥ ಏನು ಅನ್ನೋದು. ನಂಗೆ ಭಗವದ್ಗೀತೆ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಯ್ತು, ಭಗವಂತನ ಸಂಪರ್ಕ ಮಾಡೋದೇ ನಿಜವಾದ ಯೋಗ. ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದೇ ಒಂದು ದೊಡ್ಡ ಯೋಗ. ಅದನ್ನ ನಾವು ಸಾಧನೆ ಮಾಡೋದೇ ಒಂದು ದೊಡ್ಡ ದೊಡ್ಡ ಯೋಗ ಅನ್ನೋದು ನಂಗೆ ನಿಜವಾದ ಯೋಗದ ಅರ್ಥ ಇಲ್ಲಿ ಭಗವದ್ಗೀತೆಗೆ ಬಂದಾಗ ನನಗೆ ನಿಜವಾಗ್ಲೂ ಅರ್ಥ ಆಯ್ತು. ಆ ದಿನದಿಂದ ಈ ದಿನದವರೆಗೂ ನಾನು ತುಂಬಾ ಸಂತೋಷವಾಗಿದ್ದೀನಿ. ಮೊದ್ಲೆಲ್ಲ ಏನಾದ್ರೂ ಒಂದು ಸಣ್ಣ ಸಣ್ಣದಾದ್ರೂ ನಾವು ಬೇಜಾರು ಮಾಡ್ಕೊಂಡಿರ್ತಿದ್ವು, ಏನು ನಮ್ ಲೈಫ್ ಹೀಗೆ ಅನ್ನೋ ತರ. ಆದ್ರೆ ಇವಾಗ ಆಗಿಲ್ಲ. ತುಂಬಾ ಸಂತೋಷವಾಗಿದ್ದೀನಿ. ಏನಾದ್ರೂ ಆತರ ಬಂದ್ರುನು ನಮ್ಗೆ ಏನ್ ಭಗವಂತ ಇದಾರಲ್ಲ, ನೋಡ್ಕೊಂತಾರೆ, ನಮ್ಗೆ ಏನು ಚಿಂತೆ ಅನ್ನೋ ರೀತಿ ಭಾವನೆ ಬಂದ್ಬಿಡುತ್ತೆ ಇವಾಗ. ಆ ರೀತಿ ಎಂಜಾಯ್ ಮಾಡ್ಕೊಂಡು ಯೋಗದ ಬಗ್ಗೆ, ಭಗವದ್ಗೀತೆಯಲ್ಲಿ ನಾನು ಯೋಗ ಅನ್ನೋ ನಿಜವಾದ ಯೋಗದ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಯೋಗ ಮಾಡ್ತಾ ಇದ್ದೀನಿ ಇವಾಗ. ಅದು ನನ್ನ ದೇಹಕ್ಕೂ ಆರೋಗ್ಯ ತಂದು ಕೊಡ್ತಾ ಇದ್ದೆ. ಜೊತೆಗೆ ನಾವೇನ್ ಮಾಡ್ತಾ ಇದ್ವು ಮೊದ್ಲು, ಯೋಗ ಅಂತ ಹೇಳಿದ್ರೆ ಬರೀ ದೇಹನ ಸದೃಢ ಮಾಡಕ್ಕೋಸ್ಕರ ದೇಹಕ್ಕೆ ಆಹಾರ ಕೊಡ್ತಾ ಇದ್ವು. ಈಗ ಭಗವದ್ಗೀತೆ ಮೂಲಕ ನಾವು ಆಹಾರನ ನಾವು ಆತ್ಮಕ್ಕೂ ಕೊಡ್ತಾ ಇದೀವಿ. ಅದ್ರ ಮೂಲಕ ನಮ್ಮ ಆತ್ಮ ಇನ್ನು ನೀಟಾಗಿ ಶುದ್ಧಿಯಾಗಿ ನಾವ್ ಇವಾಗ ಮುಂದುವರಿಯಕ್ ಸಾಧ್ಯ ಆಗ್ತಿದೆ. ಬನ್ನಿ ನೀವುನು ಹೀಗೆ ಮುಂದುವರಿಸಿ. ನಮ್ ಗುರುಗಳಿವಾಗ ಇನ್ನೂ ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ಹೊರಟು ಗೌರಿ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಶೋಭಾ ಮಾತಾಜಿ. ಮಂಜುಳಾ ಡಿಎನ್ ಮಾತಾಜಿ ಅವರೇ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನ್ನ ಇದು ಇಸ್ಕಾನ್ ಕುಲಾಯಿ ದೇವಸ್ಥಾನದ ಅಧ್ಯಕ್ಷರಾದ ಮಾತಾಜಿ, ನಿಮ್ಮ ಫೋಟೋ ಕರೆಕ್ಟ್ ಬರ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ಹಿಂದ್ಗಡೆ ಕೂತ್ಕೊಳ್ಳಿ. ಹಾಗೂ ನನ್ನ ಎಲ್ಲಾ ಶಿಕ್ಷಕ ವೃಂದದವರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ನಾನು ಭಕ್ತಳಾಗಿ ಒಂದು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ನಾನು ಮೊದಲು ಈ ಇಸ್ಕಾನ್ ದೇವಸ್ಥಾನ ಅನ್ನೋದನ್ನ ನನಗೆ ಅಲ್ಲಿ ಹೋಗಿ ವಿಗ್ರಹಗಳನ್ನೆಲ್ಲ ನೋಡಿದಾಗ ನನ್ಗಲ್ಲಿ ಆ ಭಾವನೆನೇ ಬರ್ಲಿಲ್ಲ, ಭಕ್ತಿ ಭಾವನೆನೇ ಬರ್ಲಿಲ್ಲ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲೆಲ್ಲ ಬೇರೆ ತರ ವಿಗ್ರಹಗಳು ನೋಡ್ತಾ ಇದ್ವಿ. ಒಂದ್ಸತಿ ಹೀಗೆ ನನ್ನ ಫ್ರೆಂಡ್ ಕರ್ಕೊಂಡು ಹೋದ್ರು, ಬನ್ನಿ ಟೆಂಪಲ್ಗೆ ಹೋಗೋಣ ಅಂತ. ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ ನಾನು, ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಇಸ್ಕಾನ್ ಟೆಂಪಲ್ ಕರ್ಕೊಂಡು ಹೋದ್ರು. ಒಂದ್ ದಿವಸ ಕರ್ಕೊಂಡು ಹೋದ್ರು, ಮತ್ತೆ ಇನ್ನೊಂದ್ ದಿವಸ ಅವಾಗ ನೋಡ್ಕೊಂಡು ಬಂದ್ಬಿಟ್ವಿ. ಅವಾಗೇನು ನನ್ಗೆ ಆ ಭಾವನೆನೇ ಬರ್ಲಿಲ್ಲ. ನೆಕ್ಸ್ಟ್ ಈ ತರ ಸಂಡೇ ಒಂದು ಮಾರ್ನಿಂಗು 7 o'clock ಅಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಹೋದ್ರು. ಹಾಗಾಗಿ ಆ 7 o'clock ನಾನು ಅಲ್ಲಿ ಹೋದಾಗ ಅಲ್ಲಿ ಭಗವಂತನ ಭಕ್ತಿ ಸೇವೆ ಹೇಗೆ ಮಾಡ್ತಾರೆ ಎಲ್ಲ ತುಂಬಾ ನೋಡಿ ಒಂಥರ ಇನ್ಸ್ಪಿರೇಷನ್ ಆಯ್ತು. ಆಮೇಲೆ ಅಲ್ಲಿ ಭಗವಂತನ ಬಗ್ಗೆ ಒಂದು ಹಾಡು ಹೇಳೋದು, ಕೀರ್ತನೆ ಮಾಡೋದು, ಮತ್ತೆ ಅಲ್ಲಿ ನೃತ್ಯ ಮಾಡೋದು. ಅದಾದ್ಮೇಲೆ ಭಾಗವತಂ ಕ್ಲಾಸ್ ತಗೊಂಡ್ರು 9 ಗಂಟೆಗೆ. ಅದು ನಂಗೆ ತುಂಬಾ ಖುಷಿ ಆಯ್ತು ಆ ಭಾಗವತಂ ಕ್ಲಾಸಲ್ಲಿ ನಾನು ಕೇಳಿ. ಹಾಗಾಗಿ ನಾನು ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ, ಸಮಯ ಸಿಕ್ಕಿದಾಗ ಹೋಗ್ತಾ ಇದ್ದೆ. ಮತ್ತೆ ಅಲ್ಲಿ ಹೋಗ್ತಾ ಇದ್ದಾಗ ನನಗೆ ಸಾಮಾನ್ಯ ಎಲ್ಲಾದ್ರೂ ಹೋದ್ರು ಒಂದೊಂದು ಬುಕ್ ಇಟ್ಕೊಂಡ್ ಬರ್ತಾ ಇದೆ. ಹಾಗಾಗಿ ನನಗೆ ಒಂದ್ಸತಿ ಇದು ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಭಗವದ್ಗೀತೆ ಬುಕ್ ಇಟ್ಕೊಂಡು ಬ್ರಹ್ಮಚಾರಿಗಳೆಲ್ಲ ಇದು ತಗೊಳ್ಳಿ ಅಂತ ಅಡ್ಡಗಟ್ಟಿ ಹೇಳ್ತಿದ್ರು. ಆಗ ನನಗೆ ಬೇಜಾರಾಗ್ತಿತ್ತು. ಅಂದ್ರೆ ಯಾಕೆ ಅಂತಂದ್ರೆ ನನಗೆ ಬುಕ್ ಓದೋ ಅಂತ ಇಂಟ್ರೆಸ್ಟ್ ಇರ್ಲಿಲ್ಲ. ಆದ್ರೆ ಇವರೆಲ್ಲ ಪಾಪ ಇಷ್ಟೆಲ್ಲ ನಿಂತ್ಕೊಂಡು ಕೇಳ್ತಿದಾರಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲಾ ಬುಕ್ಸ್ ತಗೊಂಡು ಬರ್ತಾ ಇದ್ದೆ. ಆದ್ರೆ ಮಾತ್ರ ಬೀರುನಲ್ಲಿ ಇರ್ತಿದ್ದೆ, ಓದ್ತಾ ಇರ್ಲಿಲ್ಲ.
ಈಗ ಈ ಇದಕ್ಕೆ ಬಂದ್ಮೇಲೆ ನನಗೆ ಹಾಗೆ ಅನ್ಕೊಂಡು ಆಮೇಲೆ ಅಲ್ಲಿ ಬ್ರಹ್ಮಚಾರಿ ಹೇಳಿದ್ರು, ಮಾತಾಜಿ ನೀವು ಮೆಂಬರ್ ಆಗಿ ನಿಮಗೆ ಭಾಗವತಂ ಬುಕ್ಸು ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿ ಮೆಂಬರ್ ಆದೆ. ಭಾಗವತಂ ಬುಕ್ಸು, ಚೈತನ್ಯ ಚರಿತಾಮೃತ ಬುಕ್ಸು ಮತ್ತೆ ಬೇರೆ ಬೇರೆ ಎಲ್ಲ ಬುಕ್ಸನ್ನು ತಂದು ಕೊಟ್ರು. ಅದನ್ನ ಓದುವಂತ ಭಾಗ್ಯ ಸಿಕ್ಲಿಲ್ಲ ನಂಗೆ. ಈಗ 2 ವರ್ಷದ ಹಿಂದೆ ಈಗ ಈ ದೇವಸ್ಥಾನದ ಒಂದು ಫ್ರೆಂಡ್ ಒಬ್ರು ಸಿಕ್ಕಿ, ಈ ತರ ಭಗವದ್ಗೀತೆ ಕ್ಲಾಸ್ ಆನ್ಲೈನಲ್ಲಿ ನಡೀತಿದೆ, ನೀನು ಜಾಯಿನ್ ಆಗು ಅಂತ ಹೇಳಿ ಆ ಲಿಂಕ್ ಕೊಟ್ಟರು. ಆ ಲಿಂಕ್ ಕೊಟ್ಟು 18 days ನಾನು 42nd ಬ್ಯಾಚಲ್ಲೇ ಸೇರಿಕೊಂಡೆ. ಈಗ 2 ವರ್ಷ ಆಯಿತು. ಅವಾಗಿಂದ ನನಗೆ ಏನು ಅನಿಸುತ್ತೆ ಅಂದರೆ, ಇಷ್ಟು ವರ್ಷ ನಾನು ತುಂಬ ವೇಸ್ಟ್ ಮಾಡ್ಬಿಟ್ನಲ್ಲ ನನ್ನ ಸಮಯಗಳನ್ನೆಲ್ಲ. ಇದನ್ನೆಲ್ಲ ಕೇಳಿ ನನಗೆ ಈಗಾಗಲೇ 65 ವರ್ಷ ಆಯಿತು. ಇಷ್ಟೆಲ್ಲ ಬುಕ್ಸ್ ಇದೆ, ನನಗೆ ಓದೋ ಅಂಥ ಟೈಮ್ ಇಲ್ಲ. ಭಗವಂತ ನನಗೆ ಇದನ್ನೆಲ್ಲ ಓದೋಷ್ಟು ಆಯುಷ್ ಕೊಡಪ್ಪ ಅಂತ ಭಗವಂತನ ಕೇಳ್ಕೊತಾ ಇದ್ದೆ. ಮತ್ತು ಇಲ್ಲಿ ಪ್ರಭುಗಳು ಹೇಳೋಕ್ಕೆ ಪ್ರವಚನ ಮತ್ತು ಮಾತಾಜಿಗಳು ಹೇಳೋ ಪ್ರವಚನ ಎಲ್ಲ ಕೇಳಿ ನನಗೆ ತುಂಬ ಖುಷಿ ಆಗ್ತಿತ್ತು. 1 ನಿಮಿಷನೂ ನಾನು ಎಲ್ಲ ಕ್ಲಾಸು ಅಟೆಂಡ್ ಮಾಡ್ತಿದ್ದೆ. ಸ್ಟಾರ್ಟಿಂಗಲ್ಲಿ ಭಕ್ತಿಶಾಸ್ತ್ರಿಗೆ ಬಂದಮೇಲೆ ಸ್ವಲ್ಪ ನಮಗೆ ವರ್ಕ್ ಎಲ್ಲ ಜಾಸ್ತಿ ಆಯಿತು. ಹಾಗಾಗಿ ಸ್ವಲ್ಪ ಕ್ಲಾಸ್ನ ಅಟೆಂಡ್ ಮಾಡ್ತಿದ್ವಿ. ಮೊದಲೆಲ್ಲ ತುಂಬ ಎಷ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಕ್ಲಾಸ್ ನಡೀತಾ ಅದನ್ನೆಲ್ಲ ಅಟೆಂಡ್ ಮಾಡಿ ನಾನು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀನಿ. ಮತ್ತು ಇದನ್ನೇ ಭಗವಂತ ಇದನ್ನೇ ನನಗೆ ಕೊಟ್ಟು ಹೆಚ್ಚು ಸಮಯ ಕೊಟ್ಟು ನನಗೆ ಇದರಲ್ಲಿ ಮುಂದುವರಿಯುವಂಥ ಒಂದು ಅವಕಾಶ ಕೊಡಲಿ ಅಂತ ನಾನು ಭಗವಂತನ ಕೇಳ್ತೀನಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಂಜುಳಾ BN ಮಾತಾಜಿ. ಸೊ ನಾವು ಕೇಳಿದ್ವಿ ವೈಷ್ಣವರು ಪರ ದುಃಖ ದುಃಖಿ ಪರ ಸುಖ ಸುಖಿ ಅಂತ. ನೋಡಿ ಮಾತಾಜಿಯವರು ಬುಕ್ ಡಿಸ್ಟ್ರಿಬ್ಯೂಷನ್ ನಲ್ಲಿ ನೋಡ್ಬಿಟ್ಟು ಬ್ರಹ್ಮಚಾರಿಗಳು ಏನಪ್ಪಾ ಬುಕ್ ಹಿಡ್ಕೊಂಡು ಅಲೆದಾಡ್ತಾ ಇರ್ತಾರೆ, ಪಾಪ ಯಾರು ತೊಳ್ತಾ ಇಲ್ಲ, ನಾನು ತೋಳ್ಲಿ ಅಂತ ನಂದು ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತಗಳ ತಗೊಂಡಿದ್ದಾರೆ. ಸೊ ಪ್ರಭುಪಾದರ ವಿಶೇಷ ಕೃಪೆ ಆಗಿದೆ ಅವರಿಗೆ. ಸೊ ಇನ್ನೂ ಜಾಸ್ತಿ ಕೃಪೆ ಆಗ್ಲಿ ಅಂತ ನಾನು ಹಾರೈಸ್ತೀವಿ. ಅನಂತ ಕುಲಕರ್ಣಿ ಪ್ರಭು ಅವರೇ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಅಂಡ್ ಪ್ರಭುಜಿ, ಎಲ್ರಿಗೂ ಧನ್ಯವಾದಗಳು. ನಾವು ಹೆಸರು ಅನಂತ ಕುಲಕರ್ಣಿ ಅಂತ. ನಾವು ಇಸ್ರೋದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಈಗ ರಿಟೈರ್ಡ್ ಆಗಿದ್ದೀನಿ. ಅವಾಗ 4 ವರ್ಷ ಹಿಂದೆ ಇದು ಕರೋನಾ ಬಂದಾಗ ಅವಾಗ ಬ್ರಹ್ಮಚಾರಿಗಳು ಬಂದು ಒಂದಿನ ಪ್ರಚಾರ ಕಾರ್ಯಗಳನ್ನು ಹಮ್ಮಿಕೊಂಡಿದ್ರು, ಇಸ್ಕಾನ್ ಪ್ರಚಾರ ಕಾರ್ಯಗಳನ್ನ ಹಮ್ಮಿಕೊಂಡಿದ್ರು. ಅದನ್ನು ನೋಡಿ ನನಗೆ ಏನು ನಡೀತಾ ಇದೆ ಅಂತ ವಿಚಾರಿಸಿದಾಗ ಈ ಥರ ಅವರು ಇಸ್ಕಾನ್ ಬಗ್ಗೆ ಅವರು ಪ್ರಚಾರ ಕಾರ್ಯಗಳನ್ನು ತೊಡ್ಕೊಂಡಿದ್ರು. ಅವಾಗ ಅವರು ಸ್ವಲ್ಪ ಎಲ್ಲ ಬುಕ್ಸ್ ಶಾಪಿಂದ ಬುಕ್ಸ್ಗಳನ್ನು ಇದು ಸೇಲ್ ಮಾಡ್ತಾ ಇದ್ರು. ಅದರಲ್ಲಿ ನಾನು ಭಗವದ್ಗೀತಾ ಬುಕ್ಸನ್ನು ಪರ್ಚೇಸ್ ಮಾಡಿದೆ. ಅದು ಮನೆಗೆ ತೊಗೊಂಡು ಹೋಗಿ 1 ಸಲ 2 ಸಲ ಓದಿದೆ, ಬಟ್ ಏನೂ ಅರ್ಥ ಆಗಲಿಲ್ಲ. ಅದಕ್ಕೆ ಮತ್ತೆ 1 ಸಲ ಟೆಂಪಲಿಗೆ ಹೋಗ್ಬಿಟ್ಟು ಕೇಳಿದೆ, ಏನು ಇದು ಪ್ರಭುಜಿ ಯಾಕೆ ಎಲ್ಲ ಓದ್ತಾ ಇದ್ದೀವಿ, ಬಟ್ ಅಲ್ಲಿ ಅದು ಭಾವಾರ್ಥ ಬಂದು ಪ್ರಭುಪಾದರು ತುಂಬಾ ಬರೀತಾರೆ, 2, 3, 4 ಪೇಜ್ ಬರೆದಿದ್ದಾರೆ, ಬಟ್ ಎಲ್ಲ ಓದ್ತಾ ಇದ್ರೆ ಅರ್ಥನೇ ಆಗ್ತಾ ಇಲ್ಲ, ಏನು ಮಾಡೋದು ಪ್ರಭುಜಿ ಅಂತ ಕೇಳಿದೆ. ಅದಕ್ಕೆ ಅವರು ಇಲ್ಲ, ಗುರು ಪರಂಪರೆಯಿಂದ ಬಂದಂಥ ಗುರುಗಳಿದ್ದಾರೆ, ಅವರು ದಿನ ಇಲ್ಲಿ ಪ್ರವಚನ ಕೊಡ್ತಾರೆ, ಆನ್ಲೈನು ಆಫ್ಲೈನು ಕ್ಲಾಸ್ಗಳು ತಗೋತಾರೆ, ನೀವು ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ನಿಮಗೆಲ್ಲ ಅರ್ಥ ಆಗ್ತದೆ ಅಂತ ಹೇಳಿದ್ರು. ಆವಾಗಿಂದ ನಾನು ಇಸ್ಕಾನಲ್ಲಿ ಜಾಯಿನ್ ಆಗಿ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆವಾಗ ಗುರು ಪರಂಪರೆಯೊಂದಿಗೆ ತುಂಬ ಮಹತ್ವ ಕೊಟ್ಟಿದ್ದಾರೆ ಇಸ್ಕಾನ್ದವರು. ಏನಂದರೆ ನೋಡಿ, ಈ ಭಗವದ್ಗೀತೆ ಇವಾಗ ನಮಗೆ ಅರ್ಥ ಆಗ್ತಾ ಇದೆ. ಈ ಕೃಷ್ಣ ಅರ್ಜುನಿಗೆ ಉಪದೇಶ ಕೂಡಲೇ ಇಲ್ಲ. ಫಸ್ಟ್ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ ಯಾವಾಗ ಅವನು ಆತ್ಮ ಮತ್ತು ಇದು ಭೌತಿಕ ಶರೀರ ಆಧ್ಯಾತ್ಮಿಕ ಆತ್ಮದಿಂದ ಶರಣಾದ ಮೇಲೆ ಅವರಿಗೆ ಬೋಧನೆಯನ್ನು ಕೊಡ್ತಾರೆ. ಅದೇ ರೀತಿ 4ನೇ ಅಧ್ಯಾಯದಲ್ಲಿ ಕೂಡ ತದ್ವಿಧಿ ಪಣಿಪಾತೇನ ಪರಿಪರಿಷ್ಠೇನ ಸೇವೆಯ ಉಪದೇಶಾಂತತಿ ಜ್ಞಾನಂ ಸತ್ವದರ್ಶನ ಅಂತ ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಕ್ಷಿಪ್ರ ಪ್ರಯತ್ನಿಸಿ ನಮ್ರವಾಗಿ ಅವರಿಗೆ ಪ್ರಶ್ನೆ ಮಾಡಿ ಮತ್ತು ಅವರಿಗೆ ಸೇವೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ. ಆದ್ದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು ಅಂತ ಈ ಥರ ಗುರುಗಳಿಗೆ, ಇದು ಗುರು ಪರಂಪರೆಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಇಸ್ಕಾನ್ದವರು. ಇದನ್ನು ಕೇಳಿ ನೋಡಿ ನಮಗೆ ಇವಾಗ ಅರ್ಥ ಆಗ್ತಾ ಇದೆ, ನಾವು ಯಾರು, ಭಗವಂತ ಯಾರು, ನಮಗೂ ಭಗವಂತನಿಗೆ ಏನು ಸಂಬಂಧ ಇದೆ. ನಾವು ಆತ್ಮ ಅಂತ ಆತ್ಮದಲ್ಲಿದ್ದೀವಿ, ಶರೀರಕ್ಕೆ ಊಟ ಇದೆಲ್ಲ ಬೇಕು ಎನರ್ಜಿಗೋಸ್ಕರ, ಆದರೆ ಆತ್ಮಕ್ಕೆ ಇದು ಭಕ್ತಿ ಯೋಗ ಬೇಕೇ ಬೇಕು. ಇದೆಲ್ಲ ಸ್ವಲ್ಪ ಈಗ ಅರ್ಥ ಮಾಡ್ಕೊಂಡಿದ್ದೀವಿ ನಾವು. ಹರೇ ಕೃಷ್ಣ ಮಾತಾಜಿ. ಹರಿ ಹರಿ ಬೋಲ್ ಪ್ರಭುಜಿ. ಸೊ ಭಗವದ್ಗೀತೆ ಯಥಾರೂಪದಲ್ಲಿ 10ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಚತುಶ್ಲೋಕಿಯಲ್ಲಿ ಬರುತ್ತೆ, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಂ ಉಪಯಾಂತಿತೆ. ನನ್ನ ಭಕ್ತಿಪೂರ್ವ ಸೇವೆಗೆ ಸದಾ ಮುಡುಪಾಗಿರುವವರಿಗೆ, ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ತಿಳುವಳಿಕೆಯನ್ನು ನಾನು ಕೊಡುತ್ತೇನೆ ಅಂತ ಭಗವಂತ ಹೇಳಿದ್ದಾರೆ. ಅನಂತ ಪ್ರಭು ಅವರು
ನೋಡಿ ಅವರು ತಾವಾಗಿ ಓದಲು ಪ್ರಯತ್ನ ಪಟ್ಟರು, ಆದ್ರೆ ಅದು ತಿಳಿದಿರ್ಲಿಲ್ಲ. ಅವ್ರು ಯಾವಾಗ ಅಲ್ಲಿ ಟೆಂಪಲ್ಗೆ ಹೋಗಿ ಅಪ್ರೋಚ್ ಮಾಡ್ತಾರೆ, ಅವರು ಹೇಳ್ತಾರೆ ನಮ್ಮ ಕ್ಲಾಸ್ಗಳನ್ನ ನೀವು ಪರಂಪರೆಯಿಂದ ಬಂದವರಿಂದಾನೇ ಕೇಳ್ಬೇಕು ಅಂತ ನಾನು ಹೇಳಿದಾಗ, ಅವರು ಈಗ ಒಂದು ಎಲ್ಲವನ್ನು ಕೇಳ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಒಂದು ಉತ್ತಮ ಒಂದು ಹುದ್ದೆಯಲ್ಲೂ ಇದ್ದು ಬಿಟ್ಟು ಈ ಒಂದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಅವರು ದೀಕ್ಷೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಹರಿಬೋಳ್ ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್. ಮುನಿಪಾಲ್ ಪ್ರಭುಜಿ, ತಮ್ಮ ಅನಿಸಿಕೆಗಳನ್ನ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ವಿದ್ಯಾ ಮಾತಾಜಿ. ನಾವು ಕೂಡ ನಿಮ್ಮಾಗೇನೆ ದುಡ್ಡು ಮಾಡಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಗಾಡಿಲಿ ಓಡಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗ್ ತಿಂದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಇದ್ವಿ ಮಾತಾಜಿ. ನಾವು ಎಲ್ಲಾ ಐಹಿಕ ಭೋಗ ಎಲ್ಲಾ ಮಾಡಿದ್ರು ನಮ್ಗೆ ನೆಮ್ಮದಿನೇ ಸಿಗ್ತಾ ಇರ್ಲಿಲ್ಲ. ಇಷ್ಟೆಲ್ಲಾ ಮಾಡಿದ್ರು ನೆಮ್ಮದಿ ಯಾಕೆ ಸಿಗ್ತಾ ಇಲ್ಲ ನಮ್ಗೆ? ಚೆನ್ನಾಗ್ ದುಡಿತಿದ್ದೀವಿ, ಚೆನ್ನಾಗ್ ತಿಂತಿದ್ದೀವಿ, ಮಜಾ ಮಾಡ್ತಿದ್ದೀವಿ, ಫಿಲಮ್ ನೋಡ್ತಿದ್ದೀವಿ, ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಆದ್ರೂ ನೆಮ್ಮದಿ ಇಲ್ಲಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ ಮಾತಾಜಿ ನಾವೂನು. ಆಗ ಭಗವದ್ಗೀತೆ ನಮ್ಗೆ ಹೀಗೆ ನಮ್ಮ ಮನೆ ಹತ್ರನೇ ಮಾರೋದಕ್ ಬಂದಿದ್ರು ಇಸ್ಕಾನ್ ಕಡೆಯವ್ರೆ. ಅವ್ರ ಹತ್ರನೇ ಭಗವದ್ಗೀತೆ ತಗೊಂಡಿದ್ವಿ ಮಾತಾಜಿ. ಓದಿದ್ರು ಏನು ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಇದನ್ನ ಸರಿಯಾದ ಗುರುಗಳಿಂದ ಕಲಿಬೇಕಲ್ಲ ಅಂತ ನಾವು ಮೊದ್ಲೇ ಫೋನ್ ಹುಚ್ಚು ಜಾಸ್ತಿ ನಮ್ಗೆ. ಫೇಸ್ಬುಕ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ರಾಗ ನಮ್ಗೆ ಮಂಗಳೂರು ಇಸ್ಕಾನ್ದು ನಮ್ಗೆ 18 days ಕ್ಲಾಸ್ದು ಪರಿಚಯ ಆಯ್ತು. ಆಗ ನಾವು 18 days ಕ್ಲಾಸ್ ಜಾಯಿನ್ ಆದ್ಮೇಲೆ ಆಗ ನಮ್ಗೆ ಗೊತ್ತಾಯ್ತು ನೆಮ್ಮದಿ ಎಲ್ಲಿ ಸಿಗುತ್ತೆ, ನಮ್ಮ ಜೀವನಕ್ಕೆ ತೃಪ್ತಿ ಎಲ್ಲಿ ಸಿಗುತ್ತೆ, ನಾವು ಏನೇನ್ ಸಂಪಾದನೆ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲಾ ಸಂಪಾದನೆ ಮಾಡಿದ್ರು ನಮ್ಗೆ ಯಾಕೆ ನೆಮ್ಮದಿ ಇಲ್ಲ ಅಂತ ಅಲ್ಲಿ ನಮ್ಗೆ ಗುರುಗಳು ಸರಿಯಾಗಿ ವಿವರವಾಗಿ ಹೇಳ್ಕೊಟ್ರು. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾರೆ ಯಾವ್ಯಾವ ರೀತಿ ನಮ್ಗೆ ಈ ಭೋಗದಲ್ಲಿ ನಾವು ಎಷ್ಟು ಅನುಭೋಗ ಮಾಡಿದ್ರು ನಾವು ಸರಿಯಾಗಿ ಜೀವನ ತೃಪ್ತಿಯಾಗಿ ಸಾಧನೆ ಮಾಡಕ್ ಆಗೋದೇ ಇಲ್ಲ. ಅದು ಭಗವಂತನ ಭಕ್ತಿ ಸೇವೆಯಲ್ಲಿ ಮಾತ್ರನೇ ಸಾಧ್ಯ ಅಂತ ನಮ್ ಗುರುಗಳು ನಮ್ಗೆ ಹೇಳ್ಕೊಟ್ಟಾಗ, ಭಗವದ್ಗೀತೆ ಕಲಿಸಿದಾಗ ನಮಗ್ ಗೊತ್ತಾಯ್ತು ಮಾತಾಜಿ. ವಿದ್ಯಾ ಮಾತಾಜಿ, ನೀವು ಕೂಡ ನಮ್ಮ ಮಾರ್ಗಕ್ಕೆ ಬನ್ನಿ. ನಮ್ ಮಾರ್ಗಕ್ಕೆ ಬಂದ್ಮೇಲೆ ನಿಮ್ಗೆ ನಿಮ್ಮ ಎಲ್ಲ ದುಃಖ ಎಲ್ಲ ದೂರ ಆಗ್ತದೆ. ಆಗ ನೀವು ಕೂಡ ನಮ್ಮಾಗೆ ಸಂತುಷ್ಟವಾಗಿ ಇರ್ತೀರಾ ಮಾತಾಜಿ. ನೆಕ್ಸ್ಟ್ ಮಾತಾಜಿ. ಆಯ್ತು ಪ್ರಭುಜಿ, ಖಂಡಿತ ಹಾ ಮಾತಾಜಿ. ಬರ್ತೀನಿ. ಖಂಡಿತ ಹರೇ ಬರ್ತೀನಿ. ಕೃಷ್ಣ. ಅಂದ್ರೆ ನಮ್ಗೆ ಈ ಜ್ಞಾನ ಗೊತ್ತಿರ್ಲಿಲ್ಲ. ಈಗ ನೀವೆಲ್ಲರ ಅಭಿಪ್ರಾಯ ಅನಿಸಿಕೆಗಳ ಕೇಳಿದ್ಮೇಲೆ ನಿಜವಾದ ಜ್ಞಾನ ಅಂದ್ರೆ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಮತ್ತೆ ನಾವು ಇಷ್ಟು ದಿನ ಬರೀ ನಮ್ಮಗೋಸ್ಕರ ಸಂತೋಷ ಅನ್ನೋದ್ರಲ್ಲೇ ನಾವು ಜೀವನನ ಕಳೆದಿದ್ದು ವ್ಯರ್ಥ ಅನ್ನೋ ಸತ್ಯ ನಮ್ಗೆ ಈಗ ಅರ್ಥ ಆಗಿದೆ. ಅಂದ್ರೆ ಜೀವನ ಮಾಡ್ಬೇಕು, ಅದು ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲಾನು ನಾವು ಭಕ್ತಿ ಮಾರ್ಗದಲ್ಲಿ ತೊಡಗಿಸ್ಕೋಬೇಕು, ಆ ಅವಶ್ಯಕತೆಗಳನ್ನು ನಾವು ಭಕ್ತಿನಲ್ಲಿ ತಿರುಗಿಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ದಯವಿಟ್ಟು ನಿಮ್ಗೆಲ್ಲ ಹೇಗೆ ಈ ಮಾರ್ಗದರ್ಶನ ಸಿಕ್ತೋ ಹಾಗೆ ನಮಗೂ ಯಾವ್ದಾದ್ರು ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ನಿಮ್ ಹತ್ರ ಸೇರಿಸ್ಕೊಳ್ಳಿ ಅಂತ ನಿಮ್ಮಲ್ಲಿ ಕಳಕಳಿ ವಿನವಿ ಮಾಡ್ಕೊಂತಾ ಇದ್ದೀನಿ. ಈ ಜ್ಞಾನನ ನಮಗೂ ಕೂಡ ಕೊಡಿಸ್ಕೊಳ್ಳಿ. ಸರಿ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು 3 ಸಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ ಇವತ್ತಿನ ಒಂದು ನಾವು ಸಣ್ಣ ಚಟುವಟಿಕೆ, ನಾವು ಹಮ್ಮಿಕೊಂಡಂತಹ ಒಂದು ಚಿಕ್ಕ ಒಂದು ನಾಟಕಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ತುಂಬಾನೇ ಚೆನ್ನಾಗಿ ಮಾಡಿದೀರಾ. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ನೀವು ಮಾಡ್ತೀರಾ ಅಂತ. ತುಂಬಾನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀರಾ ಅಂತಾನು ಗೊತ್ತಾಗ್ತಾ ಇದೆ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಸಹ ಈಗ ಜ್ಞಾನ ಅಜ್ಞಾನ ಮತ್ತೆ ಎರಡನ್ನೂ ಸಹ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಬೇಕಾಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಯ್ತು. ಸೊ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದ ಮಾತಾಜಿ. ದಯವಿಟ್ಟು ಕ್ಷಮಿಸಿ, ನಾನು ಬೈಕಲ್ಲಿದ್ದೆ, ಹಾಗಾಗಿ ನನ್ ಕಡೆಯಿಂದ ಇವತ್ತು ತೊಂದರೆ ಆಗಿದೆ. ದಯವಿಟ್ಟು ಕ್ಷಮೆ ಇರ್ಲಿ ಮಾತಾಜಿ. ಅಮ್ಮ ಮನೆಯಿಂದ ಹೋಗ್ತಾ ಇದ್ದೀನಿ ನಾನು, ಹಾಗಾಗಿ ಸೌಂಡ್ ನೀವು ಚೆನ್ನಾಗೇ ಮಾಡಿದ್ದೀರಾ ಮಾತಾಜಿ. ಏನ್ ಗೊತ್ತಾಗಿಲ್ಲ ಆಕ್ಚುಲಿ. ಧನ್ಯವಾದಗಳು ಮಾತಾಜಿ. ಸೊ ನೀವ್ ಹೇಗೂ ಅಲ್ಲಿ ನೀವು ಏನ್ ಹೇಳಿದ್ರಿ, ನನ್ಗೆ ಅಂದ್ರೆ ನನ್ಗೆ ಸಂತೋಷ ಇಲ್ಲ ಅಂತ ಹೇಳ್ಬಿಟ್ಟು ಕತ್ಲಲ್ಲಿ ಇದ್ದಂಗೆ ಅನಿಸ್ತಿತ್ತಲ್ಲ. ಸೊ ಅದೇ ತರ ನೀವು ಕತ್ಲಲ್ಲಿ ಕಾಣಿಸ್ತಾ ಇದ್ರಿ ನಮ್ಗೆ. ಸೊ ಇವಾಗ ಬೆಳಕಿಗೆ ಬರ್ತೀರಾ ನೀವು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ.
ಹರೇ ಧನ್ಯವಾದ ಮಾತಾಜಿ. ಧನ್ಯವಾದಗಳು. So, ಮತ್ತೆ ಇನ್ನ ನೆಕ್ಸ್ಟ್ ಯಾರ ಟೀಮು? ಹರೇ ಕೃಷ್ಣ. ರೆಡಿ ಇದ್ದೀರಾ ಇನ್ನೊಬ್ರು ಟೀಮ್ ಅವರನ್ನು? ಹರೇ ಕೃಷ್ಣ. ಒಂದೇ ಟೀಮಿನ ರೆಡಿ ಆಗಿದ್ದು? ಇದು ಕಂಪಲ್ಸರಿ ಆಕ್ಟಿವಿಟಿ ಆಕ್ಚುಲಿ. ಸೊ ನಾವು ಸಹ ಇದು ಸುಬುಧಿ ಪ್ರಭುಜಿ ನಮ್ಗೆ ಇದು ಕಂಪಲ್ಸರಿಯಾಗಿ ಇವಾಗ ಒಂದೊಂದ್ಸತಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ, ಮಾಡಿದವರೇ ಮಾಡ್ತಾ ಇದ್ರು. ಬಟ್ ಇದನ್ನ ಮಾತ್ರ ಕಂಪಲ್ಸರಿಯಾಗಿ ಮಾಡಿಸಿದ್ದಾರೆ. ಯಾಕಂದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ಬೇಕು. ವಿದ್ಯೆ ಅವಿದ್ಯೆ ಎರಡನ್ನೂ ಸಹ ಅಮರತ್ವ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು, ನಿಜವಾದ ವಿದ್ಯೆ ಯಾವುದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಹರೇ ಕೃಷ್ಣ. ಸೊ ಬೇರೆಯವ್ರು ಮಾತಾಡಿ, ನನ್ಗೇನು ಕೇಳಿಸ್ತಾ ಇಲ್ಲ ಆಕ್ಚುಲಿ. ಅಥವಾ ನಾನ್ ಮಾತಾಡ್ತಿರೋದು ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಮತ್ತೆ ಬೇರೆಯವ್ರು ಯಾರು ರೆಡಿ ಆಗ್ಲಿಲ್ವಾ? ಹಾ ಮಾತಾಜಿ, ನಮ್ದು ಭಕ್ತಿ ವೃಕ್ಷ ಗ್ರೂಪ್ ಇಂದ ನಾವು ಅಂದ್ರೆ ಪ್ರಾಕ್ಟೀಸ್ ಮಾಡಿಲ್ಲ, ಅದೇ ಕೂಡ ನಾವು ಮಾಡಬಲ್ಲರು ಅನ್ನೋದು ಕಾನ್ಫಿಡೆಂಟ್ ಮೇಲೆ ಮಾಡ್ಬೋದಾ ಮಾತಾಜಿ ನಾವು? ನಿಮ್ ಗ್ರೂಪ್ ಅಲ್ಲಿ ಯಾರ್ಯಾರು ಇದ್ದೀರಾ ಮಾತಾಜಿ? ಕವಿತಾ ಮಾತಾಜಿ. ಹಾ, ನಮ್ ಗ್ರೂಪ್ ನಲ್ಲಿ ನಾನು, ಲಕ್ಷ್ಮೀ ಮಾತಾಜಿ, ಉಷಾ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ, ರಾಜೇಶ್ವರಿ ಮಾತಾಜಿ, ಸುನೀತಾ ಮಾತಾಜಿ, ಅಂದ್ರೆ ಅವರು ಅಟೆಂಡ್ ಆಗಿದಾರ ಇಲ್ಲ ಗೊತ್ತಿಲ್ಲ ಮಾತಾಜಿ ಅವ್ರ ಕ್ಲಾಸ್ಗೆ. ಸೊ ಇಷ್ಟು ಮಂದಿ ಇದ್ದೀವಿ ನಾವು. ಈಗ ಮಾತಾಜಿ ಅವರು ಮಾಡಿದಕ್ಕಿಂತ ನಾವು ಸ್ವಲ್ಪ ಅಷ್ಟು ಚೆನ್ನಾಗಿ ಮಾಡ್ತೀವೋ ಇಲ್ಲ ಅಂತ ಕಾನ್ಫಿಡೆಂಟ್ ಇಲ್ಲ. ಆತರ ಕಂಪ್ಯಾರಿಸನ್ ಇಲ್ಲ ಮಾತಾಜಿ. ನೀವು ಜ್ಞಾನ ಏನ್ ತಿಳ್ಕೊಂಡಿದ್ದೀರ ಅನ್ನೋದು ಸರಿ ಇದೆ ಅಂತಂದ್ರೆ ಆಯ್ತು ಮಾತಾಜಿ, ಅಷ್ಟೇ. ಹಾ ಮಾತಾಜಿ, ಎಲ್ಲರೂ ರೆಡಿ ಇದ್ದೀರಾ ಮಾತಾಜಿ? ಲಕ್ಷ್ಮೀ ಮಾತಾಜಿ, ಉಷಾ ಮಾತಾಜಿ, ಮಾಡನ್ವಾ ಮಾತಾಜಿ? ಹರೇ ಕೃಷ್ಣ. ಅಂದ್ರೆ ಮಾತಾಜಿ, ನಮ್ದು ಒಂದು ಫ್ಯಾಮಿಲಿನಲ್ಲಿ ಕಿರು ನಾಟಕ ಮಾತಾಜಿ. ಅದು ಯಾವ ತರ ಮೂಡಿ ಬರುತ್ತೆ ಅಂದ್ರೆ ಮಾತಾಜಿ, ಈಗ ಗಂಡ ಹೆಂಡತಿ 2 ಮಕ್ಳು, ಅತ್ತೆ ಮಾವ, ಸೊ ಆ ತರ ಇರ್ತೀವಿ ನಾವು. ಈಗ ತಾಯಿ ಪಾತ್ರ ನಾನ್ ನಿರ್ವಹಿಸ್ತಾ ಇದ್ದೇನೆ. ಲಕ್ಷ್ಮೀ ಮಾತಾಜಿ ಅವರು ತಂದೆ ಪಾತ್ರ ಮಾಡ್ತಾರೆ. ಉಷಾ ಮಾತಾಜಿ ಅವರು ಒಂದು ಮಗು ಪಾತ್ರ ಮಾಡ್ತಾರೆ. ಜಯಲಕ್ಷ್ಮಿ ಮಾತಾಜಿ ಅವರು ಒಂದು ಗಂಡು ಮಗು ಪಾತ್ರ ಮಾಡ್ತಾರೆ. ಅತ್ತೆ ಮಾವ ತರ ರಾಜೇಶ್ವರಿ ಮಾತಾಜಿ ಅವರು ಮಾಡ್ತಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಲ್ಲರೂ ಅಟೆಂಡ್ ಆಗಿರಿ ಮಾತಾಜಿ. ಮಾತಾಜಿ ಬಂದೇ ಇಲ್ಲ, ಏನ್ ಮಾಡೋದು? ಹಾ ಮಾತಾಜಿ. ಮಾತಾಜಿ ಲಾಸ್ಟ್ ಅಲ್ಲಿ ಮಾಡಿದ್ರೆ ಆಗತ್ತಾ ರೀನಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಸಮಯ ಬೇಕಾ ಮಾತಾಜಿ? ಹಾ ಬೇಕು ಮಾತಾಜಿ. ಸರಿ ಮಾತಾಜಿ, ಆಯ್ತು. ಯಾಕಂದ್ರೆ ಸರಿಯಾಗಿ ನೀವು ಮಾಡಿದ್ರೇನೆ ಒಳ್ಳೇದು ಆಕ್ಚುಲಿ. ಹೌದು ಮಾತಾಜಿ, ಯಾವ್ದು ಜಸ್ಟ್ ಸುಮ್ನೆ ಹೇಳ್ಕೊಂಡ್ವಿ ಅಷ್ಟೇ, ಯಾರು ಸ್ವಲ್ಪ ಕ್ಲಾಸಿಗೆ ಅಟೆಂಡ್ ಆಗಿರ್ಲಿಲ್ಲ. ಅದರಿಂದ ಇಲ್ಲೆಲ್ಲ ಯಾರು ಪೂರ್ತಿಯಾಗಿ ಈ ತರ ರೆಡಿ ಇದ್ರೆ ಸರಿ ಇರ್ತಿತ್ತು. ನಮ್ಗೆ ಯಾವ ತರ ಒಂಥರದಲ್ಲಿ ಒಂದು ಸಣ್ಣದಾಗಿ ಸುಮ್ನೆ ಒಂದು ಮಾತಾಡ್ಕೊಂಡಿದ್ವಿ. ಅದೇ ಈಗ ಒಬ್ಬರು ಒಂದೊಂದ್ ತರ ಆದ್ರೆ ಸುಮ್ನೆ ಎಲ್ಲ ಗೊಂದಲ ಆಗತ್ತೆ ಅಂತ ಮಾತಾಜಿ. ಸರಿ ಮಾತಾಜಿ, ಓಕೆ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಇನ್ನೊಂದು ಟೀಮು? ಹರೇ ಕೃಷ್ಣ. ಇನ್ನೊಂದು ಟೀಮ್ ಯಾವುದು? ಭವ್ಯ ಮಾತಾಜಿ, ಶ್ರುತಿ ಮಾತಾಜಿ, ಆಶ್ರಯ ಗೋಪಿ ದೇವಿದಾಸಿ ಮಾತಾಜಿ, ನಿಮ್ದೆಲ್ಲ ಒಂದು ಟೀಮ್ ಇದೆಯಾ? ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹೌದು ಮಾತಾಜಿ, ನಮ್ದು ಒಂದು ಟೀಮ್ ಇದೆ ಮಾತಾಜಿ. ನಮಗೂ ಸಮಯ ಬೇಕು ಮಾತಾಜಿ, ಪ್ರಿಪೇರ್ ಆಗ್ಲಿಲ್ಲ ಮಾತಾಜಿ. ಓಕೆ ಮಾತಾಜಿ, ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಿಮ್ಗೆ ಇವಾಗ ಈ ಟೀಮ್ ಅವರು ಇವಾಗ ಮಾಡಿದ್ರಲ್ವಾ ಕಿರು ನಾಟಕ, ಸೊ ಅದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಬೇರೆ ಟೀಮ್ ಅವ್ರು ಹೇಳಿ, ಇನ್ನೆರಡು ಟೀಮ್ ಅವ್ರು ಇದೀರಲ್ಲ ಅವ್ರು ಹೇಳಿ, ಏನ್ ಮೆಸೇಜ್ ಸಿಕ್ತು ನಿಮ್ಗೆ? ಈ ಚಟುವಟಿಕೆ ನಿಮ್ಗೆ ಯೂಸ್ಫುಲ್ ಅಂತ ಅನ್ನಿಸ್ತಾ? ಯೂಸ್ಫುಲ್ ಇದೆ, ಯೂಸ್ಫುಲ್ ಇದೆ ಮಾತಾಜಿ, ತುಂಬಾ ಚೆನ್ನಾಗಿದೆ. ಓಕೆ. ಮತ್ತೆ ಇವಾಗ ಯಾರೆಲ್ಲ ನಾಟಕದಲ್ಲಿ ಭಾಗವಹಿಸಿದ್ರಿ ಅವ್ರು ನಿಮ್ಮ ಅಭಿಪ್ರಾಯವನ್ನ ಹೇಳ್ತೀರಾ? ಹರೇ ಕೃಷ್ಣ. ನಿಮ್ಗೆ ನಾಟಕ ರೆಡಿ ಮಾಡ್ಬೇಕಾದ್ರೆ ಆಗ್ಲಿ, ಈ ಪಾತ್ರ ಅಭಿನಯಿಸ್ಬೇಕಾದ್ರೆ ಆಗ್ಲಿ, ನಿಮ್ಗೆ ಏನ್ ಅನ್ನಿಸ್ತು? ಏನ್ ರಿಯಲೈಸ್ ಆಯ್ತು? ಇವಾಗ ಏನ್ ನಾವು ಪಾಠ ಕಲ್ತ್ಕೊಂಡ್ವಿ, 3 ಶ್ಲೋಕಗಳು ನಿಮ್ಗೆ ಇನ್ನ ಚೆನ್ನಾಗಿ ಅರ್ಥ ಆಯ್ತಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ಹೇಳಿ. ಮೊದ್ಲೆಲ್ಲ ಸ್ವಲ್ಪ ಕಷ್ಟ ಆಯ್ತು ಮಾತಾಜಿ. ಇವಾಗ ನಾವ್ ಹೆಂಗ್ ನಾಟಕ ಮಾಡಿದ್ವಲ್ಲ ಆ ರೀತಿ ನಮ್ಗ ಅರ್ಥ ಆಯ್ತು ಮಾತಾಜಿ. ಅದು ವಿದ್ಯೆ ಅಂದ್ರೆ ಮೊದ್ಲೆಲ್ಲ ಯಾವ ರೀತಿ ಇರ್ತಿದ್ವಿ, ಇವಾಗೆಲ್ಲ ಹೆಂಗಿದೇವಿ ಅದೆಲ್ಲ ಅರ್ಥ ಆಯ್ತು ಮಾತಾಜಿ. ಇವಾಗ ನಮ್ಗೆ ನಾಟಕ ಮಾಡಿದ ನಂತರ ಇನ್ನೂ ಅರ್ಥ ಆಯ್ತು ಮಾತಾಜಿ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮತ್ತೆ ಮಾತಾಜಿ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಶೋಭಾ ಮಾತಾಜಿ ಟೀಮ್ ಅವರು, ಗೌರಿ ಮಾತಾಜಿ ಟೀಮ್ ಸೇಮ್ ಅಲ್ಲ? ಗೌರಿ ಮಾತಾಜಿ. ಹರೇ ಹಾ. ಕೃಷ್ಣ ಮಾತಾಜಿ. ನಾವ್ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಿದ್ವಿ ಮಾತಾಜಿ, ಆದ್ರೆ ನೀವು ಸ್ವಲ್ಪ ಸಮಯ ಕಮ್ಮಿ ಇದೆ ಅಂತ ನಂಬಿಕೆ ಎಲ್ಲರನ್ನ ಇನ್ಕ್ಲೂಡ್ ಮಾಡ್ಬೇಕು ಅಂತ ನಾವು ಒಂದ್ ಸ್ವಲ್ಪ ಜಾಸ್ತಿ ಜಾಸ್ತಿ ಇದು ಮಾಡಿಲ್ಲ ಮಾತಾಜಿ. ಇಲ್ಲ, ಚೆನ್ನಾಗಿ ಶಾರ್ಟ್ ಆಗಿ ಮಾಡಿದ್ರಿ. ಮಾಡಿದ್ವಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಏನ್ ಕನ್ವೆ Thank you. ಮಾಡ್ಬೇಕು ಅದನ್ನ ಚೆನ್ನಾಗಿ ನಿರೂಪಣೆನೂ ಮಾಡಿದ್ರಿ ನೀವು. ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಆಕ್ಚುಲಿ ಅವರವರ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಅದಕ್ಕೆ ಅನ್ಕೋತಾ ಇದ್ದೆ ನಾನು, ಇವಾಗ ಇದು 2 ಇದೆಯಲ್ಲ ಶ್ಲೋಕಗಳು, ಅದನ್ನು ಸಹ ನೀವು ಇದೇ ತರ ಆಕ್ಟ್ ಮಾಡಿದ್ರೆ ಇನ್ನ ಚೆನ್ನಾಗಿ, ಅದನ್ನು ಸಹ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೆ. ಯಾಕಂದ್ರೆ ಸೇಮ್ ಇದೇ ತರನೇ ಅದನ್ನು ಸಹ ಅಲ್ವಾ, ಸಂಭೂತಿ ಅಸಂಭೂತಿ, ಅದರ ಫಲಿತಾಂಶ ಏನು, ಎರಡೂ ಬೇಕಾಗತ್ತೆ ನಾವು ಅಮರತ್ವದ ಕಡೆಗೆ ಹೋಗ್ಲಿಕ್ಕೆ ಅಂತಾನೆ ನಾವು ತಿಳ್ಕೊತಾ ಇರೋದು ಈಗ. ಸೊ ಅದನ್ನು ಸಹ ನೀವು ಹೀಗೇನೆ ನಾಟಕ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಮತ್ತೆ ಕೊನೆದಾಗನು ಅಷ್ಟೇ, ನಮ್ಗೆ ಇನ್ನ ಒಂದು ನಾಟಕ ಅಂತಾನು ಹೇಳಂಗಿಲ್ಲ ನೀವು, ಅಂದ್ರೆ ಸಿಂಗಲ್ ಆಗು ಹೇಳ್ಬೋದು ಅಥವಾ ನಾಟಕ ತರನು ಮಾಡ್ಬೋದು. ಅಂದ್ರೆ ಈ ಈಶಾವಾಸ್ಯ ತತ್ವ ಏನಿದೆ ಈ 18 ಶ್ಲೋಕದಲ್ಲಿ ನಾವ್ ಏನನ್ನ ನಾವು ಅರ್ಥ ಮಾಡ್ಕೊಂಡ್ವಿ, ಅದನ್ನ ನಾವ್ ಏನನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ಮತ್ತೆ ಶ್ರೀಲ ಪ್ರಭುಪಾದರ ಅವರ ಒಂದು ಮನಸ್ಥಿತಿ ಏನು, ಅವರ ಧ್ಯೇಯ ಏನು ಅನ್ನೋದನ್ನ ನಾವು ಮತ್ತೆ ಕೊನೆಗೆ 18 ಅಧ್ಯಾಯಗಳ ಅಂದ್ರೆ 18 ಶ್ಲೋಕಗಳನ್ನೆಲ್ಲ ಕಲ್ತ್ಕೊಂಡ್ಮೇಲೆ ಅದನ್ನ ಮಾಡ್ಬೇಕಾಗುತ್ತೆ. ಸೊ ಯಾಕೆ ನಿಮಗೆ ಮೊದಲೇ ಹೇಳ್ತಿದೀನಿ ಅಂದ್ರೆ, ನಿಮ್ಗೆ ಅದನ್ನ ಪಾಯಿಂಟ್ಸ್ ನೀವು ನೋಟ್ ಡೌನ್ ಮಾಡ್ಕೊಂಡ್ರೆ ನೀವು ತುಂಬಾ ಚೆನ್ನಾಗಿರೋ ಮೆಸೇಜ್ ಅನ್ನ ಕೊಡ್ಬೋದು. ನೀವು ಈ ಈಶಾವಾಸ್ಯ ತತ್ವದ ಬಗ್ಗೆ ನೀವು ಚೆನ್ನಾಗಿ ಅದ್ರದ್ದು ತತ್ವಗಳನ್ನ ಹೇಳ್ಬೋದು ನೀವು. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಅದಕ್ಕೂ ಸಹ ನೀವು ರೆಡಿ ಆಗಿ. ಹರೇ ಕೃಷ್ಣ. ಸೊ ಇವತ್ತಿನ ಕ್ಲಾಸ್ ಹರೇ ಕೃಷ್ಣ ಮಾತಾಜಿ. ಗೌರಿ ಮಾತಾಜಿಗೆ ಮತ್ತು ಶೋಭಾ ಮಾತಾಜಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೌರಿ ಮಾತಾಜಿ, ಶೋಭಾ ಮಾತಾಜಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅದೆಲ್ಲ ಏನ್ ಬೇಡ ಮಾತಾಜಿ, ನಾವೆಲ್ಲ ಒಂದ್ ಟೀಮ್ ಅಲ್ಲಿ ಇದೀವಿ, ಎಲ್ಲರೂ ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿದೀವಿ ಅಷ್ಟೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಣಾ ಮಾತಾಜಿ ಅವರಿಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಾತಾಜಿ. ಶ್ರೀಲ ಪ್ರಭುಪಾದ ಜೈ ಮಾತಾಜಿ. ಇಸ್ಕಾನ್ ಮಂಗಳೂರು ಅವರಿಗೆ ಜೈ ಮಾತಾಜಿ. ಇವತ್ತು ನಾವು ಏನು ನಾಟಕ ಅಂತ ಮಾಡಿದ್ವೋ ಮಾತಾಜಿ, ಅದು ಲೈಫ್ ಲಾಂಗ್ ಜೀವನ ಪೂರ್ತಿ ಮರೆಯಕ್ ಆಗದೆ ಇರುವಂತ ನಾಟಕ. ನಮ್ದು ಅಂದ್ರೆ ವಿದ್ಯಾ ಎಲ್ಲೇ ಒಂದು ವರ್ಡ್, ಆ ವರ್ಡ್ಗಳು ಬಂದ್ರೆ ನಾವು ಈ ನಾಟಕನ ಯಾವಾಗ್ಲೂ ನೆನ್ಪಿಟ್ಕೋವಂತ ಒಂದು ಮೆಮೊರಿ, ಸ್ವೀಟ್ ಮೆಮೊರಿನ ನೀವು ನಮಗ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ರಿ. ಮತ್ತೆ ನಮ್ ಟೀಮ್ ಅಲ್ಲಿ ಎಲ್ಲಾರು ಕೂಡ ಎಷ್ಟೇ ಬಿಸಿ ಇದ್ರು ಇದ್ ಮಾಡಿ ಅಂತ ಗೈಡ್ಲೈನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಏನ್ ವಿದ್ಯಾ ಅವಿದ್ಯಾ ಮತ್ತೆ ಎರಡೂ ಜೀವನಕ್ಕೆ ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ನಾವ್ ಇಷ್ಟು ದಿನ ಏನೇ ಭೌತಿಕವಾಗಿ ಕಲಿತಾ ಬಂದ್ರು, ಈ ಜನಗಳ ಮಧ್ಯೆ ಎಲ್ಲ ನಡೀತಾ ಇದ್ರು, ಅದೇ ನಮಗ್ ನಿಜವಾದ ಶಿಕ್ಷಣ, ನಿಜವಾದ ಜ್ಞಾನದ ಕಡೆ ನಾವು ಹೋಗ್ಬೇಕು, ಆ ಒಲವು ನಮ್ಗೆ ಬರ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ಅದನ್ನ ಬರೀ ತಿಳ್ಕೊಂಡ್ರೆ ಸಾಕಾಗಲ್ಲ, ಅವೆರಡೂನು ಕೂಡ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಾವು ಮಾಡ್ಕೊ ಹೋಗ್ಬೇಕು ಅನ್ನೋದನ್ನು ಸಹ ಹೇಳ್ಕೊಟ್ಟಿದ್ದೀರಾ. ಮಾಡ್ಕೊ ಹೋದಾಗ್ಲೇ ನಾವು ಪರಿಪೂರ್ಣತೆ ಆಗಿ ಸಾಕ್ಷಾತ್ಕಾರನ ಪಡೆಯೋದಕ್ಕೆ ಸಾಧ್ಯ. ಅದಕ್ಕೆ ನಮ್ಗೆ ವಿದ್ಯೆನೂ ಬೇಕು, ಅವಿದ್ಯೆನೂ ಬೇಕು. ಎರಡೂ ನಮ್ಗೆ ಅವಶ್ಯಕತೆ ಎಷ್ಟಿದೆ ನಮಗ್ ಮಾತ್ರ ಅಷ್ಟನ್ನ ಮಾತ್ರ ನಾವು ಬಳಸ್ಕೊಂಡು ನಮ್ ಜ್ಞಾನನ ಅಭಿವೃದ್ಧಿ ಮಾಡ್ಕೊಂಡು ಭಗವಂತನ ದಾಸಾನುದಾಸನಾಗಿ ಸೇವೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಎಲ್ಲರಿಗೂ ನಮ್ಮ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರೀಲ ಪ್ರಭುಪಾದ ಕಿ ಜೈ ಮಾತಾಜಿ. ಹರೇ ಕೃಷ್ಣ. ಓಕೆ, ಸೊ ಇವಾಗ ಮಂತ್ರ 12ಕ್ಕೆ ಹೋಗೋಣಂತೆ. ಅಂದಂ ತಮಃ ಪ್ರವಿಶಂತಿ ಯೇ ಅಸಂಭೂತಿಂ ಉಪಾಸತೆ ತಥೋ ಭೂಯ ಇವ ತೇ ತಮೋ ಯಾವೋ ಸಂಭೂತ್ಯಾಂ ರತಾಃ. ಅಂದಂ ತಮಃ ಪ್ರವಿಶಂತಿ ಯೇ ಅಸಂಭೂತಿಂ ಉಪಾಸತೆ ತಥೋ ಭೂಯ ಇವ ತೇ ತಮೋ ಯಾವೋ ಸಂಭೂತ್ಯಾಂ ರತಾಃ. ಅಂದಂ ತಮಃ ಪ್ರವಿಶಂತಿ ಯೇ ಅಸಂಭೂತಿಂ ಉಪಾಸತೆ ತಥೋ ಭೂಯ ಇವ ತೇ ತಮೋ ಯಾವೋ ಸಂಭೂತ್ಯಾಂ ರತಾಃ. ಹರೇ ಕೃಷ್ಣ. ಇಲ್ಲಿ ಅರ್ಧ ಇದೆ ಆಕ್ಚುಲಿ. ಸೊ ನಿಮ್ಮ ಹತ್ರ ಏನಾದ್ರು ಪುಸ್ತಕ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಪುಸ್ತಕವನ್ನ ಯಾರಾದ್ರೂ ಒಂದಿಬ್ರು ಹೇಳಿ ಈ ಶ್ಲೋಕವನ್ನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಮಃ ಪ್ರವಿಶಂತಿ ಯೇ ಅಸಂಭೂತಿಮುಪಾಸತೆ ತಥೋ ಭೂಯ ಇವ ತೇ ತಮೋ ಯಾವು ಸಂಭೂತ್ಯಂ ರತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕವಿತಾ ಮಾತಾಜಿ ಓದಿ. ಮಂತ್ರ 12. ಅಂದಂ ತಮಃ ಪ್ರವಿಶಂತಿ ಯೇ ಸಂಭೂತಿಂ ಉಪಾಸತೆ ತಥೋ ಭೂಯ ಇವ ತೇ ತಮೋ ಯಾವು ಸಂಭೂತ್ಯಾಂ ರತಾಃ. ಹರೇ ಕೃಷ್ಣ.
ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದ್ದಾರೋ ಅವರು ಅಂಧತಮ ಪ್ರದೇಶದೊಳಕ್ಕೆ ಹೋಗುತ್ತಾರೆ. ನಿರಾಕಾರ ಬ್ರಹ್ಮನನ್ನು ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನ ಪ್ರವೇಶಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವಾಗ ನಾವು 2 ಪದಗಳು ನಮ್ಗೆ ಇವಾಗ ಹೊಸ ಪದಗಳು ಅಲ್ವಾ, ಸಂಭೂತಿ ಮತ್ತೆ ಅಸಂಭೂತಿ. ಸೊ ಇವಾಗ ಸಂಭೂತಿ ಅಂದ್ರೆ ಏನು, ಅಸಂಭೂತಿ ಅಂದ್ರೆ ಏನಂತ ತಿಳ್ಕೊಬೇಕು. ಸೊ ಇವಾಗ ನಿಮ್ಮ ಪ್ರಕಾರ ಸಂಭೂತಿ ಅಂದ್ರೆ ಏನು, ಅಸಂಭೂತಿ ಅಂತಂದ್ರೆ ಏನು? ಹರೇ ಕೃಷ್ಣ. ಸಂಭೂತಿ ಅಂದ್ರೆ ಮಾತಾಜಿ ದೇವತೆಗಳಿಗೆ ಪೂಜೆ ಮಾಡುವುದು ಅಂತ ಬರುತ್ತಂತ. ಮಾತಾಜಿ ಸಂಭೂತಿ ಸಂಭೂತಿನ ದೇವೋತ್ತಮ ಪರಮ ಪುರುಷ ಮಾತಾಜಿ. ನಿಜವಾದ ಅರ್ಥ ದೇವೋತ್ತಮ ಪರಮ ಪುರುಷ. ಸ್ವತಂತ್ರವಾಗಿರೋದು, ಅವ್ರಿಗೆ ಯಾವುದೇ ಒಂದು ಅಡ್ಡಿ ಇದಿಲ್ಲ, ಅವರು ಎಲ್ಲಾ ಸರ್ವತಂತ್ರ ಸ್ವತಂತ್ರರಾಗಿರ್ತಾರೆ, ಅವ್ರನ್ನ ಸಂಭೂತಿ ಅಂತ ಕರೀತಾರೆ. ಅದನ್ನೇ ದೇವೋತ್ತಮ ಪರಮ ಪುರುಷ. ಓಕೆ. ಅಸಂಭೂತಿ ಅಂತಂದ್ರೆ ಅವ್ರಿಗೆ ಯಾವುದೇ ಒಂದು ಸ್ವತಂತ್ರತೆ ಇರೋದಿಲ್ಲ, ಅವರು ಅಧೀನದಲ್ಲಿ ಇರ್ತಾರೆ. ಓಕೆ. ಸೊ ಮತ್ತೆ ನಮ್ಗೆ ಇನ್ನ ಸಂಭೂತಿ ಅಸಂಭೂತಿಯ ಪದಗಳ ಅರ್ಥವನ್ನ ನಾವು ತಿಳ್ಕೊಬೇಕಂತಂದ್ರೆ ನಮ್ಗೆ ಮುಂದೆ ಹೇಳ್ತಾರೆ ಪ್ರಭುಪಾದರು. ಸೊ ಸಂಭೂತಿ ಅಂತಂದ್ರೆ ಏನು ಅಂದ್ರೆ ಆ ಪ್ರಳಯ ಕಾಲದಲ್ಲೂ ಸಹ ಅವನು ಉಳ್ಕೊಂಡಿರ್ತಾರೆ. ಪ್ರಳಯ ಆದಾಗ್ಲೂ ಯಾರು ಉಳ್ಕೊಂಡಿರ್ತಾರೋ ಅವರು ಸಂಭೂತಿ. ಮತ್ತೆ ಅವರು ಶಾಶ್ವತವಾಗಿರ್ತಾರೆ. ಮತ್ತೆ ಇವಾಗ ಮಾತಾಜಿ ಹೇಳಿರೋ ತರನೇ ಸ್ವತಂತ್ರವಾಗಿರ್ತಾರೆ. ಅವರು ಸರ್ವತಂತ್ರ ಸ್ವತಂತ್ರ, ಯಾವುದಕ್ಕೂ ಸಹ ಅವರು ಬೇರೆಯವ್ರ ಮೇಲೆ ಅವಲಂಬಿತರಾಗಿರೋದಿಲ್ಲ ಅಲ್ವಾ. ಇವಾಗ ನಾವು ನೋಡಿದ್ರೆ ನಾವು ಸ್ವತಂತ್ರರು ಅನ್ಕೋತೀವಿ. ನಾವು ಇವಾಗ ಸ್ವತಂತ್ರ ದಿನಾಚರಣೆನೂ ಮಾಡ್ತೀವಿ ಅಲ್ವಾ. ನಿಜವಾದ ಅರ್ಥದಲ್ಲಿ ಸ್ವತಂತ್ರರು ಅಂತಂದ್ರೆ ಭಗವಂತ ಮಾತ್ರ ಅಷ್ಟೇ. ನಾವೆಲ್ಲದಕ್ಕೂ ಸಹ ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಕೆಲಸ ಮಾಡ್ತೀವೋ ಎಲ್ಲದಕ್ಕೂ ಸಹ ನಾವು ಭಗವಂತನ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಸ್ವತಂತ್ರ ಅಂದ್ರೆ ನಿಜವಾದ ಸ್ವತಂತ್ರ, ಸರ್ವತಂತ್ರ ಸ್ವತಂತ್ರ ಒಬ್ರೇ, ಅದು ದೇವೋತ್ತಮ ಪರಮ ಪುರುಷ. ಇನ್ನು ಮಿಕ್ಕಿದ್ದವರೆಲ್ಲರನ್ನು ಅವರೆಲ್ಲರನ್ನು ಸಹ ಅವರು ಸ್ವತಂತ್ರರಲ್ಲ. ಮತ್ತೆ ಯಾರು ಸಂಭೂತಿ ಅಂತ ಹೇಳ್ತೀವಿ ಅಂತಂದ್ರೆ ಅವರು ಶಾಶ್ವತವಾಗಿ ಇರೋರು. ಆ ಪ್ರಳಯ ಕಾಲದಲ್ಲೂ ಸಹ ಅವರು ಉಳ್ಕೊಳ್ತಾರೆ. ಮತ್ತೆ ಈ ಸೃಷ್ಟಿ ಸ್ಥಿತಿ ಆ ಲಯವನ್ನ ಯಾರು ಮಾಡ್ತಾರೆ ಅವರು ಸಂಭೂತಿ. ಇದನ್ನ ಪ್ರಭುಪಾದರು ನಮ್ಗೆ ಸಂಭೂತಿ ಅನ್ನೋ ಒಂದು ಪದಕ್ಕೆ ಅರ್ಥವನ್ನ ಕೊಡ್ತಾರೆ. ಸೊ ಮತ್ತೆ ಇದನ್ನ ಹೊರತುಪಡಿಸಿ ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನು ಸಹ ಅಸಂಭೂತಿಗಳೇ. ಸೊ ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕಿಲ್ಲಿ. ಸೊ ಸಂಭೂತಿ ಅಂದ್ರೆ ನಿಜವಾದ ಅರ್ಥದಲ್ಲಿ ಭಗವಂತ. ಆದ್ರೆ ಇಲ್ಲಿ ಅಜ್ಞಾನದಲ್ಲಿ ಇದ್ದಾಗ ನಾವ್ ಯಾರನ್ನ ನಾವು ಸಂಭೂತಿ ಅಂತ ತಿಳ್ಕೊತಾ ಇದೀವಿ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರನ್ನ ಸಂಭೂತಿ ಅಂತ ತಿಳ್ಕೊತಾ ಇದ್ದಾರೆ ಇಲ್ಲಿ ಈ ಶ್ಲೋಕದಲ್ಲಿ, ನಿಜವಾದ ಅರ್ಥದ ಸಂಭೂತಿ ನಾವು ತಿಳ್ಕೊಂಡ್ವಿ ಈಗ. ಆದ್ರೆ ಇಲ್ಲಿ ಈ ಅರ್ಥದಲ್ಲಿ ಆ ಸಂಭೂತಿ ಅಂತ ಹೇಳ್ಬಿಟ್ಟು ಯಾರನ್ನ ತಿಳ್ಕೊತಾ ಇದ್ದಾರೆ ಇಲ್ಲಿ? ದೇವತೆಗಳನ್ನು ಇಲ್ಲ ಮಾತಾಜಿ, ದೇವತೆಗಳನ್ನ ಅಸಂಭೂತಿ ಅಂತಾನೆ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಅಸಂಭೂತಿ, ಅವರು ಶಾಶ್ವತರಲ್ಲ, ಅವರು ಸ್ವತಂತ್ರರಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಭೂತಿ ಅಂತ ಯಾರನ್ನ ತಿಳ್ಕೊತಾ ಇದ್ದಾರೆ? ಇದನ್ನ ನೀವೆಲ್ಲ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಅಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ನಾವ್ ಇವಾಗ ಇಲ್ಲಿ ಏನು ಐಹಿಕ ಪ್ರಪಂಚದಲ್ಲಿರೋ ವಿದ್ಯೆಯನ್ನೇ ಕಲ್ತ್ಕೊಂತಾ ಇರೋಂತಹ ಜ್ಞಾನವನ್ನೇ ವಿದ್ಯೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ನಮ್ಗೆ ಗೊತ್ತಾಯ್ತು ಇದು ವಿದ್ಯೆ ಅಲ್ಲ ಅಂತ. ಅದೇ ತರನೇ ಇಲ್ಲೂ ಸಹ ಆ ಸಂಭೂತಿಯನ್ನ ನಾವಿಲ್ಲಿ ಬೇರೆಯವ್ರನ್ನ ಸಂಭೂತಿ ಅಂತ ತಿಳ್ಕೊಂಡ್ಬಿಡ್ತಾ ಇದೀವಿ. ನಾವು ತಿಳ್ಕೊಂತಾ ಇಲ್ಲ, ಅದಕ್ಕೆ ನಮ್ಗೆ ಅರ್ಥ ಆಗ್ತಿಲ್ಲ. ಆದ್ರೆ ಇಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ ಇದ್ದಾರೆ, ಒಂದು ಕ್ಲಾಸ್ ಆಫ್ ಪೀಪಲ್, ಅವರೇ ಜಾಸ್ತಿ ಇರೋದು. ಅವರೆಲ್ಲರನ್ನು ಸಹ ಯಾರನ್ನ ಸಂಭೂತಿ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಯಾರನ್ನ ಸಂಭೂತಿ ಅಂತ ತಿಳ್ಕೊಂಡಿದ್ದಾರೆ ಅವರು? ನಾವು ತುಂಬಾ ಪುಣ್ಯ ಮಾಡಿದೀವಿ, ನಾವ್ ಇವಾಗ ಸರಿಯಾದ ಮಾರ್ಗಕ್ಕೆ ಬಂದಿದೀವಿ. ಯಾರನ್ನ ಸಂಭೂತಿ ಅಂತ ತಿಳ್ಕೊಬೇಕು ಅವ್ರನ್ನೇ ಸಂಭೂತಿ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ನಮ್ಗೆ ಇಲ್ಲಿ ಗೊಂದಲಕ್ಕೆ ಒಳಗಾಗ್ತಾ ಇಲ್ಲ. ಆದ್ರೆ ಇಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್, ಅವರು ಅಷ್ಟು ಪುಣ್ಯವಂತರಿಲ್ಲ, ಅವರು ಅದೃಷ್ಟವಂತರಿಲ್ಲ. ಅವ್ರ ಪಾಪ ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಲ್ವಾ. ಇವಾಗ ಮಾತಾಜಿನ ಹೇಳಿದ್ರಲ್ಲ, ವೈಷ್ಣವರೆಲ್ಲರನ್ನು ಸಹ ಅವರು ಪರ ದುಃಖಿ ಅಲ್ವಾ. ಸೊ ಅದಕ್ಕೇನೆ ಅವ್ರಿಗೆ ದುಃಖ ಆಗ್ತಾ ಇದೆ, ಅಯ್ಯೋ ಇವ್ರು ತಪ್ಪಾಗಿ ಅರ್ಥ ಮಾಡ್ಕೊತಾ ಇದಾರಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಶೋಪನಿಷತ್ತಲ್ಲಿ ಹೇಳ್ತಾ ಇದ್ದಾರೆ, ಯಾರನ್ನೋ ಇವ್ರು ಇಲ್ಲಿ ಸಂಭೂತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಯಾರನ್ನ ಸಂಭೂತಿ ಅಂತ ಅನ್ಕೊಂಡಿದ್ದಾರೆ? ದಾರ್ಶನಿಕರು ಮಾತಾಜಿ ನಿರಾಕಾರ ಬ್ರಹ್ಮನನ್ನ ಇಲ್ಲಿ ಸಂಭೂತಿ ಅಂತ ಅನ್ಕೊಂಡ್ಬಿಡ್ತಾ ಇದ್ದಾರೆ ಅಲ್ವಾ. ಸೊ ನಾವು ಸಹ ಭಗವದ್ಗೀತೆಯಲ್ಲಿ ಅದನ್ನೇ ತಾನೇ ತಿಳ್ಕೊಂಡಿದ್ ನಾವು. ಸೊ ಭಗವಂತ ಯಾರು ಅಂತಂದ್ರೆ ಎಷ್ಟೊಂದ್ ಜನ ಅವರು ಒಂದು ಶಕ್ತಿ ಅಂತ ಹೇಳ್ತಾರೆ, ಒಂದು ಬೆಳಕು ಅಂತ ಹೇಳ್ತಾರೆ ಅಲ್ವಾ. ಬೆಳಕು ಅಂತ ಹೇಳಿ ಪೂಜೆ ಮಾಡ್ತಾರೆ, ಒಂದು ಶಕ್ತಿ ಅಂತ ಹೇಳಿ ಪೂಜೆ ಮಾಡ್ತಾರೆ. ಸೊ ಇವಾಗ ಅದನ್ನ ನಾವು ಸರಿ ಅಂತ ತಿಳ್ಕೊಂಡು ತಪ್ಪಂತ ತಿಳ್ಕೊಂಡ್ವ ನಾವು. ಭಗವಂತನನ್ನ ಬೆಳಕು ಅಥವಾ ಒಂದು ಭಗವಂತನಿಗೆ ಆಕಾರ ಇಲ್ಲ ಅನ್ನೋದನ್ನ ನಾವು ಏನಂತ ತಿಳ್ಕೊಂಡ್ವಿ ನಾವು ಭಗವದ್ಗೀತೆ ಓದಿದಾಗ? ಭಗವಂತನಿಗೆ ಸಾಕಾರ ರೂಪ ಇದೆ ಅಂತ ತಿಳ್ಕೊಂಡು.
ಭಗವಂತನಿಗೆ ರೂಪ ಇದೆ. ಆದ್ರೆ ಎಷ್ಟೊಂದು ಜನ ಏನ್ ಅನ್ಕೊಂಡಿದ್ದಾರೆ, ಭಗವಂತನಿಗೆ ರೂಪನೇ ಇಲ್ಲ, ಅವ್ರು ನಿರಾಕಾರ ಅಂತ ಅನ್ಕೊಂಡಿದ್ದಾರೆ. ಅವ್ರು ಬರೇ ಜ್ಯೋತಿ ಅಷ್ಟೇ, ಬೆಳಕಷ್ಟೇ, ಒಂದು ಶಕ್ತಿ ಅಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಅಲ್ವಾ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದಾರೋ, ಇವಾಗ ದೇವತೆಗಳನ್ನ ಇಲ್ಲಿ ಅಸಂಭೂತಿ ಅಂತ ಕರಿತಾ ಇದ್ದಾರೆ, ಯಾಕಂದ್ರೆ ಅವರು ಶಾಶ್ವತರಾದವ್ರಲ್ಲ. ಸೊ ದೇವತೆಗಳು ಅವರು ಸ್ವತಂತ್ರರಲ್ಲ. ಅಂತವರ ಪೂಜೆನ ಯಾರು ಮಾಡ್ತಾರೋ ಅವರು ಅಂಧತಮ ಪ್ರದೇಶದೊಳಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಕತ್ತಲಿನ ಪ್ರದೇಶಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಿರಾಕಾರ ಬ್ರಹ್ಮನನ್ನ ಅರ್ಚಿಸುವವರು ಅದಕ್ಕಿಂತ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನ ಪ್ರವೇಶಿಸುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಮತ್ತೆ ಇವಾಗ ಇಲ್ಲಿ ಅಂಧತಮ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಿಮ್ ಪ್ರಕಾರ ಇಲ್ಲಿ ಅಂಧತಮ ಪ್ರದೇಶ ಅಂತಂದ್ರೆ ಏನು? ನರಕ ಲೋಕಗಳು ಮಾತಾಜಿ. ನರಕ ಲೋಕಗಳು. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ ಅಂಧತಮ ಪ್ರದೇಶ ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ? ಹರೇ ಕೃಷ್ಣ. ಹಾ ಮಾತಾಜಿ. ಅದೋ ಲೋಕಗಳಾಗುತ್ತಲ್ವಾ ಮಾತಾಜಿ? ಅದೋ ಲೋಕಗಳು ಅಂದ್ರೆ ಈ ಭೂಮಿಗಿನ ಕೆಳಗಡೆ ಇರೋ ಲೋಕಗಳು ಅಂತ ನೀವ್ ಹೇಳ್ತಾ ಇದ್ದೀರಾ. ಅಜ್ಞಾನ ಎಂಬ ಕತ್ತಲಿನಲ್ಲಿ ಇರುವವರು ಮಾತಾಜಿ. ಹಾ ಮಾತಾಜಿ, ಅದೆಲ್ಲಿದೆ ಅದು? ಆ ಕತ್ತಲಿನ, ಇವಾಗ ನಾವು ಬೆಳಕಲ್ಲಿದೀವಿ ಅಂತ ಅನ್ಸುತ್ತಾ, ಕತ್ಲಲ್ಲಿದೀವಿ ಅನ್ಸುತ್ತಾ? ನಾವ್ ಯಾವ ಲೋಕದಲ್ಲಿದೀವಿ? ಕತ್ತಲಿನ ಲೋಕನ, ಬೆಳಕಿನ ಲೋಕನ? ಕತ್ತಲೆ ಲೋಕದಲ್ಲಿದೆ. ಕತ್ತಲೆ ಲೋಕದಲ್ಲಿದೀವ ಮಾತಾಜಿ? ಹೇಗೆ ಕತ್ತಲೆ ಲೋಕದಲ್ಲಿದೀವಿ? ಇಲ್ಲ ಮಾತಾಜಿ, ನಾವು ಕತ್ತಲೆಯಲ್ಲಿ ಇದ್ವಿ ಮಾತಾಜಿ, ಗುರುಗಳು ಬೆಳಕಿಗೆ ಕರ್ಕೊಂಡ್ ಬಂದಿದ್ದಾರೆ. ಬೆಳಕಿಗೆ ಬಂದಿದೆ ಮಾತಾಜಿ ಇವಾಗ. ಬೆಳಕಿಗೆ ಬಂದಿದ್ದೀರಾ. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ ಅಂಧತಮ ಪ್ರದೇಶ ಅಂದ್ರೆ ಏನಂತ? ಅಜ್ಞಾನದ ಒಂದು ಸ್ಥಳ ಮಾತಾಜಿ. ಯಾವ್ದದು ಅಜ್ಞಾನದ ಸ್ಥಳ? ಮಾಯೆಯ ಲೋಕ ಮಾತಾಜಿ. ಭೌತಿಕ ಲೋಕದಲ್ಲಿ ಅಜ್ಞಾನದಿಂದ ಇದ್ದೇವೆ ಮಾತಾಜಿ. ಭೌತಿಕ ಲೋಕದಲ್ಲಿ ಇವಾಗ ಎಲ್ಲಿಂದ ಎಲ್ಲಿ ತನಕ ಇದೆ? ಎಷ್ಟು ಲೋಕಗಳಿದೆ? 14 ಲೋಕಗಳು ಇದೆ ಮಾತಾಜಿ. 14 ಲೋಕಗಳಿದೆ. ಹಾಗಾದ್ರೆ ಅಲ್ಲಿ 14 ಲೋಕಗಳನ್ನು ಕತ್ತಲಿನ ಪ್ರದೇಶನ ನಿಮ್ಮ ಪ್ರಕಾರ, ಅಥವಾ ಯಾವ ತರ ಅಂತ? ಮಾತಾಜಿ ಇಲ್ಲಿ ಬ್ರಹ್ಮನ್ವರೆಗೂ ನೀವು ತಿಳ್ಕೊಂಡ್ರೆ ಐಹಿಕ ಲೋಕ ಎಲ್ಲ ಅಜ್ಞಾನ, ಕತ್ತಲೆ ಲೋಕನೇ ಮಾತಾಜಿ. ಮಾತಾಜಿ, ಅದೇ ಅದೇ ಆನ್ಸರ್ ಬೇಕಾಗಿದ್ ನನಗೆ. ಸೊ ಬರೇ ನರಕನೇ ಅಲ್ಲ, ಬರೇ ಅದೋ ಲೋಕನೇ ಅಲ್ಲ, ಸೊ ನಮ್ ಬರೇ ಭೂಮಿ ಮಾತ್ರ ಅಲ್ಲ, ನಾವೆಲ್ಲ ಭೂಮಿ ಮೇಲೆ ಇದೀವಿ ಅಲ್ವಾ. ನೀವಂದ್ರಿ ಇದು ಕತ್ತಲಿನ ಲೋಕ, ನಾವೆಲ್ಲ ಮಾಯಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಬರೇ ಭೂಮಿನೂ ಅಲ್ಲ, ಅಂದ್ರೆ ಬ್ರಹ್ಮನ ಲೋಕದಿಂದ ಇಟ್ಕೊಂಡು ಕೆಳಗಿನ ಲೋಕ 14 ಲೋಕನೂ ಸಹ ಇಲ್ಲಿ ಕತ್ತಲೆಯ ಲೋಕ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ನಾವ್ ಯಾವ ಒಂದು ಗುಣದಲ್ಲಿ ಇರ್ತೀವೋ ಆ ಒಂದು ಗುಣದ ಅನುಸಾರವಾಗಿ ನಾವು ಮೇಲೆ ಕೆಳಗಡೆ ಓಡಾಡ್ತಾ ಇರ್ತೀವಿ ಅಂತ ನಾವು ತಿಳ್ಕೊಂಡಿದೀವಿ ಭಗವದ್ಗೀತೆಯಲ್ಲಿ ಅಲ್ವಾ. ಸೊ ಇವಾಗ ಏನನ್ನ ಅರ್ಥ ಮಾಡ್ಕೋಬೇಕು ನಾವು, ಇಡೀ ಈ ಭೌತಿಕ ಪ್ರಪಂಚವೇ ಕತ್ತಲಿನ ಲೋಕ. ಯಾಕೆ ನೀವ್ ಕೇಳ್ಬೋದಲ್ಲ, ಯಾಕೆ ಮಾತಾಜಿ ಕತ್ತಲಿನ ಲೋಕ, ಅಲ್ಲಿ ಸೂರ್ಯ ಇದ್ದಾರೆ, ಚಂದ್ರ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಯಾಕೆ ಕತ್ತಲಿನ ಲೋಕ ಅಂತ ಹೇಳ್ತಾ ಇದ್ದಾರೆ? ಬುದ್ಧಿಯಿಂದ ಅಜ್ಞಾನ ಕತ್ತಲೆಯಲ್ಲಿದ್ದೀವಿ ಮಾತಾಜಿ ನಾವು. ಸೊ ಜ್ಞಾನ ಇಲ್ಲ ಮತ್ತೆ ತಿನ್ನೋದು ಪ್ರಾಣಿ ತರ ಇದ್ದೀವಿ, ಪ್ರಾಣಿ ತರ ಇಲ್ಲ. ಓಕೆ, ಸೊ ಇವಾಗ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ, ಇವಾಗ ನೀವು ಬ್ರಹ್ಮಾಂಡ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಗೋಲೋಕ ಚಾರ್ಟ್ ಅಲ್ಲಿ ನೋಡಿದ್ರ ನೀವು ಬ್ರಹ್ಮಾಂಡ. ಸೊ ಬ್ರಹ್ಮಾಂಡ ಹೇಗಿದೆ? ಒಂದು ಮೊಟ್ಟೆ ತರ ಇದೆ ಅಲ್ವಾ. ಮೊಟ್ಟೆ ಒಳಗಡೆ ಬೆಳಕಿದ್ಯಾ? ಆ ಮೊಟ್ಟೆಯ ಒಳಗಡೆ ಬೆಳಕಿದ್ಯಾ? ಇರಲ್ಲ ಮಾತಾಜಿ. ಮೊಟ್ಟೆಯ ಹೊರಗಡೆ ಏನಿದೆ? ಬೆಳಕಿದೆ. ಬೆಳಕಿದೆ ಅಲ್ವಾ. ಸೊ ಮೊಟ್ಟೆಯ ಹೊರಗಡೆ ಬೆಳಕಿದೆ, ಮೊಟ್ಟೆಯ ಒಳಗಡೆ ಕತ್ಲಿದೆ. ಸೊ ಇವಾಗ ನಾವು ಬ್ರಹ್ಮಾಂಡವನ್ನ ನಾವು ಮೊಟ್ಟೆಗೆ ಹೋಲಿಸಿದ್ರೆ ನಾವೆಲ್ಲ ಎಲ್ಲಿದ್ದೀವಿ? ಯಾವ ಒಂದು ಲೋಕದಲ್ಲಿದ್ದೀವಿ? ಕತ್ತಲಲ್ಲಿದ್ದೀವಿ ಅಲ್ವಾ. ಕತ್ತಲಲ್ಲಿ ಇದೀವಿ. ಭಗವಂತ ನಮ್ಮ ಮೇಲೆ ಕರುಣೆಯನ್ನ ತೋರಿ ಅವ್ರು ನಮ್ಗೆ ಏನನ್ನ ಕೊಟ್ಟಿದ್ದಾರೆ? ಸೂರ್ಯ ಚಂದ್ರರನ್ನ ಕೊಟ್ಟಿದ್ದಾರೆ. ಇಲ್ಲ ಅಂತಂದ್ರೆ ನಾವು ಕತ್ತಲಲ್ಲೇ ವಾಸ ಮಾಡ್ಬೇಕಾಗಿತ್ತು ಎಲ್ಲರನ್ನು ಸಹ. ಈಗ ನಾವು ಅದೋ ಲೋಕ ಮತ್ತೆ ನರಕ ಲೋಕ ಅಂತ ನಮ್ಗೆ ಕಣ್ಣಿಗೆ ಕಾಣಿಸ್ತಿದೆ ಅವ್ರು ಕತ್ತಲಿದ್ದಾರೆ ಅಂತ. ಆದ್ರೆ ಈ 14 ಲೋಕದಲ್ಲಿ ಇರೋರು ಎಲ್ಲರನ್ನೂ ಸಹ ಕತ್ಲಲ್ಲೇ ಇರ್ಬೇಕಾಗಿತ್ತು. ಭಗವಂತನ ಒಂದು ಕೃಪಾ ಕಟಾಕ್ಷ ಇಲ್ದಲ್ಲ ಇದ್ರೆ ಏನು ಸೂರ್ಯ ಚಂದ್ರ ಅವ್ರದ್ದೇನ್ ಕಣ್ಣು ಅಂತ ನಾವು ಕರಿತೀವಿ, ಸೂರ್ಯ ಮತ್ತೆ ಚಂದ್ರ ಇರ್ಲಿಲ್ಲ ಅಂತಂದ್ರೆ ಇಡೀ ಒಂದು ಈ ಬ್ರಹ್ಮಾಂಡವೇ ಕತ್ಲಲ್ಲಿ ಇರ್ತಾ ಇತ್ತು. ಓಕೆ, ಈಗ ನಮ್ಗೆ ಗೊತ್ತಿರೋ ಹಾಗೇನೆ ಬೆಳಕು ಈ ಭೂಮಿ ಮೇಲ್ಗಡೆಗೆ ಮಾತ್ರನೇ ಆ ಸೂರ್ಯ ಚಂದ್ರರ ಬೆಳಕು ಬೀಳೋದು ಅಲ್ವಾ. ನಮ್ಮ ಭೂಮಿಗಿನ ಕೆಳಗಡೆ ಇರೋದು ಎಲ್ಲನೂ ಸಹ ಅದು ಅಂಧತಮ ಪ್ರದೇಶಗಳು, ಇನ್ನ ಕತ್ತಲಿನ ಪ್ರದೇಶಗಳು ಅದು ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇನ್ನ ಕತ್ತಲು. ಈಗ ನಾವ್ ತಿಳ್ಕೊಂಡಿರೋ ಹಾಗೇನೆ ದೇವತೆಗಳ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಾವ್ ಏನನ್ನ ಮಾಡ್ಬೇಕು ಅಂತ ನಾವ್ ತಿಳ್ಕೊಂಡ್ವಿ ಭಗವದ್ಗೀತೆಯಲ್ಲಿ ಆಲ್ರೆಡಿ ನಾವು ಕಲ್ತ್ಕೊಂಡ್ಬಿಟ್ಟಿದ್ವಿ. ಇದೆಲ್ಲನೂ ಸಹ ನೀವು ಕಲ್ತ್ಕೊಂಡಿರೋದೇ ಇಲ್ಲಿ ಈಶೋಪನಿಷತ್ತಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರ್ದಿರೋದು. ಇದೆಲ್ಲ ನೀವೇ ಹೇಳ್ಬೇಕು, ಎಲ್ಲವನ್ನ ನೀವೇ ಹೇಳ್ಬೇಕೀಗ. ಸೊ ಇವಾಗ ದೇವತೆಗಳ ಲೋಕಕ್ಕೆ ಯಾರು ಹೋಗ್ಲಿಕ್ಕೆ ಸಾಧ್ಯ?
ತತ್ವಗುಣದಲ್ಲಿ ಇರೋರು ಮಾತಾಜಿ, ಹಾ ತತ್ವಗುಣದಲ್ಲಿ ಇರೋರು ಮಾತ್ರ. ಸತ್ವಗುಣದಲ್ಲಿರೋರು ಶುದ್ಧ ಸತ್ವದಲ್ಲಿರೋರು ಮಾತಾಜಿ. ಇಲ್ಲ ಇಲ್ಲ ಮಾತಾಜಿ, ಶುದ್ಧ ಸತ್ವದಲ್ಲಿ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಕೃಷ್ಣನ ಸೇವೆ ಮುಖಾಂತರ ಅಷ್ಟೇ ಹೋಗ್ಬೇಕು. ಕೃಷ್ಣ ನಿತ್ಯ ದಾಸ್ ಇರ್ಬೇಕು ಮಾತಾಜಿ, ಅದರಿಂದನೇ ನಾವು ಹೋಗ್ಬೋದು. ಅವ್ರನ್ನ ಪ್ರೀತಿ ಪಡ್ಕೋಬೇಕು, ಅವ್ರ ಪ್ರೀತಿ ಪಡ್ಕೊಂಡ್ರೆ ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಪ್ರಭುಜಿ ಎಲ್ಲಿಗೆ ಹೋಗೋದು ಹೇಳ್ತಾ ಇದ್ದೀರಾ ನೀವು? ರಾಜು ಪ್ರಭುಜಿ ಎಲ್ಲಿಗೆ ಹೋಗೋದು ಹೇಳ್ತಾ ಇದ್ದೀರಾ? ನೀವು ಕೇಳಿದ್ರಲ್ಲ ನಾನ್ ದೇವತೆಗಳ ಲೋಕ ಅಂತ ಕೇಳಿದೆ. ನಾನು ದೇವತೆಗಳ ಲೋಕಕ್ಕೆ ದೇವತೆಗಳ ಲೋಕ ಅಲ್ಲ ಹೇಳಿ ಮಾತಾಜಿ, ನಾನು ದೇವಕತೆ ಹೇಳಿಲ್ಲ. ಹಾ, ನೀವು ಅದೇ ಹೇಳಿ, ನೀವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋದು ಹೇಳ್ಬಿಟ್ರಿ. ಅದಕ್ಕೆ ನಾನು ಕೇಳಿದ ದೇವತೆಗಳ ಲೋಕ. ಹಾ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ದೇವತೆಗಳನ್ನ ಪೂಜೆ ಮಾಡೋರು ದೇವಲೋಕಕ್ಕೆ ಹೋಗ್ತಾರೆ, ಪಿತೃಗಳನ್ನ ಪೂಜೆ ಮಾಡೋರು ಪಿತೃಲೋಕಕ್ಕೆ ಹೋಗ್ತಾರೆ ಅಂತ 9ನೇ ಅಧ್ಯಾಯದಲ್ಲಿದೆ ಮಾತಾಜಿ. ಮತ್ತೆ ರಾಕ್ಷಸರನ್ನ ಪೂಜೆ ಮಾಡೋರು ರಾಕ್ಷಸ ನರಕ ಲೋಕಗಳಿಗೆ ಹೋಗ್ತಾರೆ ಅಂತ ತಂದಿದೆ. ಮತ್ತೆ ಯಾರು ದೇವೋತ್ತಮ ಪರಮಪುರುಷ ಕೃಷ್ಣನ ಸೇವೆಯನ್ನು ಮಾಡ್ತಾರೆ, ಯಾ ಪೂಜೆಯನ್ನು ಮಾಡ್ತಾರೆ, ಅವರು ಭಗವದ್ಧಾಮಕ್ಕೆ ಹೋಗ್ತಾರೆ, ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ ಅಂತ ಇದೆ ಮಾತಾಜಿ. ಹರೇ ಕೃಷ್ಣ ಅಲ್ವಾ? ಹರೇ ಕೃಷ್ಣ. ಸೊ ನಮಗೆ ಗೊತ್ತಿರೋ ಹಾಗೇನೆ ನಮ್ಗೆ ಸತ್ವ ರಜೋ ತಮೋ ಗುಣದಲ್ಲಿ ಅವರು ಆರಾಧನೆಯನ್ನ ಮಾಡಿದಾಗ ಅವರು ಆ ಒಂದು ಲೋಕಗಳಿಗೆ ಹೋಗ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಸತ್ವಗುಣದಲ್ಲಿ ಪೂಜೆ ಮಾಡೋರು, ಸತ್ವಗುಣದಲ್ಲಿರೋರು ಅವರು ದೇವತೆಗಳ ಆರಾಧನೆ ಮಾಡ್ತಾರೆ. ಸೊ ಅದಕ್ಕೆ ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ ಅಲ್ವಾ? ಮತ್ತೆ ಮನುಷ್ಯ ಅಂದ್ರೆ ರಜೋಗುಣದಲ್ಲಿರೋರು ಅವರು ಆ ಮನುಷ್ಯರ ಮಧ್ಯದಲ್ಲೇ ಹುಡ್ತಾರೆ. ಅದೇ ತಮೋ ಗುಣದಲ್ಲಿರೋರು ಪ್ರಾಣಿ ವರ್ಗದಲ್ಲೋ ಅಥವಾ ಅವರು ಅದೋ ಲೋಕ ಅಂದ್ರೆ ಕೆಳಗಿನ ಲೋಕದಲ್ಲೋ ಅವರು ಹುಡ್ತಾರೆ ಅಲ್ವಾ? ಪಾಪ ಮಾಡಿದವ್ರೆ ಅವರು ನರಕಕ್ಕೆ ಹೋಗುವಂತವ್ರು. ಸೊ ಇದನ್ನ ನಾವು ತಿಳ್ಕೊಂಡಿದೀವಿ. ಸೊ ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡ್ಕೋಬೇಕು, ಇವಾಗ ದೇವತೆಗಳ ಲೋಕದಲ್ಲಿ ದೇವತೆಗಳ ಲೋಕ ನಾವಿಲ್ಲಿ ಅಂಧತಮ ಪ್ರದೇಶ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈ ಇಡೀ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಒಂದು ಜಾಗಕ್ಕೆ ಹೋದ್ರೂ ಅಂಧತಮ ಪ್ರದೇಶ ಅದು ಅಲ್ವಾ? ಮೊಟ್ಟೆ ಒಳಗಡೆ ಹೇಗೆ ಬೆಳಕಿಲ್ವೋ, ಮತ್ತೆ ಇಲ್ಲಿ ಪ್ರಭುಪಾದರು ನಮ್ಗೆ ಒಂದು ತೆಂಗಿನ ಒಂದು ಏನ್ ಹೇಳ್ತಾರೆ, ತೆಂಗಿನ ಕಾಯಿಗೆ ಅವರು ಹೋಲಿಸ್ತಾರೆ ಈ ಇಡೀ ಬ್ರಹ್ಮಾಂಡವನ್ನ. ಇವಾಗ ತೆಂಗಿನಕಾಯಿಗೆ ಎಷ್ಟೊಂದು ಪದರಗಳಿದೆ ಅಲ್ವಾ? ಸೊ ಒಳಗಡೆ ಏನಿದೆ, ಫುಲ್ ಒಳಗಡೆ ಏನಿದೆ, ಅಲ್ಲಿ ನೀರಿದೆ ಅಲ್ವಾ? ಅದೇ ತರ ಈ ಬ್ರಹ್ಮಾಂಡದಲ್ಲೂ ಅಷ್ಟೇನೆ ಆ ಗರ್ಭೋದಕ ಸಾಯಿ ವಿಷ್ಣುವಿನ ಶರೀರದಿಂದ ಬಂದಿರುವಂತಹ ನೀರು ಅದು ಅರ್ಧ ತುಂಬಿದೆ ಅಲ್ವಾ? ಅದೇ ತರನೇ ತೆಂಗಿನಕಾಯಿಲೂ ಸಹ ನೀರಿದೆ. ಸೊ ಅದಕ್ಕೇನೆ ಇಲ್ಲಿ ಮತ್ತೆ ಅದಕ್ಕೆ ಎಷ್ಟೊಂದು ಪದರಗಳಿದೆ ಅಲ್ವಾ? ಆ ತೆಂಗಿನಕಾಯಿನ ನಾವು ಅಲ್ಲಿ ಮೇಲೆ ಒಂದು ಹಸಿರು ಕಲರ್ ಕಾಣುತ್ತೆ, ಒಳಗಡೆ ಮತ್ತೆ ನಾರಿರುತ್ತೆ, ಮತ್ತೆ ಇನ್ನೊಂದು ಗಟ್ಟಿದಿರುತ್ತೆ, ಅದಾದ್ಮೇಲೆ ತೆಂಗಿನ ತಿರುಳಿರುತ್ತೆ ಅಲ್ವಾ? ಈ ತರ ಎಷ್ಟೊಂದು ಪದರಗಳಿದೆ. ಅದೇ ತರನೇ ಈ ನಮ್ಮ ಬ್ರಹ್ಮಾಂಡಕ್ಕೂ ಸಹ ಅಷ್ಟೊಂದು ಪದರಗಳಿದೆ. ಒಂದು ಪದರ ಇನ್ನೊಂದು ಪದರಕ್ಕಿಂತ ಅದು ಸಾವಿರಾರು ಪಟ್ಟಷ್ಟು ಅದು ದೊಡ್ಡದು, ಅಂದ್ರೆ ಇನ್ನ ಅದು ಹೆಚ್ಚು ಹೆಚ್ಚು ಏನು ವಿಶಾಲವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತಹ ಒಂದು ಬ್ರಹ್ಮಾಂಡದ ಒಳಗಡೆ ನಾವಿದ್ದೀವಿ. ಅಷ್ಟು ಕತ್ತಲಿನ ಪ್ರದೇಶ ಅದು, ಒಂದು ಕಿರಣವೂ ಸಹ ಅಲ್ಲಿಗೆ ಬೀಳೋದಿಲ್ಲ ಅಂತಹ ಪ್ರದೇಶದಲ್ಲಿ ಇದೀವಿ. ಆದ್ರೆ ಭಗವಂತ ನಮ್ಗೆ ಕರುಣೆಯನ್ನ ತೋರಿ ಅವರು ಸೂರ್ಯಚಂದ್ರನನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸೂರ್ಯಚಂದ್ರ ಇರ್ಲಿಲ್ಲ ಅಂದ್ರೆ ಈ ಒಂದು ಬ್ರಹ್ಮಾಂಡ ಏನಿತ್ತು ಅದು ಫುಲ್ ಕತ್ತಲುಮಯವಾಗಿ ಇರ್ತಾ ಇತ್ತು. ಹೇಗೆ ಈಗ ಕೆಳಗಿನ ಲೋಕಗಳಿಗೆ ಒಂದು ಚೂರು ಬೆಳಕು ಬೀಳೋದಿಲ್ವ ಇದು ಸೂರ್ಯಚಂದ್ರರ ಬೆಳಕು, ಅದೇ ತರನೇ ಮೇಲಿನ ಲೋಕಗಳು ಸಹ ಇರ್ತಾ ಇತ್ತು. ಸೊ ಅದಕ್ಕೆ ಇಲ್ಲಿ ಅಂಧ ಪ್ರದೇಶ ಅಂತ ಹೇಳ್ಬಿಟ್ಟು ಈ ದೇವತೆಗಳ ಲೋಕಗಳನ್ನು ಸಹ ಇಲ್ಲಿ ಅಂಧ ಪ್ರದೇಶ ಅಂತ ಹೇಳ್ತಾ ಇದಾರೆ. ಆದ್ರೆ ಅಂಧತಮ ಇನ್ನ ಹೆಚ್ಚಿನ ಅಂಧಕಾರ ಪ್ರದೇಶ ಅಂತಂದ್ರೆ ಈ ಕೆಳಗಿನ ಅಧೋಲೋಕಗಳು ಮತ್ತೆ ನರಕ ಲೋಕಗಳು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ ದೇವತೆಗಳ ಪೂಜೆ ಮಾಡಿದ್ರೆ ನಾವು ಆ ದೇವತೆಗಳಿರುವಂತಹ ಜಾಗಕ್ಕೆ ನಾವು ಹೋಗ್ತೀವಿ. ಅಂದ್ರೆ ನಾವೆಷ್ಟು ಸತ್ವಗುಣದಲ್ಲಿರ್ತೀವೋ ಅಷ್ಟಷ್ಟು ಮೇಲಿನ ಲೋಕಕ್ಕೆ ನಾವು ಹೋಗ್ತೀವಿ. ಸ್ವಲ್ಪ ಸತ್ವಗುಣದಲ್ಲಿದ್ರೆ ನಾವು ಆ ದೇವತೆಗಳ ಲೋಕಕ್ಕೆ ಹೋಗ್ತೀವಿ. ಇನ್ನ ಹೆಚ್ಚು ಸತ್ವಗುಣದಲ್ಲಿ ಹೋದ್ರೆ ನಾವು ಜನಲೋಕ, ತಪೋಲೋಕ, ಮಹರ್ಲೋಕ ಮತ್ತೆ ಬ್ರಹ್ಮಲೋಕ ಅಲ್ಲಿ ತನಕನೂ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಏನ್ ಹೇಳ್ತಾರೆ, ನಾವು ಇಲ್ಲಿ ಹೆಚ್ಚು 99% ಅಷ್ಟು ನಾವು ಸತ್ವಗುಣದಲ್ಲಿದ್ರೆ ನಾವು ಬ್ರಹ್ಮನೂ ಆಗ್ಬೋದು ಅಂತ ನಮ್ಗೆ ಹೇಳ್ತಾರೆ ಅಲ್ವಾ? ಸೊ ಅದಕ್ಕೆ ಇಲ್ಲಿ ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದ್ದಾರೋ ಅವರು ಅಂಧತಮ ಪ್ರದೇಶದೊಳಗಡೆ ಹೋಗ್ತಾರೆ ಅಂತ ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ನಿರಾಕಾರ ಬ್ರಹ್ಮನನ್ನ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಭಗವಂತ ಅಂತಂದ್ರೆ ಅವರು ಒಂದು ಬೆಳಕು ಮತ್ತೆ ಒಂದು ಶಕ್ತಿ ಅಂತಾನೆ ಅನ್ಕೊಂಡಿದ್ದಾರೆ. ಅಂದ್ರೆ ಇದು ನಿಜ ಅಂತ ಅನ್ಸುತ್ತೆ ನಿಮ್ಗೆ? ಭಗವಂತ ಬೆಳಕೋ ಶಕ್ತಿನ ಅವರು ನಾವೇನ್ ತಿಳ್ಕೊಂಡ್ವಿ ಭಗವಂತನನ್ನ? ಸಾಕಾರ ರೂಪ ಇದೆ ಮಾತಾಜಿ ಭಗವಂತನಿಗೆ. ಭಗವಂತನಿಗೆ ಸಾಕಾರ ರೂಪ ಇದೆ ಅಲ್ವಾ? ಸೊ ಅದಕ್ಕೇನೆ ನಮ್ಗೆ ಒಂದು ಕತೆ ಮೂಲಕ ನಮ್ಗೆ ಆಚಾರ್ಯರು ಅರ್ಥ ಮಾಡಿಸ್ತಾರೆ. ಒಂದ್ಸತಿ ಒಬ್ಬ ರಾಜ ಇರ್ತಾನೆ, ಅವನ್ಗೆ ಗಿಣಿ ಅಂದ್ರೆ ತುಂಬಾ ಇಷ್ಟ. ಅವನ ಹತ್ರ ಒಂದ್ ಗಿಣಿ ಇರುತ್ತೆ, ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಆ ಗಿಣಿಯನ್ನ ಅವರು ನೋಡ್ಕೋಬೇಕಾಗಿರುತ್ತೆ. ಅದನ್ನ ಅವರು ಯಾರಿಗಾದ್ರೂ ಒಪ್ಪಿಸ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ, ಆ ಗಿಣಿಯನ್ನ ಸದಾ ನೋಡ್ಕೊಳ್ಲಿಕ್ಕೆ. ಮತ್ತೆ ಒಂದ್ ಷರತ್ತನ್ನ ಹಾಕ್ತಾರೆ, ಆ ಗಿಣಿ ಏನಾದ್ರು ಸತ್ ಹೋದ್ರೆ ಯಾರು ನೋಡ್ಕೋತಿರ್ತಾರೋ ಆ ವ್ಯಕ್ತಿಯ ತಲೆಯನ್ನ ಕತ್ತರಿಸ್ಬಿಡ್ತೀನಿ ನಾನು. ಅಂದ್ರೆ ಅಷ್ಟು ಚೆನ್ನಾಗಿ ಆ ಗಿಣಿನ ನೋಡ್ಕೋಬೇಕು, ನನ್ಗೇನಾದ್ರೂ ಆ ಸುದ್ದಿ ಬೀಳ್ಬಾರ್ದು ಆ ಗಿಣಿ ಸತ್ತೋಗಿದೆ ಅಂತ ಹೇಳ್ಬಿಟ್ಟು. ಸೊ ಆತರ ನೀವು ನೋಡ್ಕೋಬೇಕು ಗಿಣಿಯನ್ನ ಅಂತ ಹೇಳ್ತಾರೆ. ಸೊ ಸರಿ ಅಂತ ಹೇಳ್ಬಿಟ್ಟು ಯಾರುನು ಬರಲ್ಲ. ಯಾರು ಇವಾಗ ತಲೆಯನ್ನ ಅಂದ್ರೆ ಹೋಗ್ಲಿಕ್ಕೆ ಅವ್ರು ಇಷ್ಟ, ತಮ್ಮ ತಲೆನ ಅವರೇ ಅಂದ್ರೆ ಹೋಗೋ ತರ ಮಾಡ್ಕೊಳ್ಲಿಕ್ಕೆ ಯಾರಿಗೆ ಇಷ್ಟ ಆಗತ್ತೆ?
ಅದಕ್ಕೆ ಯಾರು ಮುಂದೆ ಬರೋದಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ, ಸರಿ ನಾನ್ ನೋಡ್ಕೋತೀನಿ ಗಿಣಿಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಅವನು ಇಸ್ಕೊಂಡು ಹೋಗ್ತಾನೆ. ಸೊ ಗಿಣಿಯನ್ನ ನೋಡ್ಕೊತಾ ಇರ್ತಾನೆ. ಗಿಣಿಗೂ ಒಂದು ಆಯಸ್ ಅಂತ ಇರುತ್ತೆ ತಾನೆ, ಅದಾದ್ಮೇಲೆ ಅದು ಸಾವನ್ನ ಅಪ್ಲೇಬೇಕಾಗತ್ತೆ. ಸೊ ಒಂದಿನ ಆ ಗಿಣಿ ಸಾವನ್ನ ಅಪ್ಪಿಬಿಡುತ್ತೆ. ಸೊ ಇವಾಗ ಆ ವ್ಯಕ್ತಿ ಏನಾದ್ರು ಹೋಗಿ ರಾಜನಿಗೆ ಹೇಳಿದ್ರೆ ಏನಾಗುತ್ತೆ, ಈಗ ಅವನು ಸಹ ಸತ್ತು ಹೋಗ್ತಾನೆ, ಅವನ ತಲೆನೂ ಕಡ್ದು ಬಿಡ್ತಾರೆ ಈಗ. ಸೊ ಅವಾಗ ಅವನೇನ್ ಮಾಡ್ತಾನೆ, ಆ ವ್ಯಕ್ತಿ ಹೋಗಿ ಆ ರಾಜನ ಹತ್ರ ಹೇಳ್ತಾನೆ, ಹೋಗಿ ಮೀಟ್ ಮಾಡ್ತಾನೆ. ಫಸ್ಟ್ ಮೀಟ್ ಮಾಡಿದಾಗ ರಾಜ ಕೇಳ್ತಾನೆ ಗಿಣಿ ಬಗ್ಗೆ, ನನ್ ಗಿಣಿ ಚೆನ್ನಾಗಿದ್ಯಾ, ಏನ್ ಮಾಡ್ತಾ ಇದೆ ಗಿಣಿ ಅಂತ ಹೇಳ್ಬಿಟ್ಟು. ಸೊ ಗಿಣಿ ಚೆನ್ನಾಗಿದೆ, ಆದ್ರೆ ಗಿಣಿ ಊಟ ಮಾಡ್ತಾ ಇಲ್ಲ. ಹೌದಾ, ನನ್ ಗಿಣಿ ಊಟ ಮಾಡ್ತಾ ಇಲ್ವಾ, ಮತ್ತೆ ಗಿಣಿ ಹೇಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಪ್ರಶ್ನೆನ ಮತ್ತೆ ಕೇಳ್ತಾರೆ. ಗಿಣಿ ಉಸಿರಾಡ್ತಾ ಇದೆ, ಆದ್ರೆ ಸರಿ ಗಿಣಿ ಚೆನ್ನಾಗಿದೆ ಆದ್ರೆ ಉಸಿರಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು, ಈಗ ಗಿಣಿ ಚೆನ್ನಾಗಿದೆ ಆದ್ರೆ ಓಡಾಡ್ತಾ ಇಲ್ಲ, ಗಿಣಿ ಚೆನ್ನಾಗಿದೆ ಆದ್ರೆ ಅದು ಏನು ಮಾತಾಡ್ತಾ ಇಲ್ಲ, ಗಿಣಿ ಚೆನ್ನಾಗಿದೆ ಆದ್ರೆ ಅದು ಏನನ್ನು ತಿಂತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲವನ್ನ ಇದೇ ತರ ಹೇಳ್ತಾರೆ. ಸೊ ಹಿಂಗಂದ್ರೆ ಏನರ್ಥ, ಗಿಣಿ ಇದೆ ಆದ್ರೆ ಅದು ಏನು ಮಾಡ್ತಿಲ್ಲ, ಏನು ತಿಂತಾ ಇಲ್ಲ, ಕುಡಿತಾ ಇಲ್ಲ, ಮಾತಾಡ್ತಿಲ್ಲ, ಓಡಾಡ್ತಾ ಇಲ್ಲ, ಏನು ಮಾಡ್ತಿಲ್ಲ ಅಂದ್ರೆ ಏನರ್ಥ, ಅದು ಸತ್ತೋಗಿದೆ ಸತ್ತೋಗಿದೆ ಅಂತ ಅರ್ಥ. ಅದ್ರಲ್ಲಿ ಜೀವ ಇಲ್ಲ. ಜೀವ ಇಲ್ಲ ಅಲ್ವಾ, ಜೀವ ಇದ್ದಿದ್ರೆ ಇದೆಲ್ಲಾನು ಆಕ್ಟಿವಿಟೀಸ್, ಈ ಕೆಲಸ ಎಲ್ಲ ಮಾಡ್ಲೇಬೇಕಾಗಿತ್ತದು ಗಿಣಿ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ರಾಜನ್ಗೆ ಅವಾಗ ಅರ್ಥ ಆಗುತ್ತೆ, ಹಾಗಾದ್ರೆ ನನ್ನ ಗಿಣಿ ಸತ್ತು ಹೋಯ್ತಾ ಅಂತ ಅವನೇ ಕೇಳ್ತಾನೆ. ಈಗ ಆ ವಿಷಯವನ್ನ ಇವನ್ ಹೇಳಿಲ್ಲ, ಸೊ ಇವನ್ ಇವಾಗ ಬದುಕೊಂಡ ರಾಜನೇ ಹೇಳ್ದ ಈಗ ನನ್ನ ಗಿಣಿ ಸತ್ತು ಹೋಯ್ತಾ ಅಂತ ಅಲ್ವಾ. ಅಂದ್ರೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಿದ್ದಾರೆ ನಮ್ಗೆ ಅಂದ್ರೆ, ಇವಾಗ ಅಲ್ಲಿ ಆ ಗಿಣಿ ಇದ್ರೆ ಏನಾಗುತ್ತೆ, ಈ ಎಲ್ಲಾ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಅದು ಬದುಕಿರುತ್ತೆ ಅಂತ ಅಲ್ವಾ. ಸೊ ಇವಾಗ ಭಗವಂತನಿಗೆ ಇವಾಗ ಯಾವುದೇ ಒಂದು ಆಕಾರ ಇಲ್ಲ ಅಂತಂತ ಹೇಳ್ತಾ ಹೋದ್ರೆ ಏನಾಗುತ್ತೆ, ಭಗವಂತ ಅಲ್ಲಿ ಇದಾನೆ ಅಂತ ಅರ್ಥನಾ? ಅವ್ನಿಗೇನೂ ಒಂದು ಆಕಾರ ಇಲ್ಲ, ಅವ್ನು ಏನನ್ನೂ ಮಾಡ್ತಾ ಇಲ್ಲ, ತಿಂತಾ ಇಲ್ಲ, ಕುಡಿತಾ ಇಲ್ಲ, ಓಡ್ತಾ ಇಲ್ಲ, ಅದೆಲ್ಲ ಏನನ್ನೂ ಮಾಡ್ತಿಲ್ಲ ಅಂತಂದ್ರೆ ನಾವ್ ಏನನ್ನ ಇಲ್ಲಿ ಹೇಳಿಕೆ ಹೊರಟಿದೀವಿ ನಾವು, ಈ ತರ ಹೇಳಿ ಭಗವಂತನಿಗೆ ನಿರಾಕಾರ ಅಂತ ಹೇಳಿ ನಾವ್ ಏನನ್ನ ಹೇಳಿಕೆ ಹೊರಟಿದೀವಿ, ಭಗವಂತನೇ ಇಲ್ಲ ಅಂತ ಹೇಳಿಕೆ ಹೊರಟಿದೀವಿ ಅಲ್ವಾ. ಹೇಗೆ ಆ ಗಿಣಿ ಏನೇ ಒಂದು ಆಕ್ಟಿವಿಟಿ ಮಾಡ್ತಿಲ್ಲ ಅಂತಂದ್ರೆ ಏನರ್ಥ, ಅದು ಸತ್ತು ಹೋಗಿದೆ ಅಂತ. ಇವಾಗ ನಿರಾಕಾರ ಬ್ರಹ್ಮ ಭಗವಂತ ಅಂತ ಹೇಳೋದನ್ನು ಸಹ ಅದಕ್ಕೇನೆ ಈಕ್ವಲ್. ಅಲ್ಲಿ ಏನನ್ನೂ ಮಾಡ್ತಾ ಇಲ್ಲ ಭಗವಂತ ಅಂತ ಅಂದ್ರೆ ಭಗವಂತನ ನಾವು ಇಂಡೈರೆಕ್ಟ್ ಆಗಿ ಅವನು ಕಿವುಡ, ಕುರುಡ, ಮೂಗ, ಕುಂಟ ಅಂತ ಹೇಳ್ದಂಗ ಆಗತ್ತೆ ಅಲ್ವಾ. ಇವಾಗ ನಮ್ಗೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ನಮ್ಗೆ ಹೆಂಗ್ ಅನ್ಸುತ್ತೆ, ನೀನ್ ಕಿವುಡಿ, ಕುರುಡಿ ಅಂತೆಲ್ಲ ಏನಾದ್ರು ಅಂದ್ರೆ ಅಲ್ವಾ, ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಆದ್ರೆ ಭಗವಂತನ ನಾವು ಅವ್ರನ್ನ ಎಷ್ಟು ಹಾಡಿ ಹೊಗಳ್ತಾ ಇದೀವಿ. ನಮಗ್ ಗೊತ್ತಿರೋ ಹಾಗೇನೆ ಆ ಅನಂತ ಶೇಷ ಅವರು ತಮ್ಮ 1000 ಬಾಯಿಗಳಿಂದ ಅವರು ಯಾವಾಗ ಅನಾದಿ ಕಾಲದಿಂದ ಅವ್ರು ಹೊಗಳ್ತಾನೆ ಬಂದಿದ್ದಾರೆ, ಈಗ್ಲೂ ಅವ್ರಿಗೆ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಅಂತಹ ಪರಿಪೂರ್ಣ ಸೌಂದರ್ಯ ಇರುವಂತಹ ವ್ಯಕ್ತಿಯನ್ನ ಇವಾಗ ನಾವು ಏನೂ ಇಲ್ಲ ಅಂತಂದ್ರೆ ಏನ್ ಅರ್ಥ ಅಲ್ವಾ. ಸೊ ಇವಾಗ ಹೇಗೆ ಗಿಣಿಗೆ ಅಲ್ಲಿ ಯಾವುದೇ ಒಂದು ಆಕ್ಟಿವಿಟೀಸ್ ಇಲ್ಲ ಅಂತಂದ್ರೆ ಸತ್ತು ಹೋಗಿದೆ ಅಂತ ಅರ್ಥನೋ, ಅದೇ ತರನ ಇವಾಗ ಭಗವಂತ ಏನನ್ನೂ ಮಾಡ್ತಾ ಇಲ್ಲ, ಅವ್ನು ನಿರಾಕಾರ ಅಂತ ಹೇಳಿದಾಗ ಅಲ್ಲಿ ಭಗವಂತ ಇಲ್ಲ ಅಂದಂಗೆ ಅರ್ಥ ಆಗತ್ತೆ ಅಲ್ವಾ. ಅದಕ್ಕೆ ಭಗವಂತನು ಸಹ ನೊಂದ್ಕೋತಾರೆ ಅಲ್ವಾ, ನಾವು ಭಗವದ್ಗೀತೆಯಲ್ಲಿ ನಾವು ನೋಡಿದೀವಿ ಅಲ್ವಾ. ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಾಂ ಅಲ್ವಾ. ಸೊ ನಾನು ಮನುಷ್ಯ ರೂಪದಲ್ಲಿ ಬಂದಾಗ ಮೂಢರು ನನ್ನನ್ನ ಅವರು ಅರ್ಥನೇ ಮಾಡ್ಕೊಂಡಿಲ್ಲ, ನನ್ನ ಪರಮ ಒಂದು ಸ್ಥಾನವನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ, ನನ್ನನ್ನ ಅವಹೇಳನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಅವ್ರು ಏನ್ ಹೇಳ್ತಾರೆ, ಅದಕ್ಕೋಸ್ಕರ ನಾನು ಎಲ್ಲರಿಗೂ ಸಹ ನಾನು ಕಾಣೋದಿಲ್ಲ ಅಲ್ವಾ, ನನ್ನನ್ನ ಆ ಒಂದು ಯೋಗ ಮಾಯಿಂದ ನಾನು ಕವರ್ ಮಾಡ್ಕೊಂಡಿರ್ತೀನಿ ಅಂತಾನು ಅವ್ರು ನಮ್ಗೆ ಹೇಳ್ತಾರೆ ಅಲ್ವಾ. ಸೊ ಭಗವಂತನ ಅನುಗ್ರಹ ಇದ್ರೆ ಅಷ್ಟೇ ನಮ್ಗೆ ಅವರು ಕಾಣಿಸೋದು. ಭಗವಂತ ನಮ್ಗೆ ಅನ್ಸುತ್ತಲ್ವಾ, ಇದೇನಿದು ಭಗವಂತ ಸರ್ವಾಂತರ್ಯಾಮಿ ಅಂತ ಹೇಳ್ತಾರೆ ಅಲ್ವಾ, ಎಲ್ಲಾ ಕಡೆ ಇದಾರೆ ಆದ್ರೆ ನಮ್ಗೆ ಕಾಣೋದಿಲ್ಲ ಅಂತ ನಾವು ಅನ್ಕೋತೀವಿ ಅಲ್ವಾ. ಇವಾಗ ನಮ್ಗಂದು ಆ ಒಂದು ಅರ್ಹತೆ ಬಂದ್ರೆ ಅಷ್ಟೇ ನಮ್ಗಲ್ಲಿ ಕಾಣಿಸ್ತಾರೆ ಅವರು ಪ್ರಕಟಗೊಳ್ತಾರೆ, ಅವ್ರು ಎಲ್ಲಾ ಕಡೆ ಇರ್ತಾರೆ, ನಮ್ಗೆ ಆ ಒಂದು ಅರ್ಹತೆ ಬಂದ ತಕ್ಷಣ ಅಲ್ಲಿ ನಮ್ಗೆ ಕಾಣಿಸ್ತಾರೆ, ಅಲ್ಲಿ ಪ್ರಕಟಗೊಳ್ತಾರೆ ಅವರು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ನಿರಾಕಾರ ಬ್ರಹ್ಮನನ್ನ ಅರ್ಚಿಸೋರು ಏನಂತ ಅನ್ಕೊಂಡಿದ್ದಾರೆ, ಭಗವಂತ ಅವರು ಒಬ್ಬ ಶಕ್ತಿ, ಒಂದು ಬೆಳಕು ಅಂತ ಅನ್ಕೊಂಡಿದ್ದಾರೆ. ಅಂತವ್ರು ಏನಾಗುತ್ತೆ, ಅವರು ಇನ್ನ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನ ಪ್ರವೇಶಿಸುತ್ತಾರೆ ಅಂತ ಹೇಳ್ತಾರೆ. ಯಾಕೆ ಅದನ್ನ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನ ಪ್ರವೇಶಿಸ್ತಾರೆ ಅಂತಂದ್ರೆ, ಇವಾಗ ನಮಗ್ ಗೊತ್ತಿರೋ ಹಾಗೇನೆ ನಾವೆಲ್ಲ ಎಲ್ಲಿದ್ದೀವಿ, ಜೈಲಲ್ಲಿ ಇದ್ದೀವಿ ಅಲ್ವಾ. ಸೊ ಇವಾಗ ಜೈಲಲ್ಲಿ ಇದ್ದೀವಿ. ಸೊ ಜೈಲಿಗೆ ಅಂತ ಒಂದು ಕಾಂಪೌಂಡ್ ಇರುತ್ತೆ ಅಲ್ವಾ. ಸೊ ಇವಾಗ ಜೈಲ್ ಒಳಗಡೆ ಇದ್ರೆ ಅಲ್ಲಿ ಏನೋ ಒಂದು ಆಕ್ಟಿವಿಟೀಸ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಅವ್ರನ್ನು ಎದ್ದೊಳ್ತಾರೆ, ಅಲ್ಲಿ ಏನೋ ಒಂದು ಅವ್ರಿಗೆ ಸ್ವತಂತ್ರ ಇಲ್ದಲೇ ಇರ್ಬೋದು, ಆದ್ರೆ ಏನೋ ಒಂದು ತಿನ್ನೋದು ಕುಡಿಯೋದು ಮಾಡ್ಕೊಂಡು ಮತ್ತೆ ಕೆಲಸ ಮಾಡ್ಕೊಂಡು ಇರ್ತಾರೆ ಆ ಜೈಲ್ ಒಳಗಡೆ. ಮತ್ತೆ ಜೈಲ್ ಹೊರಗಡೆ ಇರೋರು ಸಹ ಅವ್ರು ಸಹ ಆಕ್ಟಿವಿಟಿ ಮಾಡ್ಕೊಂಡಿರ್ತಾರೆ. ಅದೇ ಈ ಒಂದು ಆ ಜೈಲಿನ ಒಂದು ಕಾಂಪೌಂಡ್ ಮೇಲೆ ಕುತ್ಕೊಂಡಿರೋರು, ಅವರ ಸ್ಥಿತಿ ಯಾವ ತರ ಇರುತ್ತೆ, ಕಾಂಪೌಂಡ್ ಮೇಲೆ ಕುತ್ಕೊಂಡಿರೋರು, ಜೈಲಿನ ಕಾಂಪೌಂಡ್ ಮೇಲೆ ಕುತ್ಕೊಂಡಿರೋ ಸ್ಥಿತಿ ಯಾವ ತರ ಇರುತ್ತೆ,
ಎನಿ ಮೂಮೆಂಟ್ ಜಂಪ್ ಮಾಡ್ಬೋದು ಮಾತಾಜಿ ಅವರು. ಯಾವ ಕಡೆ ಜಂಪ್ ಉನ್ನತ ಮಾಡ್ಬೋದು? ಅವರು ಅವರಿಗೆ ಯಾವ ಹೊರಗಡೆ ತರ ಹೊರಗಡೆ ಜ್ಞಾನ ಸಿಗುತ್ತೆ ಆ ಕಡೆ ಮಾತಾಜಿ. ಹೊರಗಡೆನೂ ಜಂಪ್ ಮಾಡ್ಬೋದು, ಒಳಗಡೆನೂ ಜಂಪ್ ಮಾಡ್ಬೋದು. ಅವರಿಗೆ ಹೇಗೆ ಒಳಗಡೆ ಇದ್ರೆ ಮಾರ್ಗದರ್ಶನ ಒಳಗಡೆ ಸಿಗುತ್ತೆ ಹಾಗೆ ಜಂಪ್ ಮಾತಾಜಿ. ಮಾಡೋದು. ಒಳಗಡೆ ಇದ್ರೆ ಅವ್ರು ಹೊರಗಡೆನೆ ಜಂಪ್ ಮಾಡ್ಬೇಕು ಮಾತಾಜಿ. ಜೈಲಿನ ಒಳಗಡೆ ಇದ್ರೆ ಅವ್ರು ಹೊರಗಡೆನೆ ಜಂಪ್ ಮಾಡ್ಬೇಕು. ಹೊರಗಡೆ ನಿಮ್ಮನ್ನ ಬಿಟ್ಕೊಳಲ್ವಲ್ಲ, ನಿಮ್ಮನ್ನ ಮತ್ತೆ ಎಳೆದು ಮತ್ತೆ ಒಳಗಡೆ ಹಾಕ್ತಾರಲ್ಲ. ಯಾಕಂದ್ರೆ ನಿಮ್ಗೆ ಅರ್ಹತೆ ಇಲ್ಲ ಈ ಕಡೆ ಬರ್ಲಿಕ್ಕೆ, ನೀವು ತಪ್ಪು ಮಾಡ್ಬಿಟ್ಟಿದ್ದೀರಾ. ಅರ್ಹತೆಯನ್ನ ಗಳಿಸ್ಕೋಬೇಕು. ಅಲ್ಲಿದ್ದು ನಾವು ಗಳಿಸ್ಕೊಂಡ್ರೆ ಅಷ್ಟೇ ನೀವು ಹೊರಗಡೆ ಬರಕ್ಕಾಗತ್ತೆ. ಸೊ ಇಲ್ಲಾಂದ್ರೆ ಏನ್ ಮಾಡ್ಬೇಕಾಗುತ್ತೆ, ನೀವು ಎಷ್ಟೊತ್ತಂತ ಕುತ್ಕೋತೀರಾ ನೀವು ಅಲ್ಲಿ ಕಾಂಪೌಂಡ್ ಮೇಲೆ? ಆಗಲ್ಲ. ಅವಾಗ ಏನ್ ಮಾಡ್ಬೇಕಾಯ್ತು? ಇನ್ ಇರೋದು ಒಂದೇ ಆಪ್ಷನ್ ನಿಮ್ಗೆ, ಒಳಗಡೆಗೆ ಬರ್ಬೇಕು. ಹೌದು ಅಲ್ವಾ? ಮತ್ತೆ ಅವ್ರು ಎಷ್ಟು ಕಷ್ಟಪಟ್ಟು ಅಲ್ಲಿ ಅವರು ಆ ಒಂದು ಕಾಂಪೌಂಡ್ ಮೇಲೆ ಕುತ್ಕೊಂಡ್ರು ಅಲ್ವಾ? ಏನಾಯ್ತು ಅಲ್ಲಿ? ಪ್ರಯೋಜನ ಏನಾದ್ರು ಆಯ್ತಾ? ಭಗವಂತ ಅಂದ್ರೆ ಅವ್ರಿಗೆ ಏನು ಈ ಕಡೆಗಂತೂ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅರ್ಹತೆನೇ ಇಲ್ಲ. ಈ ಕಡೆ ಅಂದ್ರೆ ಎಲ್ಲಾ ಜನಗಳು ಸರಿಯಾಗಿರೋ ಜನಗಳಿರೋ ಕಡೆ ಬರ್ಲಿಕ್ಕೆ ಆಗದೇ ಇಲ್ಲ ಅವ್ರಿಗೆ, ಸಿಟಿಗೆ ಬರ್ಲಿಕ್ಕೆ ಆಗಲ್ಲ. ಅವ್ರಿಗಿರೋದು ಒಂದೇ ಆಪ್ಷನ್, ಅವರು ಮತ್ತೆ ಜೈಲೊಳಗಡೆನೆ ಹೋಗ್ಬೇಕು ಅಲ್ವಾ? ಸೊ ಅದೇ ತರನೇ ಇಲ್ಲಿ ಯಾರು ನಿರಾಕಾರ ಬ್ರಹ್ಮನನ್ನ ಪೂಜೆ ಮಾಡ್ತಾರೋ ಹೌದು ಅವರು ಬ್ರಹ್ಮ ಜ್ಯೋತಿಗೆ ಹೋಗ್ತಾರೆ. ಸೊ ಬ್ರಹ್ಮ ಜ್ಯೋತಿಯಲ್ಲಿ ಅಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಅಲ್ವಾ? ನಮ್ಗೆ ಇಲ್ಲಿ ಏನು ಏನು ಜನ್ಮ ಮೃತ್ಯು ಜರ ವ್ಯಾಧಿ ಏನಿದೆ ಇಲ್ಲಿ, ನಮ್ಮ 4 ಏನು ಪರ್ಮನೆಂಟ್ ತೊಂದರೆಗಳು ಏನಿದೆಯೋ ಅದು ಅಲ್ಲಿಲ್ಲ. ಆದ್ರೆ ಅಲ್ಲಿ ಅವ್ರು ಶಾಂತವಾಗಿರ್ತಾರೆ. ಆದ್ರೆ ಅಲ್ಲಿ ಯಾವುದೇ ಒಂದು ಸೇವಾ ಅವಕಾಶ ಇಲ್ಲ. ಸೊ ಸೇವಾ ಅವಕಾಶ ಇಲ್ಲ ಅಂದ್ರೆ ನಾವ್ ಹೆಚ್ಚು ದಿನ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಯಾಕಂದ್ರೆ ನಾವು ಸೇವೆಯನ್ನ ಮಾಡ್ಲೇಬೇಕು. ಯಾಕಂದ್ರೆ ನಾವು ನಮ್ಮ ಶಾಶ್ವತವಾದ ಸ್ಥಾನ ಏನು, ನಮ್ಮ ನಿಜವಾದ ಸ್ಥಾನ ಏನು? ದಾಸಾನುದಾಸ ಸೇವಕ. ಸೇವಕರು ಅಲ್ವಾ? ನಿತ್ಯ ದಾಸರು ಮಾತಾಜಿ. ಅಲ್ವಾ? ಸೊ ನಾವು ನಿತ್ಯ ದಾಸರು, ಭಗವಂತನ ನಿತ್ಯ ದಾಸರು. ಅದಕ್ಕೆ ನಾವು ಸೇವೆನ ಮಾಡ್ಲೇಬೇಕು. ಸೇವೆನ ಮಾಡಿಲ್ಲ ಅಂದ್ರೆ ನಮ್ಗೆ ಮತ್ತೆ ಏನಾಗುತ್ತೆ, ಅವ್ರಿಗೆ ಭಗವಂತನ ಲೋಕಕ್ಕಂತೂ ಹೋಗೋ ಅರ್ಹತೆ ಇಲ್ಲ ಅವ್ರಿಗೆ. ಯಾಕಂದ್ರೆ ಭಕ್ತಿ ಮಾಡಿಲ್ಲ ಅಂದ್ರೆ ಭಗವಂತ ಲೋಕಕ್ಕೆ ಹೋಗಕ್ ಆಗಲ್ಲ. ಅವ್ರಿಗಿರೋದು ಇನ್ನೇ ಒಂದೇ ಒಂದು ಅವಕಾಶ, ಏನದು? ಮತ್ತೆ ಅವ್ರು ಈ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಭೌತಿಕ ಪ್ರಪಂಚಕ್ಕೆ ಬಂದವ್ರು ಏನ್ ಮಾಡ್ತಾರೆ, ಮತ್ತೆ ಅವರು ಲೋಕ ಕಲ್ಯಾಣ ಕೆಲಸದಲ್ಲಿ ತಮ್ಮ ತಾವು ತೊಡಗಿಸ್ಕೋತಾರೆ. ಮತ್ತೇನಾಗುತ್ತೆ ಅವ್ರಿಗೆ, ಮತ್ತೆ ಅವರ ಅಕೌಂಟಿಗೆ ಪುಣ್ಯ ಬರುತ್ತೆ, ಮತ್ತೆ ಅವರು ಉನ್ನತ ಲೋಕಕ್ಕೆ ಹೋಗ್ತಾರೆ. ಮತ್ತೆ ಅಲ್ಲಿ ಎಷ್ಟೊಂದು ಸಾವಿರಾರು ವರ್ಷಗಳ ಕಾಲ ಇದ್ದು ಅವ್ರೇನಾದ್ರು ಅಲ್ಲಿ ಭಕ್ತಿಯನ್ನ ಮಾಡಿದ್ರೆ ಅಷ್ಟೇ ಅಲ್ಲಿ ಮೇಲಿನ ಮತ್ತೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಮತ್ತೆ ಕೆಳಗಡೆ ಭೂಮಿಗೆನೆ ಬರ್ಬೇಕು. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಇಲ್ಲಿಗೆ ಬರ್ಬೇಕು ಅಲ್ವಾ? ಅದಕ್ಕೆ ನಾವ್ ಏನ್ ತಿಳ್ಕೊಂಡಿದೀವಿ ನಾವು, ಮೇಲಿನ ಲೋಕಕ್ಕೆ ಹೋದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿ ತುಂಬಾ ಹೆಚ್ಚಿನ ಸುಖ. ಯಾಕಂದ್ರೆ ಎಸ್ಪೆಷಲಿ ಸ್ವರ್ಗದಲ್ಲಿ ಹೆಚ್ಚಿನ ಸುಖ ಇರೋದ್ರಿಂದ ನಮ್ಗೆ ಆ ಭಗವಂತನನ್ನ ನಾವ್ ಹೇಗೆ ಇಲ್ಲಿ ಭೂಮಿ ಮೇಲೆ ಭಕ್ತಿ ಮಾಡ್ಲಿಕ್ಕೆ ಆಗುತ್ತೋ ಅಲ್ಲಿ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನೆ ನಾವು ಏನು ಮನುಷ್ಯ ಜನ್ಮದಲ್ಲಿ ಬಂದಾಗಲೇ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. ಮನುಷ್ಯ ಜನ್ಮವನ್ನ ಅದಕ್ಕೆ ನಾವು ಉಪಯೋಗಿಸ್ಕೋಬೇಕಿಲ್ಲ ಅಂದ್ರೆ ಅದಕ್ಕೆ ಆತ್ಮಘಾತಕ ಅಂತ ಹೇಳ್ಬಿಟ್ಟು ಅದಕ್ಕೆ ಕರೆಯೋದು. ಸೊ ಅದಕ್ಕೆ ನಮ್ಗೆ ಮನುಷ್ಯ ಜನ್ಮದಲ್ಲಿ ಬಂದಾಗ ಅಷ್ಟೇ ಭಕ್ತಿ ಮಾಡಿದಾಗ ನಾವು ನೇರವಾಗಿ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು. ಇಲ್ಲಾಂದ್ರೆ ಮೇಲಿನ ಲೋಕಕ್ಕೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಇದೇ ಮೇಲಿನ ಲೋಕಕ್ಕೆ ಹೋದ್ರೂ ಸಹ ನಾವು ಹೆಚ್ಚು ಭಕ್ತಿ ಮಾಡ್ತಾ ನಾವು ಇವಾಗ ಅಕಸ್ಮಾತ್ ಸ್ವರ್ಗ ಲೋಕದಲ್ಲಿ ಇದ್ರೆ ಅದಕ್ಕಿಂತ ಮೇಲ್ಗಡೆ ಮಹರ್ಲೋಕ, ಜನಲೋಕ, ತಪೋಲೋಕ ಆತರ ಮೇಲೆ ಹೋಗ್ಬೋದು. ಮತ್ತೆ ಆ ಬ್ರಹ್ಮನ ಜೊತೆ ಇದ್ಕೊಂಡು, ಬ್ರಹ್ಮನ ಆಯಸ್ಸು 100 ವರ್ಷಗಳು ಅಲ್ವಾ? ನೀವು 100 ವರ್ಷಗಳು ಅಂದ್ರೆ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ? 311 40 ಮಿಲಿಯನ್ ಇಯರ್ಸ್ ಅಂತ ತಿಳ್ಕೊಂಡಿದ್ದೀರಾ. ಸೊ ಅಷ್ಟು ವರ್ಷಗಳಾದ್ಮೇಲೆ ಎಲ್ಲ ಪೂರ್ತಿ ಪ್ರಳಯ ಆಗುತ್ತಲ್ಲ, ಆಗ ಬ್ರಹ್ಮನ ಜೊತೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೋದು. ಇಲ್ಲ ಬ್ರಹ್ಮನ ಲೋಕದಲ್ಲಿ ಇದ್ದಾಗ ನಮ್ಗೇನಾದ್ರು ಇಲ್ಲಪ್ಪ ಸಾಕಾಯ್ತು, ನಾನು ಬ್ರಹ್ಮ ಲೋಕದಿಂದ ನಾನು ಭಗವಂತನ ಲೋಕಕ್ಕೆ ಹೋಗ್ತೀನಿ ಅಂದ್ರೆ ಅದನ್ನು ಸಾಧ್ಯತೆ ಇದೆ. ಆದ್ರೆ ಈ ಭೂಮಿ ಮೇಲೆ ಇದ್ದಷ್ಟು ನಮ್ಗೆ ಅನುಕೂಲ, ನಾವ್ ಮೇಲಿನ ಲೋಕಕ್ಕೆ ಹೋದಾಗ ಕಷ್ಟ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅಲ್ಲಿರೋ ವಾತಾವರಣಕ್ಕೆ ನಮ್ಗೆ ಅಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ. ಸೊ ಇವಾಗ ನಮ್ಗೆ ಏನ್ ಅನ್ಸುತ್ತೆ, ಇಲ್ಲಿ ಏನು ಕಷ್ಟ ಇಲ್ಲ ಅಂದ್ರೆ, ಇವಾಗ ಭೂಮಿ ಮೇಲೆ ಇರೋರಿಗೆ ಆಗ್ಲಿ ನೀವು ಕೇಳಿ, ಅವ್ರಿಗೇನಾದ್ರು ತುಂಬಾ ಕಷ್ಟ ಇದೆ. ಇವಾಗ ಸತ್ವಗುಣದವರೆಲ್ಲ ತುಂಬಾ ಸಂತೋಷವಾಗಿರ್ತಾರೆ. ಯಾಕಂದ್ರೆ ಸತ್ವಗುಣದ ಗುಣಲಕ್ಷಣ ಏನು? ಹರೇ ಕೃಷ್ಣ, ನಾವೇನ ತಿಳ್ಕೊಂಡಿದೀವಿ ನಾವು ಸತ್ವಗುಣದ ಅವರ ಗುಣಲಕ್ಷಣ ಏನು ಅಂತ ನಾವು ತಿಳ್ಕೊಂಡ್ವಿ ಭಗವದ್ಗೀತೆಯಲ್ಲಿ. ಹರೇ ಕೃಷ್ಣ. ಪ್ರಕಾಶ, ಬೆಳಕು, ಜ್ಞಾನ ಮತ್ತೆ ಪ್ರಕಾಶ, ಜ್ಞಾನ, ಬೆಳಕು. ಜ್ಞಾನ ಮತ್ತೆ ಇನ್ನೊಂದೇನು? ಬೆಳಕಿಂದ ಕೂಡಿರುತ್ತೆ ಮಾತಾಜಿ ಆ ಗುಣ. ಮಾತಾಜಿ, ಅದೊಂದು. ಇನ್ನೊಂದು ಗುಣ ಇನ್ನೊಂದೇನು? 2 ಗುಣದಲ್ಲಿ ಇರ್ತಾರೆ ಅವರು. 2 ಗುಣಗಳನ್ನ ಅವರು ಪ್ರಕಟಗೊಳಿಸ್ತಾರೆ. ಯಾವ್ದು? ಅವ್ರಿಗೆ ಭೌತಿಕ ಕಲ್ಮಶಗಳು ಸೋಂಕಿರಲ್ಲ, ಯಾಕಂದ್ರೆ ಜ್ಞಾನದಿಂದ ಸಮೃದ್ಧಿಯಾಗಿರ್ತಾರೆ. ಅದರಿಂದ ಅವ್ರಿಗೆ ಏನ್ ಸಿಗುತ್ತೆ? ಸುಖ ಸಿಗುತ್ತೆ ಮಾತಾಜಿ. ಸುಖವಾಗಿರ್ತಾರೆ ಅವರು, ಸಂತೋಷದಲ್ಲಿ ಇರ್ತಾರೆ. ಸುಖ ಅಂದ್ರೆ ಸಂತೋಷದಲ್ಲಿ ಅವ್ರು ಇರ್ತಾರೆ. ಅವ್ರು ಜ್ಞಾನವಂತರಾಗಿರ್ತಾರೆ, ಮತ್ತೆ ಅವರು ಸಂತೋಷದಲ್ಲಿ ಇರ್ತಾರೆ. ಅದಕ್ಕೆ ಅವ್ರಿಗೆ ಭಗವಂತನ ಭಕ್ತಿ ಮಾಡ್ಬೇಕು ಅಂತ ಅನ್ಸದೇ ಇಲ್ಲ ಅವ್ರಿಗೆ. ಅವ್ರು ಯಾವ್ದೇ ತಪ್ಪನ್ನು ಮಾಡೋದಿಲ್ಲ. ಸೊ ಮತ್ತೆ ಅವ್ರಿಗೆ ಒಳ್ಳೆ ಜನ್ಮನೇ ಸಿಗ್ತಾ ಇರುತ್ತೆ. ಅವ್ರಿಗೆ ಇಲ್ಲಿ ಭೂಮಿ ಮೇಲೇನೆ ಇರ್ತಾರೆ ಅಥವಾ ಮೇಲಿನ ಲೋಕಕ್ಕೆ ಅವ್ರು ಹೋಗ್ತಾರೆ, ಇಲ್ಲೇ ಇರ್ತಾರೆ ಅವರು.
ಈ 14 ಲೋಕದಲ್ಲಿ ಅವರು ಅಂದ್ರೆ ಮೇಲಿನ ಲೋಕಗಳಲ್ಲೇ ಅವ್ರು ಇರ್ತಾರೆ. ಆದ್ರೆ ಇವಾಗ ನಿಜವಾದ ಜ್ಞಾನ ಇರೋರ್ಗೆ ಏನ್ ಅನ್ಸುತ್ತೆ, ಈ ಒಂದು ಜಾಗ, ಈ ಭೌತಿಕ ಪ್ರಪಂಚ ಏನಂತ ಅನಿಸುತ್ತೆ? ದುಃಖಾಲಯ ಜೈಲ್ ಅಲ್ವಾ? ಅಷ್ಟೇ, ಅವ್ರು A ಕ್ಲಾಸ್ ಜೈಲಲ್ಲಿ ಇದಾರೆ ಅಷ್ಟೇನೆ. ಇವಾಗ ನಾವೆಲ್ಲ B ಕ್ಲಾಸ್ ಜೈಲಲ್ಲಿ ಇದೀವಿ, ಇನ್ನ ಅಧೋಲೋಕದಲ್ಲಿ ಇರೋರೆಲ್ಲ C ಕ್ಲಾಸ್ ಜೈಲಲ್ಲಿ ಇದ್ದಾರೆ ಅಲ್ವಾ? ಅವ್ರು ಏನ್ ಮಾಡಿದ್ರು, ಈಗ B ಕ್ಲಾಸ್ ಜೈಲಿಂದ ಅವ್ರು A ಕ್ಲಾಸ್ ಜೈಲಿಗೆ ಹೋದ್ರೆ ಹೊರತು ಅವರು ಜೈಲಿನಿಂದನೇ ಹೊರಗಡೆ ಹೋಗ್ಲಿಲ್ಲ ಅಲ್ವಾ? ಸೊ ಅದು ಸತ್ವಗುಣದಲ್ಲಿರೋರ್ ತೊಂದ್ರೆ ಅದೇ. ಸತ್ವಗುಣದವ್ರು ಯಾಕೆ ಬಂಧನಕ್ಕೆ ಒಳಗಾಗ್ತಾರೆ ಅಂತಂದ್ರೆ, ಅವರು ಜ್ಞಾನ ಮತ್ತೆ ಸುಖದಿಂದ ಅವರು ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ. ಅವ್ರು ಇಲ್ಲೇ ಇರ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅದಕ್ಕೆ ಕುಂತಿ ಮಾತನು ಅದೇ ತಾನೇ ಪ್ರೇಯರ್ ಮಾಡೋದು ಅಲ್ವಾ? ಸೊ ಜನ್ಮೈಶ್ವರ್ಯ ಶ್ರುತಶ್ರೀಭಿ ಏದಮಾನ ಮದಪ್ಪುಮಾನ್ ಅಲ್ವಾ? ಸೊ ಯಾರಿಗೆ ಇದು ಜನ್ಮ, ಐಶ್ವರ್ಯ, ಶ್ರುತ, ಶ್ರೀ ಈ 4 ಇರುತ್ತೋ ಅವರು ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅವರು ಭಾವಪೂರ್ಣಕವಾಗಿ ಭಕ್ತಿಯನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆನೆ ನಮ್ಗೆ ಸಿಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ನಮ್ಗೆ ಈ 3 ಗುಣನೂ ನಮ್ಗೆ ಬಂಧನಕ್ಕೆ ಒಳಗಾಗುತ್ತೆ ಅಂತ ಹೇಳೋದು ಅದಕ್ಕೋಸ್ಕರನೇ ಅಲ್ವಾ? ಸೊ ಅದಕ್ಕೇನೆ ಇವಾಗ ನಾವ್ ಇಲ್ಲಿ ಎಲ್ಲೇ ಇದ್ರೂ ಸಹ ನಾವು ಅಂಧತಮ ಪ್ರದೇಶದಲ್ಲೇ ನಾವಿದೀವಿ, ಅಂಧಕಾರದಲ್ಲೇ ನಾವಿದೀವಿ ಅಂತ. ಅದ್ರಲ್ಲೂ ಈ ನಿರಾಕಾರ ಬ್ರಹ್ಮ ಅಂದ್ರೆ ಹೌದು, ಅವ್ರು ಇವಾಗ ಈ 14 ಲೋಕಗಳನ್ನ ಮೀರಿ ಅವರು ಆ ಬ್ರಹ್ಮ ಜ್ಯೋತಿಗೆ ಹೋಗ್ತಾರೆ. ಆದ್ರೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಏನೂ ತೊಂದ್ರೆ ಇಲ್ಲ, ಆದ್ರೂ ಸಹ ಅದು ಪರಿಪೂರ್ಣತೆ ಅಲ್ಲ. ಯಾಕೆ ಅಂತಂದ್ರೆ ಅವರು ಮತ್ತೆ ವಾಪಸ್ಸು ಈ ಜೈಲಿಗೆನೆ ಬರ್ಬೇಕು ಅವರು. ಅದಕ್ಕೆ ಇದನ್ನ ಹೆಚ್ಚಿನ ಕತ್ತಲೆಯ ಪ್ರದೇಶ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ನಿರಾಕಾರ ಬ್ರಹ್ಮನನ್ನ ಪೂಜೆ ಮಾಡೋರು ಬಿಟ್ಟು ಇವಾಗ ಎಷ್ಟೊಂದ್ ಜನ ಧಾರ್ಮಿಕತೆಯಾಗೇ ಇರ್ತಾರೆ, ಧಾರ್ಮಿಕರಾಗೇ ಇರ್ತಾರೆ. ಅವರು ಧರ್ಮವನ್ನ ಆಚರಣೆ ಮಾಡತರನೇ ಕಾಣಿಸುತ್ತೆ. ಆದ್ರೆ ಅವ್ರಿಗೆ ಏನಂತಂದ್ರೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ. ಇಲ್ಲೇ ಭೂಮಿ ಮೇಲೆನೆ ಅವ್ರು ಇನ್ನ ಹೆಚ್ಚೆಚ್ಚು ಸುಖ ಪಡ್ಕೊಂಡು ಇಲ್ಲೇ ಇರ್ಬೇಕು ಅಂತ ಆಸೆ ಇರುತ್ತೆ. ಅಂದ್ರೆ ಭೂಮಿ ಒಂದೇ ಅಲ್ಲ, ಈ ಭೌತಿಕ ಪ್ರಪಂಚದಲ್ಲಿ ಅವ್ರು ಇತ್ಕೊಂಡು ಹೆಚ್ಚು ಹೆಚ್ಚು ಆಸೆಯನ್ನ ಪಡ್ಬೇಕು ಅಂತ ಅವ್ರು ಇರ್ತಾರೆ. ಅವ್ರನ್ನು ಸಹ ಹೆಚ್ಚಿನ ಕತ್ತಲೆಯ ಪ್ರದೇಶಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಮತ್ತೆ ಇನ್ನ ಹುಸಿ ಏನು ಪ್ರಚಾರಕರಿರ್ತಾರೆ. ಅವರು ಆ ಧರ್ಮದ ಹೆಸರಲ್ಲಿ ಎಲ್ಲರನ್ನು ಸಹ ಅವರು ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಭಗವಂತ ಹೇಳ್ತಾರೆ ಅವರಂತೂ ಇನ್ನ ಹೆಚ್ಚಿನ ಕತ್ತಲೆಯ ಪ್ರದೇಶಕ್ಕೆ ಅವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ನಾಸ್ತಿಕವಾದಿಗಳು ಅಲ್ವಾ, ನಾಸ್ತಿಕರು ಅವರು ಭಗವಂತನೇ ಇಲ್ಲ, ಭಗವಂತನ ಅಸ್ತಿತ್ವವನ್ನೇ ಅವರು ಒಪ್ಪೋದಿಲ್ಲ. ಸೊ ಅವ್ರನ್ನು ಸಹ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನ ಅವರು ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಮತ್ತೆ ಇನ್ನ ಯಾರು ಹೇಳ್ತಾರೆ, ಇನ್ನ ಒಬ್ಬರನ್ನ ಹೇಳ್ತಾರೆ ಅಂದ್ರೆ ಪ್ರಭುಪಾದರು. ಸೊ ಅವರನ್ನು ಸಹ ತಮ್ಮನ್ನ ತಾವೇ ಅವರು ಭಗವಂತ ಅಂತ ಅನ್ಕೋತಾರೆ. ಸೊ ತಮ್ಮನ್ನ ತಾವೇ ಭಗವಂತ ಅಂತ ಅನ್ಕೊಂತಾರೆ. ಅವ್ರನ್ನು ಸಹ ಇನ್ನ ಹೆಚ್ಚಿನ ಕತ್ತಲೆಯ ಪ್ರದೇಶವನ್ನ ಅವರು ಪ್ರವೇಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಇವರೆಲ್ಲರಿಗೂ ಸಹ ಸ್ವಲ್ಪ ಜ್ಞಾನ, ನಾವು ಯಾವ ಜ್ಞಾನ ಅಂತಂದ್ರೆ ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ, ಈ ಭೌತಿಕ ಐಹಿಕ ಜ್ಞಾನ ಅಲ್ವಾ. ಐಹಿಕ ಜ್ಞಾನ ಹೆಚ್ಚಿರೋರೇ ತುಂಬಾ ಅಪಾಯಕಾರಿ. ಅವ್ರನ್ನ ಏನಕ್ಕೆ ಹೋಲಿಸ್ತಾರೆ, ಅವರು ಆ ಒಂದು ಮಣಿಭೂಷಿತವಾದ ಸರ್ಪಕ್ಕೆ ಹೋಲಿಸ್ತಾರೆ ಅಲ್ವಾ. ಮಣಿಭೂಷಿತವಾದ ಸರ್ಪ ಇನ್ನೂ ಹೆಚ್ಚು ಅಪಾಯಕಾರಿ. ಸೊ ಅದೇ ತರನೇ ಈ ಧಾರ್ಮಿಕತೆ ಕಡೆ ಇರೋರು ಅವ್ರಿಗೇನಾದ್ರೂ ಒಂದ್ ಸ್ವಲ್ಪ ಈ ಐಹಿಕ ಜ್ಞಾನ ಇದ್ರೆ ಅವರು ಇನ್ನ ಹೆಚ್ಚು ಅಪಾಯಕಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾರೆ. ಸೊ ಇವರೆಲ್ಲರನ್ನೂ ಸಹ ಇನ್ನ ಹೆಚ್ಚಿನ ಕತ್ತಲೆಯ ಪ್ರದೇಶಕ್ಕೆ ಅವರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಈ ಒಂದು ಮಂತ್ರದಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾನು ಜಸ್ಟ್ ಮತ್ತೆ ಇದರಲ್ಲಿ ಪ್ರಭುಪಾದರು ಏನ್ ಹೇಳಿದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಂತ ಹೋಗೋಣ ಅಂತ. ಇದು ಅರ್ಥ ಆಯ್ತಾ ನಿಮ್ಗೆ, ಈ ಶ್ಲೋಕದಲ್ಲಿ ಏನನ್ನ ಹೇಳಿದ್ದಾರೆ ಅಂತ? ಹರೇ ಕೃಷ್ಣ. ಸಂಭೂತಿ ಅಸಂಭೂತಿ ಪದ ಅರ್ಥ ಆಯ್ತಾ? ಮತ್ತೆ ಯಾಕೆ ಇದು ಕತ್ತಲಿನ ಪ್ರದೇಶ ಅಂತ ಕರೀತಿದ್ದಾರೆ ಅಂತ ಅದನ್ನು ಅರ್ಥ ಆಯ್ತಾ? ಓಕೆ. ಸೊ ಇಲ್ಲಿ ಅಸಂಭೂತಿ ಮತ್ತೆ ಸಂಭೂತಿ ಪದಗಳ ಅರ್ಥ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅಸಂಭೂತಿ ಎಂಬ ಸಂಸ್ಕೃತ ಪದವು ಸ್ವತಂತ್ರ ಅಸ್ತಿತ್ವವಿಲ್ಲದಿರುವವರನ್ನ ಸೂಚಿಸುತ್ತದೆ. ಯಾರು ಸ್ವತಂತ್ರರಲ್ವೋ ಅವ್ರನ್ನ ಅಸಂಭೂತಿ ಅಂತ ಕರಿತೀವಿ. ಸೊ ಸಂಭೂತಿ ಅಂತಂದ್ರೆ ಸರ್ವತಂತ್ರ ಸ್ವತಂತ್ರ. ಅವ್ರು ಯಾರು? ದೇವೋತ್ತಮ ಪರಮ ಪುರುಷ. ಸೊ ಇವಾಗ ಭಗವಂತ ಅವರು ಸ್ವತಂತ್ರರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಭಗವದ್ಗೀತೆಯಲ್ಲಿ ಸ್ವತಃ ಕೃಷ್ಣನೇ ಹೇಳಿದ್ದಾರೆ. ನಮೇವಿದು ಸುರಗಣಾ ಪ್ರಭವಂ ನ ಮಹರ್ಷಯ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ. ಸುರಗಣಗಳಿಗಾಗಲಿ ಮಹರ್ಷಿಗಳಿಗಾಗಲಿ ನನ್ನ ಮೂಲ ಗೊತ್ತಿಲ್ಲ, ನಾನು ದೇವತೆಗಳ ಮತ್ತು ಮಹರ್ಷಿಗಳ ಮೂಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಲ್ಲವೂ ಸಹ ಭಗವಂತನ ಶಕ್ತಿ, ಯಾರು ಸ್ವತಂತ್ರರಲ್ಲ ಅಲ್ವಾ. ಸೊ ಅದನ್ನ ಕೃಷ್ಣನೇ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಹೀಗೆ ದೇವತೆಗಳು, ಮಹರ್ಷಿಗಳು ಮತ್ತು ಯೋಗಿಗಳಿಗೆ ದತ್ತವಾದ ಶಕ್ತಿಗಳಿಗೆಲ್ಲ ಕೃಷ್ಣನೇ ಮೂಲ. ಅವರಿಗೆ ಮಹಾಶಕ್ತಿ ಇದ್ದರೂ ಕೃಷ್ಣನು ತನ್ನ ಆಂತರಿಕ ಶಕ್ತಿಯಿಂದ ಸ್ವತಃ ಮಾನವ ರೂಪದಲ್ಲಿ ಹೇಗೆ ಪ್ರಕಟನಾಗುತ್ತಾನೆ ಎಂದು ಅರಿಯುವುದು ಕಷ್ಟ. ಸೊ ಇವರೆಲ್ಲರನ್ನು ಸಹ
ಭಗವಂತನ ಶಕ್ತಿ, ಪ್ರತಿಯೊಂದನ್ನು ಸಹ ಭಗವಂತನ ಶಕ್ತಿ. ಇವನ್ ದೇವತೆಗಳಿಗೆ ತುಂಬಾ ಶಕ್ತಿ ಇದೆ ಅಂತ ನಾವು ಅನ್ಕೋತೀವಿ, ಅವ್ರೂ ಸಹ ಭಗವಂತನ ಶಕ್ತಿ ಅಲ್ವಾ. ಆದ್ರೆ ದೇವತೆಗಳಿಗೂ ಸಹ ಅರ್ಥ ಆಗೋದಿಲ್ಲ, ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಸೊ ಮತ್ತೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಎಲ್ಲ ದಾರ್ಶನಿಕರು ಮಹರ್ಷಿಗಳು ತಮ್ಮ ಅಲ್ಪ ಬುದ್ಧಿ ಶಕ್ತಿಯಿಂದ ಪರತತ್ವಕ್ಕೂ ಸಾಪೇಕ್ಷಕ್ಕೂ ಭೇದ ಕಲ್ಪಿಸಲು ಪ್ರಯತ್ನಿಸುತ್ತಾರೆ. ಇದು ಸ್ಪಷ್ಟ ಪರಮ ಸತ್ಯದ ಸ್ವರೂಪವನ್ನೇನೂ ಅರಿಯದೆ ಸಾಪೇಕ್ಷತೆಯನ್ನು ಇಲ್ಲವೆಂದು ಹೇಳಲು ಸಹಾಯಕವಾಗುತ್ತದೆ. ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ 2 ಪದಗಳನ್ನ ಹೇಳ್ತಾ ಇದ್ದಾರೆ, ಸಾಪೇಕ್ಷ ಸತ್ಯ ಮತ್ತೆ ಸಂಪೂರ್ಣ ಸತ್ಯ. ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಸೊ ರಿಲೇಟಿವ್ ಮತ್ತೆ ಆಬ್ಸಲ್ಯೂಟ್ ಟ್ರೂತ್ ಮತ್ತೆ ಆಬ್ಸಲ್ಯೂಟ್ ಟ್ರೂತ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಸೊ ರಿಲೇಟಿವ್ ಟ್ರೂತ್ ಅಂದ್ರೆ ಏನು, ಆಬ್ಸಲ್ಯೂಟ್ ಟ್ರೂತ್ ಅಂದ್ರೆ ಏನು ಅಂತ? ಸಾಪೇಕ್ಷ ಸತ್ಯ ಮತ್ತೆ ಸಂಪೂರ್ಣ ಸತ್ಯ. ಹರೇ ಕೃಷ್ಣ. ಎಲ್ಲರೂ ಸೈಲೆಂಟ್ ಆಗಿ ಹೋಗಿದ್ದೀರಾ? ಇಲ್ಲ ಮಾತಾಜಿ, ಅದ್ರ ಬಗ್ಗೆ ಗೊತ್ತಿಲ್ಲ ಮಾತಾಜಿ ನಮ್ಗೆ ಗೊತ್ತಿಲ್ಲ ಯಾರಿಗೂ. ಹೌದಾ? ಓಕೆ. ಇವಾಗ ರಿಲೇಟಿವ್ ಟ್ರೂತ್ ಮತ್ತೆ ಇದು ಏನು ಅಬ್ಸಲ್ಯೂಟ್ ಟ್ರೂತ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಸೊ ರಿಲೇಟಿವ್ ಟ್ರೂತ್ ಅಂತ ಏನಂತಂದ್ರೆ, ಇವಾಗ ನಾನ್ ತುಂಬಾ ಶ್ರೀಮಂತಲು ಅಂತ ಅನ್ಕೊಳ್ಳಿ. ನಾನು ತುಂಬಾ ಶ್ರೀಮಂತಲು ಅಂತ ಹೇಳ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಇನ್ನೊಬ್ರು ನನಗಿನ್ನ ಹೆಚ್ಚು ಶ್ರೀಮಂತರು ಬರೋ ತನಕ ನಾನು ಶ್ರೀಮಂತೆ ಅಷ್ಟೇ. ಅದಾದ್ರೂ ನನಗಿನ್ನ ಹೆಚ್ಚು ಶ್ರೀಮಂತ ಬಂದ್ರೆ ಅವ್ರು ಶ್ರೀಮಂತರಾಗ್ತಾರೆ. ಅಂದ್ರೆ ನಾನು ಇವಾಗ ಅದು ಸತ್ಯ ಅಲ್ಲ, ನಾನು ಶ್ರೀಮಂತ ಅನ್ನೋದು ಸತ್ಯ ಅಲ್ಲ. ಯಾವಾಗ ತನಕ ಸತ್ಯ ಅದು, ಇನ್ನೊಬ್ರು ನನಗಿನ್ನ ಹೆಚ್ಚು ಶ್ರೀಮಂತರು ಬರೋ ತನಕ ನಾನು ಶ್ರೀಮಂತೆ ಅನ್ನೋದು ಸತ್ಯ ಅಲ್ವಾ? ಅದು ಒಪ್ಕೊಂತಿರೋ ಇಲ್ವೋ ನೀವು? ನೀವು ನೋಡಿದಿರಲ್ಲ, ಈ ಭೌತಿಕ ಪ್ರಪಂಚ ಇರೋದೆಲ್ಲನೂ ಸಹ ಅದೇ ತರನೇ, ಈ ಸಾಪೇಕ್ಷ ಸತ್ಯ ಅಂದ್ರೆ ರಿಲೇಟಿವ್ ಟ್ರೂತ್ ಅಷ್ಟೇನೆ. ಸೊ ಒಂದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೊಂದನ್ನ ನಾವು ತುಂಬಾ ಶ್ರೇಷ್ಠ ಅಂತ ನಾವು ಹೇಳ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಪರಮ ಶ್ರೇಷ್ಠ ಅವ್ರನ್ನ ಬಿಟ್ರೆ ಇನ್ಯಾರು ಇಲ್ಲ, ನೋ ಸೆಕೆಂಡ್. ಅವ್ರನ್ನ ಮೀರ್ಸೋರು ಯಾರು ಇಲ್ಲ, ಅವ್ರಿಗೆ ಸರಿ ಸಮಾನರಾದವರು ಯಾರು ಇಲ್ಲ ಅಂತ ನಾವು ಹೇಳ್ತೀವಿ. ಅದು ಪರಮ ಸತ್ಯ. ಅಂದ್ರೆ ಯಾರದು? ದೇವೋತ್ತಮ ಪರಮ ಪುರುಷ ಅಲ್ವಾ. ಇವಾಗ ದೇವೋತ್ತಮ ಪರಮ ಪುರುಷನ ರೂಪ ಹೇಗಿದೆ, ಅವ್ರಿಗೆ ಯಾರು ಮೀರ್ಸಂಗೆ ಇಲ್ಲ ಅಲ್ವಾ. ಅದಕ್ಕೇನೆ ಅವರು ಪರಮ ಸತ್ಯ ಅವರು ಅಲ್ವಾ. ಅದೊಂದೇ ವಿಷಯದಲ್ಲ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀವಿ. ಯಾವುದೇ ಒಂದು ಎಕ್ಸಾಂಪಲ್ ಅನ್ನ ತಗೊಂಡ್ರು ಸಹ ಇವಾಗ ನಾವು ಭಗವಂತನ ತನಕ ಬರೋ ತನಕ ಇವ್ರಿಗಿನ ಇವ್ರು ಶ್ರೇಷ್ಠ, ಇವ್ರಿಗಿನ ಇವ್ರು ಶ್ರೇಷ್ಠ ಅಂತ ನಾವು ಹೇಳ್ಕೊಂತ ಹೋಗ್ಬೋದು. ಆದ್ರೆ ಭಗವಂತನ ಬಂದ್ಮೇಲೆ ಆ ಭಗವಂತನೇ ಶ್ರೇಷ್ಠ, ಅವ್ರನ್ನ ಮೀರ್ಸೋರು ಇನ್ ಯಾರು ಇಲ್ಲ, ಅವರೇ ಪರಮ ಸತ್ಯ. ಸೊ ಅದಕ್ಕೇನೆ ಈ ಭೌತಿಕ ಪ್ರಪಂಚದಲ್ಲಿ ಇರೋದೆಲ್ಲನೂ ಸಹ ಅದು ಸಾಪೇಕ್ಷ ಸತ್ಯ ಅಲ್ವಾ. ಪರಿಪೂರ್ಣ ಸತ್ಯ ಅನ್ನೋದು ಯಾರು ಈ ನಿರಾಕಾರವಾದಿಗಳು ಮಾಯಾವಾದಿಗಳಿದಾರಲ್ಲ, ಆ ಪರಿಪೂರ್ಣ ಸತ್ಯನನ್ನ ಅವರು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಆ ಭಗವಂತನ ಸಾಕ್ಷಾತ್ಕಾರ ಅಂತಂದ್ರೆ ನಾವು ಎಷ್ಟು ಹಂತದಲ್ಲಿ ನಾವು ಸಾಕ್ಷಾತ್ಕಾರ ಮಾಡ್ಕೋತೀವಿ? 3 ರೀತಿಯಲ್ಲಿ ಮಾತಾಜಿ. 3 ಹಂತದಲ್ಲಿ ಸಾಕ್ಷಾತ್ಕಾರ ಮಾಡ್ಕೋತೀವಿ, ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್. ಈಗ ಒಬ್ಬ ವ್ಯಕ್ತಿ ಈಗ ಭಗವಂತನನ್ನ ಬರೇ ಬ್ರಹ್ಮನ್ ಅಂತ ಅನ್ಕೊಂಡ್ರೆ ನೀವು ಅವರು ಪರಿಪೂರ್ಣ ಸತ್ಯವನ್ನ ಅರ್ಥ ಮಾಡ್ಕೊಂಡಿದಾರಾ? ಇಲ್ಲ ಮಾತಾಜಿ, ಇಲ್ಲ ಅಲ್ವಾ. ಅವರು ವಾದ ಮಾಡ್ತಾ ಇದ್ದಾರೆ ಅಷ್ಟೇನೆ, ಅವ್ರ ಅಜ್ಞಾನದಿಂದ ಇಲ್ಲ ಭಗವಂತ ಬೆಳಕು ಅಷ್ಟೇನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜ್ಞಾನವಂತರಿಗೆ ಗೊತ್ತಿದೆ ಅಲ್ವಾ, ಅದಕ್ಕಿನ್ನ ಒಂದು ಸತ್ಯ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ. ಬ್ರಹ್ಮನ್ ಅಂತ ನಾವ್ ಯಾರಾದ್ರೂ ಅರ್ಥ ಮಾಡ್ಕೊಂಡ್ರೆ ಅದು ಪರಿಪೂರ್ಣ ಸತ್ಯ ಅಲ್ಲ, ಅದಕ್ಕಿನ್ನ ಮೇಲ್ಗಡೆ ಒಂದು ಸತ್ಯ ಇದೆ. ಏನದು? ಪರಮಾತ್ಮ ಸತ್ಯ ಇದೆ. ಅದಕ್ಕಿನ್ನ ಮೇಲ್ಗಡೆ ಒಂದು ಇದೆ, ಯಾವ್ದದು? ಭಗವಾನ್ ಸತ್ಯ ಅಂತ ಒಂದಿದೆ ಅಲ್ವಾ. ಭಗವಂತ ಅವರು ಒಂದು ವ್ಯಕ್ತಿ ರೂಪದಲ್ಲಿ ಇದ್ದಾರೆ ಅನ್ನೋದೇ ಪರಮ ಸತ್ಯ ಅಲ್ವಾ. ಆದ್ರೆ ಇಲ್ಲಿ ನಿರಾಕಾರವಾದಿಗಳು ಅವರು ಆ ಬ್ರಹ್ಮನ್ ಅಂತವನ್ನೇ ಪರಮ ಸತ್ಯ ಅಂತ ಅನ್ಕೊಂಡಿದ್ದಾರೆ. ಇದು ಜ್ಞಾನ ಅಂತ ಹೇಳ್ತೀರಾ, ಅಜ್ಞಾನ ಅಂತ ಹೇಳ್ತೀರಾ? ಅಜ್ಞಾನ ಮಾತಾಜಿ. ಅಜ್ಞಾನ ಅಲ್ವಾ. ಅವರು ಆ ಯಾವುದು ಪರಿಪೂರ್ಣವಾದದಲ್ವೋ ಅದನ್ನೇ ಪರಿಪೂರ್ಣ ಅಂತ ಅನ್ಕೊಂಡಿದ್ದಾರೆ. ಇವಾಗ ನಾನು ನನ್ನನ್ನೇ ಶ್ರೀಮಂತ ಅನ್ಕೊಂಡು ಓಡಾಡ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ತಪ್ಪಾಗುತ್ತೆ ಮಾತಾಜಿ ಅಲ್ವಾ. ನಗ್ತಾರೆ ಅಲ್ವಾ, ಯಾಕಂದ್ರೆ ಬುದ್ಧಿರೋರು ನಗ್ತಾರೆ ಅಲ್ವಾ. ಇವ್ಳು ಶ್ರೀಮಂತನೇನಾ, ಇವ್ಳು ನೋಡೇ ಇಲ್ಲ ಶ್ರೀಮಂತ ಯಾರು ಅಂತ. ನಾವು ಆ ಕಪ್ಪೆಯ ಕಥೆಯನ್ನ ನಾವು ಕೇಳಿದೀವಿ ಅಲ್ವಾ, ಆ ಬಾವಿಯ ಕಪ್ಪೆ ಕತೆ. ಆ ಬಾವಿ ಕಪ್ಪೆ ಏನ್ ಅನ್ಕೊಂಡಿದೆ? ಆ ಬಾವಿನೇ ದೊಡ್ಡದು ಅಂತ ಅನ್ಕೊಂಡಿದೆ, ಅದಕ್ಕೊಂದು ಸಮುದ್ರ ಇದೆ ಅಂತಾನು ಗೊತ್ತಿಲ್ಲ ಅಲ್ವಾ. ಆ ಸಮುದ್ರದಿಂದ ಬಂದಿರೋ ಕಪ್ಪೆ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಅದಕ್ಕೆ ಅರ್ಥನೇ ಆಗ್ತಿಲ್ಲ, ಯಾಕಂದ್ರೆ ಅದು ಅಷ್ಟು ವಿಶಾಲ ಇದೆ ಸಮುದ್ರ ಎಲ್ಲಿ, ಬಾವಿಯಲ್ಲಿ ಅಲ್ವಾ. ಸೊ ನಮ್ಮ ಜ್ಞಾನ ಆ ತರ ಇದೆ ಅಲ್ವಾ. ಸೊ ನಮ್ಗೆ ಆ ಒಂದು ಪರಿಪೂರ್ಣ ಸತ್ಯ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವರು ವಾದ ವಿವಾದ ಮಾಡ್ತಾ ಇದಾರೆ ಅಷ್ಟೇ, ಅವರ ಒಂದು ಬುದ್ಧಿವಂತಿಕೆಯಿಂದ. ಮತ್ತೆ ಅವ್ರು ಯಾವ ತರ ಅವರು ಭಗವಂತನನ್ನ ಕಂಡಿಡ್ಕೊಳ್ಲಿಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ನೋಡಿ, ಇಲ್ಲಿ ಹೇಳ್ತಾ ಇದಾರೆ ನೇತ್ಯಾತ್ಮಕ ಲಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ನೆಗೆಟಿವ್ ಆಗಿ, ನೆಗೇಷನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ
ಯಾವ್ದಾದ್ರು ಒಂದು ನಿಮ್ಗೆ ಭಗವಂತ ಹೇಗಿದ್ದಾರೆ ಹೇಳಿ ಅಂತಂದ್ರೆ, ಓ ಇದಾ ಭಗವಂತ ಅಂದ್ರೆ ಇದಲ್ಲ ಅಂತ ಹೇಳ್ತಾರೆ, ಇದಾ ಭಗವಂತ ಅಂದ್ರೆ ಇದಲ್ಲ ಅಂತಾರೆ. ಏನನ್ನೇ ನೋಡಿದ್ರು ಅದು ಇದಲ್ಲ 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 ಅಂತ ಹೇಳ್ತಾರೆ ಹೊರತು ಇದೇ ಭಗವಂತ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಆ ಬೆಳಕಿಗೆ ಒಂದು ಆಕಾರ ಇಲ್ಲ ಅಲ್ವಾ. ಸೊ ಅವಾಗ ನೀವು ಭಗವಂತನನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯನಾ? ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಅಲ್ವಾ, ಆಗೋದಿಲ್ಲ. ಯಾಕಂದ್ರೆ ಒಂದು ಬೆಳಕಿಗೆ ಯಾವುದೇ ಒಂದು ಆಕಾರ ಇಲ್ಲ, ರೂಪ ಇಲ್ಲ. ಅವ್ರು ಇದಲ್ಲ ಇದಲ್ಲ ಆ ನೇತಿ ತತ್ವದಲ್ಲಿ ಅವ್ರು ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಇವಾಗ ಪರಿಪೂರ್ಣ ಜ್ಞಾನದಲ್ಲಿರೋರಿಗೆ ಎಲ್ಲಾನು ಗೊತ್ತಿರ್ಬೇಕು. ಈಗ ನೋಡಿ, ನಮ್ಗೆ ಭಗವಂತ ಯಾರು ಅಂತ ಕೇಳಿದ್ರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಭಗವಂತ ಹೇಗಿದ್ದಾರೆ, ಅವರ ಬಣ್ಣ ಹೇಗೆ, ಅವರು ಎಷ್ಟು ವರ್ಷದ ಯುವಕನ ತರ ಇರ್ತಾರೆ, ಅವ್ರು ಯಾವ ಒಂದು ಬಟ್ಟೆನ ಹಾಕೊಂಡಿರ್ತಾರೆ, ಮತ್ತೆ ಅವ್ರು ಹೇಗೆ ಅಲಂಕಾರ ಮಾಡ್ಕೊಂಡಿರ್ತಾರೆ, ಎಲ್ಲವನ್ನೂ ನಮ್ಗೆ ಹೇಳಿದ್ದಾರೆ ಅಲ್ವಾ. ನಾವಿವಾಗ ಯಾವತ್ತೂ ಸಹ ಇದೆಲ್ಲ ಭಗವಂತ ಅಂತ ನಾವು ಹೇಳ್ತಾ ಹೋಗ್ತಾ ಇಲ್ಲ. ಭಗವಂತ ಅಂದ್ರೆ ಇದು ಅಂತ ನಾವು ನೇರವಾಗಿ ನಾವು ಹೇಳ್ತಾ ಇದೀವಿ ಅಲ್ವಾ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ದಾರೆ. ಹೀಗೆ ಅವರು ನೇತ್ಯಾತ್ಮಕದಿಂದ ಅವರು ಭಗವಂತನನ್ನ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ 3 ಹಂತದಲ್ಲಿ ಅರ್ಥ ಮಾಡ್ಕೋಬೇಕು. ಆದ್ರೆ ಅವರು ಬ್ರಹ್ಮನ್ ಹಂತವನ್ನೇ ಅವರು ಪರಿಪೂರ್ಣ ಹಂತ ಅಂತ ಅನ್ಕೊಂಡಿದ್ದಾರೆ, ಈ ಯಾರು ನಿರಾಕಾರವಾದಿಗಳಿದಾರೋ ಅವರು. ಸೊ ಅದಕ್ಕೇನೆ ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಇದು ಮಾನಸಿಕ ಊಹೆಯಿಂದ ಅವರು ಬರೇ ಬ್ರಹ್ಮ ಅಂತ ಹೇಳ್ಬಿಟ್ಟು ತಿಳ್ಕೊಬಹುದು ಅಷ್ಟೇನೆ, ನಿರಾಕಾರ ಅಂತ ತಿಳ್ಕೊಬಹುದು. ಮತ್ತೆ ಇದರಿಂದ ಅವರು ಆ ಬ್ರಹ್ಮನ್ ಹಂತಕ್ಕೆ ಮಾತ್ರ ಅವ್ರು ಹೋಗ್ಬೋದೇ ಹೊರತು ಆ ಒಂದು ಪರಿಪೂರ್ಣ ಹಂತವನ್ನ ಅವರು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸರಿಯಾಗಿ ಬೇರೆಯವರೆಲ್ಲ ಇನ್ನ ಜ್ಞಾನ ಇಲ್ದಲೆ ಇರೋರು ಏನ್ ಅರ್ಥ ಮಾಡ್ಕೋತಾರೆ, ಕೃಷ್ಣನನ್ನ ಅವರು ಪ್ರಬಲವಾದ ದೇವತೆ ಅಂತ ಅರ್ಥ ಮಾಡ್ಕೋತಾರೆ. ಈ ತರ ಯಾರೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ? ನಾನಂತೂ ಹಾಗೆ ಅನ್ಕೊಂಡಿದ್ದೆ ಅಷ್ಟೇ, ಅವರು ಒಬ್ರು ದೇವತೆ ಅಂತಾನೆ ನಾನು ಹಾಗೆ ಅನ್ಕೊಂಡಿದ್ದೆ. ಸೊ ಇದ್ರಲ್ಲಿ ನೀವೆಲ್ಲನೂ ಕೃಷ್ಣ ದೇವತಂಬ ಪರಮ ಪುರುಷ ಅಂತ ನಿಮ್ಗೆ ಭಗವದ್ಗೀತೆ ತಿಳ್ಕೊಳ್ಳಿಕ್ಕೆ ಮುಂಚೆ ನಿಮ್ಗೆ ಗೊತ್ತಿತ್ತಾ? ಇಲ್ಲ ಮಾತಾಜಿ ಅಲ್ವಾ. ಅವ್ರು ಸಹ ಇದೇ ತರನೇ ಬ್ರಹ್ಮ, ಶಿವ, ಗಣೇಶ ಅದೇ ತರನೇ ಕೃಷ್ಣನು ಸಹ ಒಬ್ಬ ದೇವರು ಅಂತಾನೆ ನಾನು ಅನ್ಕೊಂಡಿದ್ದು ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಪ್ರಭುಪಾದರು ಸಹ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಕೃಷ್ಣನನ್ನ ಒಬ್ರು ಪ್ರಬಲ ದೇವತೆ ಅಂತ ಅನ್ಕೋತಾರೆ ಅಷ್ಟೇನೆ. ಮತ್ತೆ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಈಗ ಆ ಬ್ರಹ್ಮ ತೇಜಸ್ ಎಲ್ಲಿಂದ ಬರ್ತಾ ಇದೆ? ಆ ಭಗವಂತನ ಶರೀರದಿಂದ ಬರ್ತಾ ಇದೆ ಅಲ್ವಾ. ಆದ್ರೆ ಇವಾಗ ನಮ್ಗೆ ಗೊತ್ತಿದೆ ಅದರ ಮೂಲ ಏನು ಅಂತ ಹೇಳ್ಬಿಟ್ಟು, ಈ ಬ್ರಹ್ಮ ತೇಜಸ್ಸಿನ ಮೂಲ ಯಾವುದು ಅಂತ ಹೇಳ್ಬಿಟ್ಟು ಭಕ್ತರಿಗೆ ಗೊತ್ತಿದೆ ಅಲ್ವಾ. ಯಾರು ಈ ಭಕ್ತಿ ಮಾರ್ಗದಲ್ಲಿದ್ರು ಅವ್ರಿಗೆ ಮಾತ್ರನೇ ಆ ಒಂದು ಬ್ರಹ್ಮ ತೇಜಸ್ಸಿನ ಮೂಲ ಯಾವುದು ಅಂತ ಗೊತ್ತಿದೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಇವಾಗ ಒಂದು ಟಾರ್ಚ್ ಲೈಟ್ ಅನ್ನ ಯಾರಾದ್ರೂ ಬಿಟ್ರೆ, ಸೊ ಇವಾಗ ಆ ಲೈಟ್ ಅನ್ನೇ ನೋಡ್ಬಿಟ್ಟು ಓ ಇದು ತಾನಾಗ್ತಾನೆ ಬರ್ತಿದೆ ಅಂತ ನಾವ್ ಯಾರು ಅನ್ಕೊಂಡಿಲ್ಲ. ಇದು ಯಾವ್ದೋ ಒಂದು ಮೂಲದಿಂದ ಬರ್ತಾ ಇದೆ ಅಂತ ನಾವು ತಿಳ್ಕೊತೀವಿ ಅಲ್ವಾ. ಒಂದು ಟಾರ್ಚ್ ಇಂದ ಬರ್ತಿರ್ಬೇಕು ಅಥವಾ ಯಾವ್ದೋ ಒಂದು ಲ್ಯಾಂಪ್ ಇಂದ ಇದು ಬರ್ತಿರ್ಬೋದು ಅಂತ ನಾವು ಅರ್ಥ ಮಾಡ್ಕೊತೀವಿ ಅಲ್ವಾ. ಅಲ್ಲಿ ಒಂದು ಶಕ್ತಿ ಇದೆ ಅಂತಂದ್ರೆ ಹಿಂದ್ಗಡೆ ಒಬ್ಬ ಶಕ್ತಿಮಾನ್ ಇರ್ಲೇಬೇಕು ಅಲ್ವಾ. ಒಂದು ಜೀವಂತ ವ್ಯಕ್ತಿಯಲ್ಲಿ ಇರ್ಲೇಬೇಕು. ಆ ಜೀವಂತ ವ್ಯಕ್ತಿಯಿಂದನೇ ಏನ್ ಹೇಳ್ತಾರೆ, ಆ ಒಂದು ಏನು ನಿರ್ಜೀವವಾದದ್ದು ಬರ್ಲಿಕ್ಕೆ ಸಾಧ್ಯನೇ ಹೊರತು ಆ ನಿರ್ಜೀವದಿಂದ ಯಾವಾಗ್ಲೂ ಸಹ ಸಜೀವವಾಗಿರೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದಕ್ಕೇನೆ ಜೀವದಿಂದ ಜೀವ ಅದನ್ನ ನಮ್ಮ ಈ ಒಂದು ಗ್ರಂಥಗಳು ಹೇಳೋದು. ಆದ್ರೆ ನಮ್ಮ ಸೈನ್ಸ್ ಏನ್ ಹೇಳುತ್ತೆ, ನಿರ್ಜೀವ ವಸ್ತುಗಳಿಂದ ಜೀವ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ. ನಾವ್ ಹೇಗ್ ಬಂದ್ವಿ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ, ಕಾರ್ಬನ್, ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಅದೆಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದು ಜೀವಿ ಬಂತು ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ನಮ್ಮ ಶಾಸ್ತ್ರದಲ್ಲಿ ಆತರ ಹೇಳಲ್ಲ ಅವರು. ಜೀವಿಯಿಂದನೇ ಒಂದು ಜೀವಿ ಬರ್ಲಿಕ್ಕೆ ಸಾಧ್ಯ ಅಂತಾನೆ ಹೇಳೋದು ಅಲ್ವಾ. ಅದೇ ತರನೇ ಇವಾಗ ಆ ಬೆಳಕಿನ ಮೂಲವನ್ನ ಅವ್ರು ಯೋಚನೆ ಮಾಡೋದಿಲ್ಲ. ಹೌದಲ್ವಾ, ಈ ಬೆಳಕು ನಿರ್ಜೀವ, ಇದರಿಂದ ಏನಾದ್ರೂ ಒಂದು ಇದೆಯಾ ಮೂಲ ಅಂತ ಅವ್ರು ಯೋಚನೆ ಮಾಡೋದಿಲ್ಲ ಅಲ್ವಾ. ಆದ್ರೆ ಭಗವಂತನ ಭಕ್ತರಿಗೆ ಗೊತ್ತು, ಆ ಒಂದು ಭಗವಂತನ ದೇಹದಿಂದ ಬರೋ ಪ್ರಭೆನೇ ಆ ಒಂದು ಬೆಳಕು. ಸೊ ಅದೆಷ್ಟು ಏನು ಪ್ರಭೆ ಇರುತ್ತೆ ಅಂತಂದ್ರೆ ಅದ್ರ ಹಿಂದೆ ಒಬ್ಬ ವ್ಯಕ್ತಿ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಅಲ್ವಾ. ಅದನ್ನೇ ನಮ್ಗೆ ಇವಾಗ ಮುಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳೋದು. ಆ ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿತ ಮುಖಂ ಅಂತ ಏನ್ ಹೇಳ್ತಾರೋ, ಅವರು ಬೇಡ್ಕೊತಾ ಇದ್ದಾರೆ ಭಗವಂತನ, ನಿನ್ನ ಮುಖದ ದರ್ಶನವನ್ನ ನಾನು ಮಾಡ್ಬೇಕು, ಅದಕ್ಕೋಸ್ಕರ ನೀನು ಆ ಬೆಳಕನ್ನ ನೀನು ಹೊಡೆದೋಡಿಸು, ನೀನು ಅದನ್ನ ತೆಗಿ, ನೀನು ಆ ಬೆಳಕಿನ ಪರದೆಯನ್ನ ನೀನು ತೆಗಿ, ಅವಾಗಷ್ಟೇ ನನಗೆ ನಿನ್ನ ದರ್ಶನ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ನಮ್ಗೆ ಅವರು ಪ್ರಕಟಗೊಳ್ಬೇಕಂತಂದ್ರೆ ನಾವಿವಾಗ ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಸೂರ್ಯನನ್ನ ನಾವು ಹುಟ್ಟು ಅಂತ ನಾವು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೂರ್ಯ ಅವರು ಯಾವ ಸಮಯಕ್ಕೆ ಹುಟ್ಟತಾರೋ ಯಾವ ಸಮಯದಲ್ಲಿ ಮುಳುಗ್ತಾರೋ ಅದು ಅವ್ರ ಮೇಲೆನೆ ಅದು ಅವಲಂಬಿತವಾಗಿರೋದು ಅಲ್ವಾ. ನಾವ್ ಏನೂ ಫೋರ್ಸ್ ಮಾಡಿದ್ರು ಸೂರ್ಯ ಇವಾಗ ರಾತ್ರಿ ಆಗಿದೆ, ನಾನು ಇವಾಗ ಏನೇ ಫೋರ್ಸ್ ಮಾಡಿದ್ರು ಸೂರ್ಯ ಇವಾಗ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ತರನೇ ಭಗವಂತನೂ ಅಷ್ಟೇನೆ, ಆ ಬೆಳಕಿನ ಒಂದು ಪರದೆಯನ್ನ ಅವರೇ ಅದನ್ನ ಹೋಗ್ಲಾಡಿಸ್ಬೇಕು. ಅಷ್ಟು ಭಕ್ತಿನ ನಾವು ಮಾಡ್ಬೇಕಷ್ಟೇನೆ. ಬೆಳಕಿನ ಪರದೆಯನ್ನ ಹೋಗ್ಲಾಡ್ಸೋ ಅಂತ ಒಂದು ಇಚ್ಛೆ ಭಗವಂತನಿಂದನೇ ಅದು ಬರುತ್ತೆ. ಓ ಈ ವ್ಯಕ್ತಿಗೆ ನಾನು ಪ್ರಕಟಗೊಳ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಬರೀ ನಮ್ಗೆ ಭಕ್ತಿಯನ್ನ ಮಾಡೋದಷ್ಟೇ ನಮ್ ಕೈಲಿ ಸಾಧ್ಯ ಇದೆ ಹೊರತು ಆ ಬೆಳಕಿನ ಪರದೆಯನ್ನ ನಾವು ಅದನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ
ಸೊ ಅದಕ್ಕೋಸ್ಕರ ಭಗವಂತನ ಭಕ್ತರಿಗೆ ಮಾತ್ರನೇ ಅದು ನಿಷ್ಕಲ್ಮಶ ಭಕ್ತಿಯಿಂದ ಶರಣಾಗುವ ಭಕ್ತರಿಗೆ ಮಾತ್ರನೇ ಕೃಷ್ಣ ದೇವೋತ್ತಮ ಪರಮ ಪುರುಷ ಮತ್ತೆ ಎಲ್ಲವೂ ಸಹ ಅವನಿಂದ ಹೊರಹೊಮ್ಮುತ್ತದೆ ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈಗ ನಮ್ಗೆ ಯಾರು ದೇವತೆಗಳ ಆರಾಧನೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನಾವು ನೋಡಿದ್ವಿ, ದೇವತೆಗಳು ಅಂತಂದ್ರೆ ಇವಾಗ ಅಸಂಭೂತಿ, ಅವರು ಅಶಾಶ್ವತವಾದವರು ಅಲ್ವಾ, ಅವರ ಆರಾಧನೆ ಯಾರಪ್ಪ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಶ್ನೆ ಬರ್ತಿದೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಉತ್ತರ ಎಲ್ಲಿ ನಾವು ಪಡಿತಾ ಇದೀವಿ, ಇದರ ಉತ್ತರವನ್ನ ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊತಾ ಇದೀವಿ ಅಲ್ವಾ. ಸೊ ಶ್ಲೋಕ 20 ಏನು ಹೇಳ್ತಾ ಇದೆ ಇಲ್ಲಿ, ಕಾಮೈಸ್ತೈರ್ಸ್ತೈರ್ಋತಜ್ಞಾನಾಃ ಪ್ರಪದ್ಯಂತೆ ಅನ್ಯ ದೇವತಾಃ ತಂ ತಂ ನಿಯಮಮಾಸ್ತಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನ ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನ ಅನುಸರಿಸುತ್ತಾರೆ. ನೋಡಿ, ಯಾರು ದೇವತೆಗಳ ಪೂಜೆಯನ್ನ ಮಾಡ್ತಾರೆ ಅಂತಂದ್ರೆ ಯಾರ ಬುದ್ಧಿಶಕ್ತಿಯನ್ನ ಯಾರು ಕದ್ದಿದೆ, ಐಹಿಕ ಬಯಕೆಗಳು ಅಲ್ವಾ, ಯಾರಿಗೆ ಈ ಭೌತಿಕ ಇಚ್ಛೆಗಳು ಹೆಚ್ಚೆಚ್ಚಿದೆಯೋ ಅವರೇ ದೇವತೆಗಳ ಪೂಜೆಯನ್ನ ಮಾಡೋದು ಅಲ್ವಾ. ಯಾಕೆಂತಂದ್ರೆ ಅವ್ರಿಗೆ ಬೇಗನೆ ಅವರ ಆ ಆಸೆ ನೆರವೇರ್ಬೇಕು, ಭಗವಂತ ನೆರವೇರ್ಸೋದಿಲ್ಲ. ನಾವು ನೋಡಿರೋ ಹಾಗೇನೆ, ನಾವು ತಿಳ್ಕೊಂಡಿರೋ ಹಾಗೇನೆ ಭಗವಂತ ಅವರು ನಮ್ಮ ಆಸೆಗಳನ್ನ ನೆರವೇರಿಸ್ಬೇಕು ಅಂತಂದ್ರೆ ಅದು ನಮ್ಗೆ ಒಳ್ಳೇದ ಮಾಡುತ್ತಾ, ಈ ಆಸೆನ ನೆರವೇರಿಸಿದ್ರೆ ಈ ವ್ಯಕ್ತಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಅದು ಹೆಲ್ಪ್ ಮಾಡುತ್ತಾ ಅಂತ ಇದ್ರೆ ಮಾತ್ರನೇ ಅವರು ನಮ್ಮ ಆಸೆಗಳನ್ನ ನೆರವೇರಿಸ್ತಾರೆ, ಇಲ್ಲಾಂದ್ರೆ ನೆರವೇರಿಸೋದಿಲ್ಲ. ಆದ್ರೆ ದೇವತೆಗಳು ಆತರ ಅಲ್ಲ, ಅವ್ರನ್ನ ನಾವೇನಾದ್ರೂ ಶ್ರದ್ಧೆಯಿಂದ ಅವ್ರಿಗೆ ಬೇಕಾಗಿರೋ ತರ ನಾವು ಪೂಜೆ ಮಾಡ್ಬಿಟ್ರೆ ಅವರು ನಮ್ಮ ಆಸೆಯನ್ನ ಅವರು ಈಡೇರಿಸೋ ವರವನ್ನ ಅವರು ಕೊಟ್ಬಿಡ್ತಾರೆ ಅಲ್ವಾ. ನಾವು ನೋಡಿರೋ ಹಾಗೇನೆ ಇವಾಗ ಹಿರಣ್ಯಕಶಿಪು ಬ್ರಹ್ಮನನ್ನ ಅವ್ರ ಕುರಿತು ಅವರು ಅಷ್ಟು ಉಗ್ರವಾದ ತಪಸ್ಸನ್ನ ಮಾಡಿದಕ್ಕೆ ಬ್ರಹ್ಮ ಕೊನೆಗೆ ಅವ್ರಿಗೆ ಏನ್ ಕೇಳ್ತಾರೋ ಅದಕ್ಕೆ ಅಮರತ್ವವನ್ನ ಒಂದು ಕೊಡೋದಕ್ಕೆ ಸಾಧ್ಯ ಇಲ್ಲ, ನನಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ಮೇಲೆ ಹಿರಣ್ಯಕಶಿಪು ಏನು ಒಂದು ವರವನ್ನ ಕೇಳ್ಕೊತಾರೋ ಅದನ್ನ ಕೊಟ್ಟೇ ಬಿಡ್ತಾರೆ ಬ್ರಹ್ಮ ಅಲ್ವಾ. ಅದೇ ತರನೇ ಶಿವನು ಅಷ್ಟೇ, ಆ ಭಸ್ಮಾಸುರ ಕೇಳಿರುವಂತಹ ವರವನ್ನ ಅವರು ಕೊಟ್ಟೇ ಬಿಡ್ತಾರೆ, ರಾವಣನಿಗೂ ಅವರು ವರವನ್ನ ಕೊಟ್ಬಿಡ್ತಾರೆ ಅಲ್ವಾ. ಅಂದ್ರೆ ದೇವತೆಗಳು ಅವರು ಅವ್ರಿಗೆ ನಾವು ತುಂಬಾ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವ್ರು ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ, ಈ ವ್ಯಕ್ತಿಗೆ ಆ ಒಂದು ಶಕ್ತಿಯನ್ನ ಕೊಟ್ರೆ ಅದನ್ನ ಅವ್ರಿಗೆ ಹ್ಯಾಂಡಲ್ ಮಾಡುವಂತ ಅರ್ಹತೆ ಇದೆಯಾ, ಅದನ್ನ ಅವ್ರು ಲೋಕ ಕಲ್ಯಾಣಕ್ಕೆ ಉಪಯೋಗಿಸ್ಕೋತಾರ, ಏನಕ್ಕೆ ಉಪಯೋಗಿಸ್ಕೋತಾರೆ ಅದನ್ನ ಏನು ಅವ್ರು ಯೋಚನೆ ಮಾಡೋದಿಲ್ಲ, ಆ ವ್ಯಕ್ತಿಗೆ ಅದು ಒಳ್ಳೇದಾಗತ್ತಾ ಅದನ್ನು ಯೋಚನೆ ಮಾಡೋದಿಲ್ಲ, ಅವ್ರು ಜಸ್ಟ್ ವರವನ್ನ ಕೊಟ್ಬಿಡ್ತಾರೆ. ಆದ್ರೆ ಭಗವಂತ ಹಾಗೆ ಮಾಡೋದಿಲ್ಲ, ಅವ್ರಿಗೆ ಆ ಅರ್ಹತೆ ಬರೋ ತರ ಅವ್ರು ಮಾಡ್ತಾರೆ, ಅರ್ಹತೆ ಬಂದ್ಮೇಲೆ ಕೊಡ್ತಾರೆ, ಇಲ್ಲಾಂದ್ರೆ ಅರ್ಹತೆ ಬರೋ ತರನಾದ್ರೂ ಅವರು ಮಾಡ್ತಾರೆ. ನಾವ್ ಇವಾಗ ಧ್ರುವನನ್ನ ನೋಡಿದ್ವಿ, ಧ್ರುವ ಹೋಗಿದ್ದಾದ್ರೂ ಏನಕ್ಕೆ ಐಹಿಕ ಇಚ್ಛೆ ಇಟ್ಕೊಂಡು ಭಗವಂತನ ಹತ್ರ ಹೋಗ್ತಾರೆ. ಆದ್ರೆ ಆ ಭಗವಂತನ ದರ್ಶನವನ್ನ ಮಾಡಿದ್ಮೇಲೆ ಅವ್ರಿಗೆ ಏನ್ ಅನ್ನಿಸ್ತು, ಅವ್ರಿಗೆ ಯಾವ್ದು ಬೇಡ ಅನ್ನಿಸ್ತು, ಈ ಐಹಿಕ ಇಚ್ಛೆ ಅದು ತುಚ್ಛ ಅಂತ ಅನ್ನಿಸ್ತು ಅಲ್ವಾ, ಒಂದು ಗಾಜಿನ ಚೂರಿಗೆ ಸಮಾನ ಅಂತ ಅನ್ನಿಸ್ತು. ಭಗವಂತನ ದರ್ಶನದಿಂದನೇ ಅವನಿಗೆ ಅವನ ಜೀವನ ಧನ್ಯ ಆಗೋಯ್ತು ಅಂತ ಅನ್ಕೋತಾನೆ, ಅವನಿಗೆ ವಜ್ರನೇ ಸಿಕ್ಕದಂಗೆ ಅನ್ಸುತ್ತೆ ಅಲ್ವಾ. ಮತ್ತೆ ಇವಾಗ ಭಗವಂತ ಅವ್ರಿಗೆ ಎಂತಹ ಅರ್ಹತೆಯನ್ನ ಕೊಡ್ತಾರೆ, ಆ ಧ್ರುವ ಮಹಾರಾಜನಿಗೆ ಅವ್ರಿಗೆ ಆ ಭೂಮಿ ಮೇಲೆ ಇರೋಷ್ಟು ದಿವಸನೂ ಸಹ ಅವ್ರಿಗೆ ಆ ರಾಜ್ಯಭಾರವನ್ನ ಮಾಡ್ಲಿಕ್ಕೆ ಆಗುವಂತ ಶಕ್ತಿಯನ್ನ ಅವ್ರಿಗೆ ಕೊಡ್ತಾರೆ. ಇವಾಗ ಆದ್ರೆ ಹಿರಣ್ಯಕಶಿಪು ಏನ್ ಮಾಡ್ತಾರೆ, ಅವ್ರು 3 ಲೋಕಗಳ ಒಡೆಯ ಆದ್ರೂ ಸಹ ಅವರು ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಅದನ್ನ ಅವ್ರು ಉಪಯೋಗಿಸ್ಕೋತಾರೆ ಅಲ್ವಾ. ಎಲ್ಲರನ್ನೂ ಸಹ ಅವರು ಏನು ಅಂದ್ರೆ ಎಸ್ಪೆಷಲಿ ದೇವತೆಗಳಿಗೆ ಎಲ್ಲರಿಗೂ ಸಹ ಅವರು ತೊಂದರೆಯನ್ನ ಕೊಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಧ್ರುವ ಮಹಾರಾಜನಿಗೆ ಅವರು ಇಡೀ ಭೂಮಂಡಲದ ಒಡೆಯನನ್ನಾಗಿ ಮಾಡಿದ್ರು ಸಹ ಅವರು ಎಲ್ಲರನ್ನೂ ಸಹ ಅವರು ಧರ್ಮದ ಹಾದಿಯಲ್ಲಿ ನಡೆಯೋ ತರ ಮಾಡ್ತಾರೆ, ಭಗವಂತನ ಲೋಕಕ್ಕೆ ಹೋಗೋ ಒಂದು ಮಾರ್ಗದರ್ಶನವನ್ನ ಕೊಡುವಂತಹ ಒಂದು ರಾಜನಾಗಿ ಅವರು ಇರ್ತಾರೆ. ಅದಾದ್ಮೇಲೆ ಅವರು ದೇಹವನ್ನ ತ್ಯಜಿಸಿದ ಮೇಲೂ ಸಹ ಅವರು ಧ್ರುವಲೋಕಕ್ಕೆ ಹೋಗ್ತಾರೆ. ಸೊ ಧ್ರುವಲೋಕವು ಸಹ ಶಾಶ್ವತವಾದ ಲೋಕ ಅಲ್ವಾ. ಅದಕ್ಕೆ ಭಗವಂತನ ಆರಾಧನೆಯನ್ನ ಮಾಡಿದ್ರೆ ಅದು ಶಾಶ್ವತವಾದ ಫಲವನ್ನೇ ಅದು ನಮ್ಗೆ ಕೊಡುತ್ತೆ. ಆದ್ರೆ ಇಲ್ಲಿ ಯಾರು ಐಹಿಕ ಬಯಕೆಗಳು ಇಚ್ಛೆ ಇರುತ್ತೋ ಅವರೇನೆ ದೇವತೆಗಳ ಹತ್ರ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಭಗವದ್ಗೀತೆಯಲ್ಲಿ ನಮ್ಗೆ ಕೃಷ್ಣನೇ ಹೇಳ್ತಾರೆ. ಅದೇ ತರ ನಮ್ಗೆ ಇವಾಗ ಇನ್ನ ಒಂದು ಶ್ಲೋಕದಲ್ಲಿ ಏನನ್ನ ಹೇಳ್ತಾರೆ ನಮ್ಗೆ ಕೃಷ್ಣ, ಅಲ್ಪ ಬುದ್ಧಿಯವರು ಯಾರು ಮೂರ್ಖರೋ, ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಯಾರು ಮೂರ್ಖರೋ ಅವರು ಅಲ್ಪ ಬುದ್ಧಿಯವರು ಇರ್ತಾರೋ ಅವರು ಭಗವಂತನ ಬಳಿಗೆ ದೇವತೆಗಳಿಗೆ ಹೋಗ್ತಾರೆ, ಪೂಜೆಯನ್ನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂತವಂತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ನೋಡಿ ಇಲ್ಲಿ ಅಲ್ಪ ಮೇಧಸ ಅಂತ ಹೇಳ್ತಾ ಇದ್ದಾರೆ, ಅಲ್ಪ ಬುದ್ಧಿಯವರು ದೇವತೆಗಳನ್ನ ಪೂಜಿಸುತ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ ಮತ್ತು ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನ ಮುಟ್ಟುತ್ತಾರೆ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ಯಾರು ದೇವತೆಗಳನ್ನ ಪೂಜೆ ಮಾಡ್ತಾರೆ, ಯಾರಿಗೆ ಐಹಿಕ ಬಯಕೆ ಇರುತ್ತೋ ಅವರು ದೇವತೆಗಳನ್ನ ಪೂಜೆ ಮಾಡ್ತಾರೆ, ಮತ್ತೆ ಅಲ್ಪ ಬುದ್ಧಿಯವರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ಮತ್ತೆ ನಮ್ಗೆ ಇನ್ನ ಒಂದನ್ನ ಹೇಳ್ತಾರೆ ನಮ್ಗೆ ಪ್ರಭುಪಾದರು, ಯಾರು ದೇವತೆಗಳನ್ನ ಪೂಜೆ ಮಾಡ್ತಾರೆ ಅಂತಂದ್ರೆ, ಇವಾಗ ನಾವು ದೇವತೆಗಳ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಇವಾಗ ಚಂದ್ರನ ಲೋಕಕ್ಕೋ ಅಥವಾ ಸೂರ್ಯನ ಲೋಕಕ್ಕೋ ಅಥವಾ ಇನ್ಯಾವುದೋ ಒಂದು ಮೇಲಿನ ಲೋಕಕ್ಕೆ ಹೋಗ್ಬೇಕು ಅಂತ
ನಮ್ಗೆ ಇಚ್ಛೆ ಇಲ್ಲದೆ ಇರ್ಬೋದು, ಆದ್ರೆ ಎಷ್ಟೊಂದು ಜನಗಳಿಗೆ ಇಚ್ಛೆ ಇರುತ್ತೆ. ನಾವಿವಾಗ ನೋಡ್ತಾ ಇದೀವಿ, ಈಗ ಭೌತಿಕ ಪ್ರಪಂಚದಲ್ಲೇನೆ ಚಂದ್ರನ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ವಿಜ್ಞಾನಿಗಳು ಹಾತೊರಿತಾ ಇದ್ದಾರೆ ಅಲ್ವಾ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ, ಎಷ್ಟು ಹಣವನ್ನ ವ್ಯಯಿಸ್ತಾ ಇದಾರೆ, ಎಷ್ಟು ಸಮಯವನ್ನ ಅವರು ವ್ಯರ್ಥ ಮಾಡ್ತಿದ್ದಾರೆ. ಭಗವಂತ ಅವರಿಗೆ ಎಷ್ಟು ಬುದ್ಧಿಯನ್ನ ಕೊಟ್ಟಿದ್ದಾರೆ, ಆ ಬುದ್ಧಿಯನ್ನೆಲ್ಲ ಅವರು ಚಂದ್ರನ ಲೋಕಕ್ಕೆ ಹೋಗ್ಲಿಕ್ಕೆ ಅವರು ವ್ಯಯಿಸ್ತಾ ಇದ್ದಾರೆ ಅಲ್ವಾ. ನಮ್ಗೆ ಅನ್ನಿಸ್ತಲ್ಲ, ಯಾಕಪ್ಪ ಚಂದ್ರನ ಲೋಕಕ್ಕೆ ಹೋಗ್ಬೇಕು, ಇಲ್ಲೇ ನಾವು ಜೀವನ ಮಾಡ್ಕೊಂಡು ಸಂತೋಷವಾಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ. ಆದ್ರೆ ಎಲ್ಲರ ಮನಸ್ಥಿತಿ ಆತರ ಇರೋದಿಲ್ಲ ನೋಡಿ. ಅವ್ರಿಗೆಲ್ಲ ಎಂತೆಲ್ಲಾ ಇಚ್ಛೆಗಳಿದೆ. ಚಂದ್ರನ ಲೋಕಕ್ಕೆ ಹೋಗ್ಬೇಕು, ಇದೇ ಸಶರೀರವಾಗಿ ಚಂದ್ರನ ಲೋಕಕ್ಕೆ ಹೋಗ್ಬೇಕು ಅಂತ ಅವ್ರಿಗೆ ಇಚ್ಛೆ ಇದೆ ಅಲ್ವಾ. ಸೊ ಅದಕ್ಕೆ ನಮ್ಮ ಧರ್ಮ ಗ್ರಂಥದಲ್ಲೂ ಹೇಳ್ತಾರೆ 3 ಮಾರ್ಗಗಳಿದೆಯಂತೆ ನಾವು ಮೇಲಿನ ಲೋಕಕ್ಕೆ ಹೋಗ್ಬೇಕು ಅಂದ್ರೆ. ಒಂದು ಅದಕ್ಕೆ ಅಂತ ಒಂದು ವಿಮಾನದಿಂದ ನಾವು ಹೋಗ್ಬೋದು ಆ ಮೇಲಿನ ಲೋಕಕ್ಕೆ. ಇಲ್ಲ ಅಂತಂದ್ರೆ ನಾವು ಇವಾಗ ಯೋಗಿಗಳೆಲ್ಲ ಸಿದ್ಧಿಯನ್ನ ಪಡ್ಕೋತಾರೆ ಅಲ್ವಾ. ಆ ಸಿದ್ಧಿಯನ್ನ, ಅಷ್ಟ ಸಿದ್ಧಿಗಳನ್ನ ಪಡ್ಕೊಂಡಾಗ ಅವರು ದೇವತೆಗಳ ಲೋಕಕ್ಕೆ ಹೋಗ್ಬೋದು. ಮತ್ತೆ 3ನೇ ಒಂದು ಮಾರ್ಗ ಏನು ಅಂತಂದ್ರೆ ದೇವತೆಗಳ ಆರಾಧನೆಯನ್ನ ಮಾಡಿದ್ರೆ ನಾವು ಆ ದೇವತೆಗಳ ಲೋಕಕ್ಕೆ ಹೋಗೋ ಒಂದು ಅರ್ಹತೆಯನ್ನ ನಾವು ಪಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 3 ಮಾರ್ಗಗಳಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಈ 3 ಮಾರ್ಗದಲ್ಲಿ ಸಾಮಾನ್ಯವಾಗಿ ಜನಗಳು ಫಾಲೋ ಮಾಡುವಂತ ಮಾರ್ಗ ಯಾವ್ದು ಅಂತಂದ್ರೆ ದೇವತೆಗಳ ಆರಾಧನೆ. ಸೊ ದೇವತೆಗಳ ಆರಾಧನೆಯನ್ನ ಮಾಡಿದ್ರೆ ನಾವು ದೇವತೆಗಳ ಲೋಕಕ್ಕೆ ನಾವು ಹೋಗ್ಬೋದು. ಸೊ ದೇವತೆಗಳನ್ನ ಯಾಕೆ ಪೂಜೆ ಮಾಡ್ತಾರೆ ಅಂತಂದ್ರೆ ಇದೆಲ್ಲ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಮೂರ್ಖರು ಪೂಜೆ ಮಾಡ್ತಾರೆ, ಐಹಿಕ ಬೈಕ್ಗಳು ಯಾರ ಬುದ್ಧಿಶಕ್ತಿಯನ್ನ ಕದ್ದಿದೆಯೋ ಅವ್ರು ಪೂಜೆ ಮಾಡ್ತಾರೆ, ಮತ್ತೆ ಅಲ್ಪ ಬುದ್ಧಿಯವರು, ಅಲ್ಪ ಮೇಧಸ್ಸ ಅವರು ಪೂಜೆ ಮಾಡ್ತಾರೆ, ಮತ್ತೆ ಯಾರಿಗೆ ದೇವತೆಗಳ ಲೋಕಕ್ಕೆ ಹೋಗಕ್ಕೆ ಇಷ್ಟ ಇದೆಯೋ ಅವರು ಪೂಜೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಪ್ರಭುಪಾದರು ಇವಾಗ ಆ ಭಾವಾರ್ಥದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಆ ಇಂದ್ರಿಯ ಸುಖವನ್ನು ಬಯಸುವಂತಹ ಭ್ರಮಾದಿನ ವ್ಯಕ್ತಿಗಳು ಮಾತ್ರ ತಾತ್ಕಾಲಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ಮತ್ತೆ ಮೂರ್ಖರು ಮಾತ್ರ ದೇವತೆಗಳನ್ನ ಪೂಜೆ ಮಾಡಿ ತಮ್ಮ ತಾತ್ಕಾಲಿಕ ಅಂದ್ರೆ ಸಮಸ್ಯೆಗಳಿಗೆ ತಾತ್ಕಾಲಿಕ ಪರಿಹಾರವನ್ನ ಅವ್ರು ಕಂಡ್ಕೋತಾರೆ. ಮತ್ತೆ ಈಗ ಯಾರಾದ್ರೂ ಒಬ್ಬ ದೇವತೆ ತುಂಬಾ ಶಕ್ತಿ ಇದೆ ಅಂತ ನಮ್ಗೆ ಅನ್ಸಿದ್ರೆ ಅವ್ರಿಗೇನಾದ್ರೂ ನಾವು ಪೂಜೆಗಳನ್ನ ಮಾಡ್ಲಿಕ್ಕೆ ಹೋಗಿ ಅವರಿಂದ ಪರಿಹಾರವನ್ನ ಪಡ್ಕೊಳ್ಲಿಕ್ಕೆ ಹೋದ್ರೆ ಅವರು ಅಲ್ಪಮತಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಜೀವಿಯು ಐಹಿಕ ಬಂಧನದಲ್ಲಿ ಸಿಲುಕಿದ್ದಾನೆ ಅಲ್ವಾ. ನಾವಿವಾಗ ಇಲ್ಲಿ ಐಹಿಕ ಬಂಧನದಲ್ಲಿ ಸಿಲುಕಿದೀವಿ. ನಮ್ಮ ಗುಣಲಕ್ಷಣ ಏನು, ನಾವು ಸತ್ ಚಿತ್ ಆನಂದ ಸ್ವರೂಪಿಗಳು ಅಲ್ವಾ. ಸೊ ನಾವು ಸತ್ತು ಚಿತ್ ಆನಂದ ಸ್ವರೂಪಿಗಳು ಅಂತಂದ್ರೆ ನಾವು ಈ ಮೂರನ್ನ ಪಡ್ಕೋಬೇಕು ಅಂದ್ರೆ, ಸತ್ ಅಂದ್ರೆ ಶಾಶ್ವತತೆಯನ್ನ ಪಡ್ಕೋಬೇಕು, ಜ್ಞಾನವನ್ನ ಪಡ್ಕೋಬೇಕು, ಮತ್ತೆ ಆನಂದವಾಗಿರ್ಬೇಕಂತಂದ್ರೆ ನಾವು ಅಂತಹ ಸ್ಥಳಕ್ಕೆ ನಾವು ಹೋಗ್ಬೇಕಾಗತ್ತೆ ಅಲ್ವಾ. ಅಂದ್ರೆ ಅಂತಹ ಸ್ಥಳ ಯಾವುದು, ಆಧ್ಯಾತ್ಮಿಕ ಲೋಕಕ್ಕೆ ನಾವು ಹೋಗ್ಬೇಕಾಗತ್ತೆ. ಆದ್ರೆ ಇಲ್ಲಿ ದೇವತೆಗಳ ಪೂಜೆನ ಮಾಡೋರು, ದೇವತೆಗಳನ್ನ ಪೂಜೆ ಮಾಡೋರು ಮ್ಯಾಕ್ಸಿಮಮ್ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ದೇವತೆಗಳ ಲೋಕಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಚಂದ್ರನ ಆರಾಧಕರು ಚಂದ್ರನ ಬಳಿಗೆ ಹೋಗ್ಬೋದು, ಸೂರ್ಯನ ಆರಾಧಕರು ಸೂರ್ಯನ ಬಳಿಗೆ ಹೋಗಬಹುದು. ಮತ್ತೆ ಇವಾಗ ಆಧುನಿಕ ವಿಜ್ಞಾನಿಗಳು ಏನ್ ಮಾಡ್ತಾ ಇದಾರೆ, ರಾಕೆಟ್ಗಳ ಸಹಾಯದಿಂದ ಚಂದ್ರ ಲೋಕಕ್ಕೆ ಅವರು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇತರ ಲೋಕಗಳನ್ನ ಹೇಗೆ ತಲುಪಬಹುದು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದಾರೆ. ಇತರ ಲೋಕಗಳನ್ನ ತಲುಪಲಿಕ್ಕೆ ಇಲ್ಲಿ 3 ಮಾರ್ಗಗಳಿದೆ ಅಂತ ಹೇಳ್ತಾ ಇದ್ದಾರೆ. ಗಗನ ನೌಕೆಗಳಿಂದಲೋ, ಸಿದ್ಧಿಯಿಂದಲೋ, ದೇವತಾ ಅರ್ಚನೆಯಿಂದಲೋ ಬಾಹ್ಯಾಕಾಶದ ಮೂಲಕ ಪ್ರಯಾಣ ಮಾಡಿ ಇತರ ಗ್ರಹ ಲೋಕಗಳಿಗೆ ಹೋಗಲು ಇಷ್ಟಪಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 3 ಮಾರ್ಗಗಳು, ಗಗನ ನೌಕೆ, ಸಿದ್ಧಿ ಮತ್ತೆ ದೇವತಾರ್ಚನೆ. ಈ 3 ವಿಧಾನಗಳಲ್ಲಿ ಯಾವುದೊಂದನ್ನಾದ್ರೂ ಅನುಸರಿಸಿ ಇತರ ಲೋಕಗಳನ್ನ ತಲುಪಬಹುದು ಎಂದು ವೇದಶಾಸ್ತ್ರಗಳಲ್ಲಿ ಹೇಳಿದೆ. ಆದರೆ ಸರ್ವೇ ಸಾಧಾರಣವಾದ ವಿಧಾನವೆಂದರೆ ಒಂದು ನಿರ್ದಿಷ್ಟ ಗ್ರಹದ ಅಧಿದೇವತೆಯನ್ನ ಆರಾಧಿಸುವುದರ ಮೂಲಕ ಆ ಗ್ರಹವನ್ನ ತಲುಪೋದು. ಅಂದ್ರೆ ತುಂಬಾ ಈಸಿ ಮಾರ್ಗ ಅಂತಂದ್ರೆ ಆ ದೇವತೆಗಳನ್ನ ನಾವು ಪೂಜೆ, ನಮ್ಗೆ ಸೂರ್ಯನ ಲೋಕಕ್ಕೆ ಹೋಗ್ಬೇಕಂತಂದ್ರೆ ಸೂರ್ಯನಿಗೆ ನಾವು ಪೂಜೆಯನ್ನ ಮಾಡಿದ್ರೆ ಭಕ್ತಿಯಿಂದ ನಾವು ಸೂರ್ಯನ ಲೋಕಕ್ಕೆ ಹೋಗ್ಬೋದು. ಇಲ್ಲ ಚಂದ್ರನನ್ನ ನಾವು ಪೂಜೆ ಮಾಡಿದ್ರೆ ಚಂದ್ರನ ಲೋಕಕ್ಕೆ ಹೋಗ್ಬೋದು. ಆತರ ಆಯಾ ದೇವತೆಗಳನ್ನ ಪೂಜೆ ಮಾಡಿದ್ರೆ ಆಯಾ ದೇವತೆಗಳ ಲೋಕಕ್ಕೆ ನಾವು ಹೋಗ್ಬೋದು. ಆದ್ರೆ ಏನ್ ಪ್ರಯೋಜನ, ಈ ಎಲ್ಲ ಐಹಿಕ ಜಗತ್ತಿನ ಎಲ್ಲಾ ಗ್ರಹಗಳು ಅನಿತ್ಯ ಲೋಕಗಳೇ, ಇವೆಲ್ಲನೂ ಸಹ ಅಶಾಶ್ವತವಾದದ್ದು. ಶಾಶ್ವತವಾದ ಲೋಕಗಳೆಂದರೆ ವೈಕುಂಠ ಲೋಕಗಳು. ಇವು ಆಧ್ಯಾತ್ಮಿಕ ಲೋಕದಲ್ಲಿ ಆಕಾಶದಲ್ಲಿದೆ. ದೇವೋತ್ತಮ ಪರಮ ಪುರುಷನ ಈ ಎಲ್ಲ ಲೋಕಗಳ ಅಧಿಪತಿ ಅಂತ ಹೇಳ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಭಗವಂತ ಹೇಳಿರೋ ತರನೇ ಏನ್ ಹೇಳ್ತಾ ಇದಾರೆ, ಆ ಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮಾನ ವಿದ್ಯತೆ. ಐಹಿಕ ಜಗತ್ತಿನಲ್ಲಿ ಅತ್ಯುತ್ತಮವಾದ ಲೋಕದಿಂದ ಹಿಡಿದು ಅತ್ಯಧಮವಾದ ಲೋಕದವರೆಗೆ ಎಲ್ಲ ಸ್ಥಳಗಳು ದುಃಖಮಯವೇ. ಅಲ್ಲೆಲ್ಲ ಹುಟ್ಟು ಸಾವು ಮತ್ತೆ ಮತ್ತೆ ಆಗುತ್ತಲೇ ಇರುತ್ತವೆ. ಆದರೆ ಕುಂತಿ ಪುತ್ರನೇ, ಯಾರು ನನ್ನ ಧಾಮವನ್ನ ಸೇರುವರೋ ಅವರಿಗೆ ಪುನರ್ಜನ್ಮವೆನ್ನುವುದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತನೇ ಹೇಳ್ತಾ ಇದಾರೆ ಅಲ್ವಾ. ಆದ್ರೆ ಏನು ಪ್ರಯೋಜನ ಇಲ್ಲ. ಸೊ ನಾವ್ ಎಲ್ಲೇ ಹೋದ್ರು, ಬ್ರಹ್ಮನ ಲೋಕ ತನಕ ಹೋದ್ರು ಹೌದು, ಅಲ್ಲಿ ತುಂಬಾ ಆ ಒಂದು ಜೀವಿತಾವಧಿ ತುಂಬಾ ಹೆಚ್ಚಿರ್ಬಹುದು. ಆದ್ರೆ ಕೊನೆಗೆ ಅಲ್ಲಿ ಮಹಾಪ್ರಳಯ ಆದಾಗ ಅಲ್ಲಿ ಬ್ರಹ್ಮನೂ ಸಹ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಭಗವಂತನ ಲೋಕಕ್ಕೆ ಹೋಗ್ತಾರೆ, ಆದ್ರೆ ಆ ಬ್ರಹ್ಮನ ಲೋಕವೂ ಸಹ ನಾಶವಾಗಿ ಹೋಗುತ್ತೆ ಅಲ್ವಾ. ಅಂದ್ರೆ ಒಟ್ಟಲ್ಲಿ ಇಲ್ಲಿ ಮೇಲಿಂದ ಕೆಳಗಡೆ ತನಕ ಯಾವುದೇ ಲೋಕಕ್ಕೆ ಹೋದ್ರು ಸಹ ಅಲ್ಲಿ ಅವೆಲ್ಲನೂ ಸಹ ಅಶಾಶ್ವತವಾದ ಇರುವಂತಹ ಸ್ಥಳಗಳೇ. ಮತ್ತೆ ಹುಟ್ಟು ಸಾವು ಆಗ್ತಾನೆ ಇರುತ್ತೆ. ಈ 4 ತಾಪತ್ರಗಳಿಂದ ನಾವು ಮುಕ್ತಿಯನ್ನು ನಾವು ಪಡಿಲಿಕ್ಕೆ
ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಏನ್ ಹೇಳ್ತಿದ್ದಾರೆ, ನನ್ನ ಧಾಮವನ್ನ ಸೇರೋರಿಗೆ ಮಾತ್ರನೇ ಪುನರ್ಜನ್ಮ ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಭಗವದ್ಗೀತೆಯಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದನ ಅರ್ಥ ಮಾಡಿಸ್ತಾ ಇದ್ರೆ, ಈ ಒಂದು ಭೌತಿಕ ಪ್ರಪಂಚವನ್ನ ಅವರು ಒಂದು ತೆಂಗಿನ ಕಾಯಿಗೆ ಅವರು ಹೋಲಿಸ್ತಾ ಇದ್ದಾರೆ. ಸೊ ಇಲ್ಲಿ ಈ ಒಂದು 7 ಪದರಗಳು ಹೇಗಿದೆಯೋ ಅದೇ ತರನೇ ಇಲ್ಲಿ ತೆಂಗಿನಕಾಯಿಗೂ ಎಷ್ಟೊಂದು ಪದರಗಳಿದೆ. ಅಲ್ವಾ, ತೆಂಗಿನಕಾಯಿ ಒಳಗಡೆ ಕತ್ತಲು, ಅದೇ ತರನೇ ಇಲ್ಲಿ ನಮ್ಮ ಭೌತಿಕ ಪ್ರಪಂಚದ ಒಳಗಡೆನೂ ಕತ್ತಲು ಅಲ್ವಾ, ಮತ್ತೆ ತೆಂಗಿನಕಾಯಿ ಒಳಗಡೆ ನೀರಿದೆ ಅಲ್ವಾ. ಅದೇ ತರನೇ ಇಲ್ಲೂ ಸಹ ಗರ್ಭೋದಕಶಾಹಿ ವಿಷ್ಣುವಿನ ಶರೀರದಿಂದ ಬಂದಿರುವಂತಹ ಬೆವರು ಅದನ್ನು ಸಹ ಇಲ್ಲಿ ಅರ್ಧದಷ್ಟು ತುಂಬಿಕೊಂಡಿದೆ. ಅದ್ರ ಮೇಲೆ ಗರ್ಭೋದಕಶಾಹಿ ವಿಷ್ಣು ಮಲಕೊಂಡಿದ್ದಾರೆ ಅಲ್ವಾ. ಅವರ ಹೊಕ್ಕಳಿನಿಂದ ಆ ಒಂದು ಏನು ಕಮಲದ ಹೂವಿನ ಒಂದು ಏನ್ ಹೇಳ್ತಾರೆ ಅದಕ್ಕೆ ಕಾಂಡ, ಅದು ಬರ್ತಾ ಇದೆ. ಆ ಕಾಂಡದಲ್ಲೇನೆ ಈಗ 14 ಲೋಕಗಳಿರೋದು ಅಲ್ವಾ. ಆ ಮೇಲಿನ ಲೋಕ ಬ್ರಹ್ಮನ ಲೋಕ ಅಲ್ವಾ. ಅದಕ್ಕೆ ಇಲ್ಲಿ ನಮ್ಗೆ ಹೋಲಿಸ್ತಾ ಇದ್ರೆ ಟೋಟಲಿ ಇಲ್ಲಿ ಪೂರ್ತಿ ಕತ್ತಲೆ ಇರೋದು. ಸೊ ಭಗವಂತ ನಮ್ಗೆ ಸೂರ್ಯಚಂದ್ರನ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಪೂರ್ತಿ ಕತ್ತಲೆನೆ ಇರ್ತಾ ಇತ್ತು. ಅದಕ್ಕೆ ಇದನ್ನ ಕತ್ತಲಿನ ಲೋಕ ಅಂತಾನೆ ಕರೆಯೋದು. ಇದ್ರ ಹೊರಗಡೆ ನೋಡಿ, ಇದನ್ನ ಬ್ರಹ್ಮಾಂಡ ಅಂತ ಅನ್ಕೊಂಡ್ರೆ ಇದ್ರ ಹೊರಗಡೆ ಇಲ್ಲಿರೋದು ಆಧ್ಯಾತ್ಮಿಕ ಆಕಾಶ. ಈ ಆಧ್ಯಾತ್ಮಿಕ ಆಕಾಶದಲ್ಲಿ ಬೆಳಕಿದೆ. ಆ ಬೆಳಕು ಎಲ್ಲಿಂದ ಬರ್ತಾ ಇದೆ? ಕೃಷ್ಣನಿಂದ ಬರ್ತಾ ಇದೆ ಆ ಬೆಳಕು. ಇವಾಗ ಯಾರಾದ್ರೂ ನಿರಾಕಾರವಾದಿಗಳು ಅವ್ರು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ಈ ಬ್ರಹ್ಮ ಜ್ಯೋತಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಹೊರತು ಈ ವೈಕುಂಠಕ್ಕೆ ಆಗ್ಲಿ, ಈ ವೈಕುಂಠದಲ್ಲಿ ಇರುವಂತಹ ಎಲ್ಲಾ ವೈಕುಂಠಗಳಿಗಿಂತ ಉನ್ನತವಾದ ಲೋಕ ಯಾವುದು ಅಂತಂದ್ರೆ ಈ ಗೋಲಕ ವೃಂದಾವನ. ಇಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ಈ ಬ್ರಹ್ಮಜ್ಯೋತಿ ತನಕ ಮಾತ್ರ ಬರ್ಬೋದು. ಆದ್ರೆ ಬ್ರಹ್ಮಜ್ಯೋತಿಗೆ ಬಂದವ್ರಿಗೆ ಇಲ್ಲಿ ಮೇಲಿನ ಲೋಕಕ್ಕೆ ಹೋಗೋ ಒಂದು ಅವಕಾಶ ಸಿಗೋದಿಲ್ಲ. ಯಾಕಂದ್ರೆ ಅವರು ಭಕ್ತಿಯನ್ನ ಮಾಡಿಲ್ಲ. ಭಕ್ತಿಯನ್ನ ಮಾಡಿದ್ರೆ ಅಷ್ಟೇ ಅವ್ರು ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅವ್ರು ಮತ್ತೆ ಇಲ್ಲೇ ಬರ್ಬೇಕು. ಈ ಬ್ರಹ್ಮಾಂಡದ ಒಳಗಡೆನೆ ಅವರ ಪುಣ್ಯಕ್ಕೆ ಅನುಗುಣವಾಗಿ ಅವರು ಮತ್ತೆ 14 ಲೋಕದಲ್ಲಿ ಅವರು ಎಲ್ಲಾದ್ರೂ ಇರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾ ಇದಾರೆ, ಈ ಯಾರು ನಿರಾಕಾರವಾದಿಗಳು ಅವರು ಇನ್ನ ಹೆಚ್ಚಿನ ಕತ್ತಲಿನ ಲೋಕಕ್ಕೆ ಹೋಗ್ತಾ ಇದಾರೆ. ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟಿನೂ ಅವರು ಪರಿಪೂರ್ಣವಾದದನ್ನ ಅವ್ರು ಸಾಧಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಒಂದಲ್ಲ ಒಂದು ವಿಧಾನದಿಂದ ಭೌತಿಕ ಲೋಕದಲ್ಲಿ ಅಲ್ಲದಾಡುವವರು ಜಗತ್ತಿನ ಅನ್ನತಮ ಸ್ಥಳದಲ್ಲೇ ಇರುತ್ತಾರೆ ಎಂದು ಈಶೋಪನಿಷತ್ ಹೇಳ್ತಾ ಇದೆ. ನಮ್ಗೆ ಈಶೋಪನಿಷತ್ ಹೇಳ್ತಾ ಇರೋದು, ಈ ಭೌತಿಕ ಪ್ರಪಂಚದಲ್ಲಿ ಯಾರೇ ಇದ್ರು ಸಹ ಅವರು ಕತ್ತಲಿದ್ದಾರೆ ಅಂತಾನೆ ಅವರು ಈಶೋಪನಿಷತ್ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ. ಇಡೀ ಜಗತ್ತು ದೈತ್ಯವಾದ ಭೌತ ದ್ರವ್ಯಗಳಿಂದ ಆವೃತವಾಗಿದೆ, ತೆಂಗಿನಕಾಯಿಯ ಮೊಟ್ಟೆಯಿಂದ ಆವೃತವಾಗಿರುವಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಆ ತೆಂಗಿನಕಾಯಿ ಮೊಟ್ಟೆಗೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಸೊ ಇಲ್ಲಿ 7 ಪದರಗಳಿದೆ. ಜಗತ್ತಿನ ಹೊದಿಕೆ ಗಾಳಿ ಹೋಗದಂತೆ ಭದ್ರವಾಗಿರುವುದರಿಂದ ಅದರಲ್ಲಿ ಗಾಢಾಂಧಕಾರವಿರುತ್ತದೆ. ಅದ ಕಾರಣ ಬೆಳಕಿಗಾಗಿ ಸೂರ್ಯಚಂದ್ರರು ಬೇಕು. ಜಗತ್ತಿನ ಹೊರಗಡೆ ಈ ಜಗತ್ತಿನ ವೈಕುಂಠ ಲೋಕದಿಂದ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಯುಗಾವತಾರ್ ದಾಸ್ ಪ್ರಭುಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸೊ ಜಗತ್ತಿನ ಹೊರಗಡೆ ವೈಕುಂಠ ಲೋಕಗಳಿಂದ ತುಂಬಿದ ವಿಸ್ತಾರವು ಸೀಮಾರಹಿತವಾದ ಬ್ರಹ್ಮಜ್ಯೋತಿ ಹರಡಿದೆ. ಬ್ರಹ್ಮಜ್ಯೋತಿಯಲ್ಲಿ ಅತ್ಯುನ್ನತ ಲೋಕವೆಂದರೆ ಕೃಷ್ಣನ ಲೋಕ ಅಥವಾ ಗೋಲೋಕ ವೃಂದಾವನ. ಅಲ್ಲಿ ಸ್ವತಃ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ವಾಸಿಸುತ್ತಾನೆ. ಶ್ರೀಕೃಷ್ಣ ಎಂದೂ ಈ ಕೃಷ್ಣ ಲೋಕವನ್ನ ಬಿಟ್ಟು ಹೋಗುವುದಿಲ್ಲ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇಲ್ಲಿ ಈ ಆಧ್ಯಾತ್ಮಿಕ ಆಕಾಶ ನಮಗ್ ಗೊತ್ತಿರೋ ಹಾಗೇನೆ ಇದು ಏಕಪಾದ್ ವಿಭೂತಿ. ಮತ್ತೆ ಇನ್ನು ಮಿಕ್ಕಿರೋದೆಲ್ಲನೂ ಸಹ ತ್ರಿಪಾದ್ ವಿಭೂತಿ. ಅಂದ್ರೆ ಈ ಆಧ್ಯಾತ್ಮಿಕ ಲೋಕಗಳೇ ಹೆಚ್ಚಿರೋದು. ಸೊ ಇದು ನಮ್ದು ಬರೇ 1/4 ಅಷ್ಟೇ. ಇದು ನಮ್ದು 3/4 ಎಲ್ಲನೂ ಸಹ ಈ ವೈಕುಂಠ ಲೋಕ. ಈ ವೈಕುಂಠ ಲೋಕದಲ್ಲಿ ಎಲ್ಲದಕ್ಕಿಂತ ಉನ್ನತವಾದ ಲೋಕ ಈ ಕೃಷ್ಣನ ಲೋಕ, ಗೋಲಕ ವೃಂದಾವನ. ಸೊ ಕೃಷ್ಣ ಇಲ್ಲೇ ಇರ್ತಾರೆ. ಇಲ್ಲಿ ಬಿಟ್ಟು ಅವ್ರು ಬೇರೆ ಇನ್ನೆಲ್ಲೂ ಸಹ ಹೋಗೋದೇ ಇಲ್ಲ. ಸಾರಿ. ಸೊ ಇವಾಗ ಕೃಷ್ಣ ಇಲ್ಲೇ ಇರ್ತಾರೆ. ಇಲ್ಲಿಂದನೇ ಅವ್ರು ಎಲ್ಲ ನಾವು ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ಲ, ಭಗವಂತನ ಅಚಿಂತ್ಯ ಶಕ್ತಿ. ಭಗವಂತ ತನ್ನ ಧಾಮದಲ್ಲೇ ಅವ್ರು ಇರ್ತಾರೆ. ಧಾಮದಲ್ಲೇ ಇದ್ಕೊಂಡು ಅವರು ಎಲ್ಲವನ್ನ ನಿರ್ವಹಣೆ ಮಾಡ್ತಾರೆ. ಹೇಗೆ ಸೂರ್ಯ ಅವರು ಇರೋ ಜಾಗದಲ್ಲೇ ಇದ್ಕೊಂಡು ಇಡೀ ಒಂದು ಬ್ರಹ್ಮಾಂಡಕ್ಕೆ ಅವರು ಬೆಳಕನ್ನ ಕೊಡ್ತಾರೋ, ಅದೇ ತರನೇ ಭಗವಂತ ಅವರು ಅವರ ಧಾಮದಲ್ಲಿ ಇದ್ಕೊಂಡು ಎಲ್ಲ ಕಡೆನೂ ಅವರು ಸರ್ವವ್ಯಾಪಿಯಾಗಿ ಅವ್ರು ಇರ್ತಾರೆ. ಹೇಗೆ ಸೂರ್ಯನ ತರ ಅಂತ ಬಿಟ್ಟು ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ ನಮ್ಗೆ. ಸೊ ಅಂದ್ರೆ ಭಗವಂತ ಅಂದ್ರೆ ಸಂಭೂತಿ ಅಂದ್ರೆ ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ. ಹೋಗ್ಲಿ ಅವ್ರು ಅಷ್ಟು ಕಷ್ಟಪಟ್ಟು ದೇವತಾ ಆರಾಧನೆ ಮಾಡಿ ಇವಾಗ ಚಂದ್ರನ ಲೋಕಕ್ಕೂ ಹೋಗ್ತಾರಲ್ವಾ, ಹೋಗ್ಲಿ ಅವರ ಭೌತಿಕ ಸಮಸ್ಯೆಗಳೆಲ್ಲನೂ ಸಹ ಪರಿಹಾರ ಆಗುತ್ತಾ? ಅವರ ಜನ್ಮ ಮೃತ್ಯು ಜರಾ ವ್ಯಾಧಿ ಅಂತ ಇದೆಯಲ್ಲ, ಅದು ಪರಿಹಾರ ಆಗುತ್ತಾ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ.
ಜೀವನ ಸಮಸ್ಯೆಗಳು ಚಂದ್ರನ ಬಳಿಗೆ ಹೋದ ಮಾತ್ರಕ್ಕೆ ಪರಿಹಾರವಾಗುವುದಿಲ್ಲ. ಕೆಲವರು ಹೆಸರು ಪ್ರಸಿದ್ಧಿ ಗಳಿಸಲು ಧಾರ್ಮಿಕ ವ್ಯಕ್ತಿಗಳಾಗುತ್ತಾರೆ. ಇವರು ಹುಸಿ ಉಪಾಸಕರು. ಇಂತಹ ಹುಸಿ ಉಪಾಸಕರು ಈ ಜಗತ್ತಿನ ಆಚೆ ಹೋಗಿ ಆಧ್ಯಾತ್ಮಿಕ ಆಕಾಶವನ್ನ ಸೇರ ಬಯಸುವುದಿಲ್ಲ. ಭಗವಂತನನ್ನು ಆರಾಧನೆ ಮಾಡುವ ಸೋಗು ಹಾಕುತ್ತಾ ಈ ಜಗತ್ತಿನಲ್ಲಿ ಇರೇ ಬಯಸುತ್ತಾರೆ. ನೋಡಿ, ಇವ್ರನ್ನ ಹುಸಿ ಉಪಾಸಕರು ಅಂತ ಹೇಳ್ತಾ ಇದ್ದಾರೆ. ಇವರು ಧಾರ್ಮಿಕವಾಗೇ ಇರ್ತಾರೆ. ಅವರು ಅಂದ್ರೆ ದೇವತಾ ಆರಾಧನೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಇರೋ ತರ ಕಾಣಿಸ್ತಾರೆ. ಆದ್ರೆ ಅವರ ಇಚ್ಛೆ ಏನಿರುತ್ತೆ ಅಂತಂದ್ರೆ ಈ ಭೌತಿಕ ಪ್ರಪಂಚವನ್ನ ಬಿಟ್ಟು, ಈ ಕತ್ತಲಿನ ಲೋಕವನ್ನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ಅವ್ರಿಗೆ ಇಚ್ಛೆನೇ ಇರೋದಿಲ್ಲ. ಅವ್ರು ಇಲ್ಲೇನೆ ಭಗವಂತನನ್ನ ಆರಾಧನೆ ಮಾಡ್ಕೊಂಡು ತರ ಒಂದು ನಾಟಕ ಮಾಡ್ಕೊಂಡು ಇಲ್ಲೇ ಇರ್ಬೇಕು ಅಂತ ಇಚ್ಛೆ ಪಡ್ತಾರೆ. ಅವರು ಇಲ್ಲೇ ಈ ಸುಖವನ್ನ, ಈ ಐಹಿಕ ಸುಖವನ್ನ ಅನುಭವಿಸ್ಕೊಂಡು ಅವರು ಇರ್ತಾರೆ. ಅವ್ರನ್ನ ಹುಸಿ ಉಪಾಸಕರು ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಅವ್ರೂ ಸಹ ಅಂಧತಮ್ಮ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಇಲ್ಲಿ ಪ್ರಭುಪಾದರು ಈಗ ನಿರಾಕಾರವಾದಿಗಳ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ನಾಸ್ತಿಕರಂತೂ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಭಗವಂತ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಆದ್ರೆ ಇಲ್ಲಿ ನಿರಾಕಾರವಾದಿಗಳು ಅವ್ರು ಏನ್ ಹೇಳ್ತಾ ಇದಾರೆ, ಅವರು ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇಂಡೈರೆಕ್ಟ್ ಆಗಿ ಅವರು ಭಗವಂತನೇ ಇಲ್ಲ. ನಾವು ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ವಲ್ಲ, ಇವಾಗ ಗಿಣಿ ಏನೂ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಅದು ಆಕ್ಟಿವಿಟಿನೇ ಇಲ್ಲ ಅಂದ್ರೆ ಅದು ಗಿಣಿ ಸತ್ತೋಗಿದೆ ಅಂತಾನೆ ಅರ್ಥ. ಇವಾಗ ಭಗವಂತನಿಗೆ ಒಂದು ಆಕಾರ ಇಲ್ಲ ಅಂತಂದ್ರೆ ಭಗವಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಾನೆ ಅರ್ಥ. ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ಅವರು ನಾಸ್ತಿಕವಾದವನ್ನೇ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಯಾರೆಲ್ಲ ಅಂಧತಮ ಪ್ರದೇಶಗಳಿಗೆ ಹೋಗ್ತಾ ಇದಾರೆ ಅಂತಂದ್ರೆ ನಾಸ್ತಿಕರು, ಮಾಯಾವಾದಿಗಳು, ಮತ್ತೆ ಹುಸಿ ಧಾರ್ಮಿಕ ಏನು ಪ್ರಚಾರ ಮಾಡೋರು, ಅವರೆಲ್ಲರನ್ನೂ ಸಹ ಅಂಧತಮ ಪ್ರದೇಶಗಳಿಗೆ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ನಾಸ್ತಿಕವಾದ ಮಾಡೋರು ಏನ್ ಹೇಳ್ತಾ ಇದ್ರೆ ದೇವೋತ್ತಮ ಪರಮ ಪುರುಷ ಅನ್ನೋನು ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ನೇರವಾಗಿ ಹೇಳ್ತಾರೆ. ಆದ್ರೆ ಮಾಯಾವಾದಿಗಳು ಅವ್ರು ಏನ್ ಮಾಡ್ತಾರೆ, ಆ ನಿರಾಕಾರ ಸ್ವರೂಪವನ್ನ ಒತ್ತಿ ಹೇಳಿ ನಾಸ್ತಿಕತನವನ್ನ ಅವರು ಬೆಂಬಲಿಸ್ತಾರೆ. ಸೊ ಅದಕ್ಕೋಸ್ಕರ ಆದ್ರೆ ನಮ್ಗಿಲ್ಲಿ ನಾವಿಲ್ಲಿ ಈಶೋಪನಿಷತ್ತಲ್ಲೇ ನೋಡ್ತಾ ಇದೀವಿ. ಅಲ್ಲಿ ಅವರು ಅಂದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಆಗಿ ಭಾಗವತದಲ್ಲಿ ಹೇಳೋ ತರ ಅವರು ಭಗವಂತನ ಗುಣ ಅಂದ್ರೆ ಅವ್ರ ರೂಪವನ್ನ ವರ್ಣನೆ ಮಾಡ್ತಾ ಇಲ್ಲ. ಭಗವಂತ ಈ ತರ ಪೀತಾಂಬರವನ್ನ ಧರಿಸ್ಕೊಂಡಿದ್ದಾರೆ, ಅವರ ಮೈ ಬಣ್ಣ ಈ ತರ ಇದೆ, ಅವರು ತಲೆ ಮೇಲೆ ಅವರು ನವಿಲುಗರೆಯನ್ನ ಸಿಕ್ಕಿಸ್ಕೊಂಡಿದ್ದಾರೆ, ಆತರ ಹೇಳ್ತಲೇ ಇರ್ಬೋದು. ಆದ್ರೆ ಅವ್ರು ಇದಕ್ಕಿಂತ ಮುಂಚೆ ಹೇಳಿರೋ ಶ್ಲೋಕಗಳಲ್ಲೆಲ್ಲ ಅವ್ರು ಏನ್ ಹೇಳಿದ್ದಾರೆ, ಭಗವಂತ ಓಡ್ತಾರೆ ಅಂತ ಹೇಳ್ತಾ ಇದಾರೆ. ಅವ್ರು ಎಷ್ಟು ವೇಗವಾಗಿ ಓಡ್ತಾರೆ ಅಂದ್ರೆ ದೇವತೆಗಳು ಸಹ ಅವರನ್ನ ಹಿಂದೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಇವಾಗ ಯಾರೇ ಒಬ್ರು ಓಡ್ತಾರೆ ಅಂತಂದ್ರೆ ಅವ್ರು ಒಬ್ಬ ವ್ಯಕ್ತಿನೇ ಆಗಿರ್ಬೇಕು ಅಂತಾನೆ ಇಲ್ಲಿ ಈಶೋಪನಿಷತ್ ಸಹ ಅದನ್ನೇ ಹೇಳ್ತಾ ಇದೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ, ಈಶೋಪನಿಷತ್ತಲ್ಲೇ ಅಲ್ಲ ಯಾವುದೇ ಒಂದು ನಮ್ಮ ಧರ್ಮ ಗ್ರಂಥದಲ್ಲಿ ಭಗವಂತ ಅವ್ರು ನಿರಾಕಾರ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷ ಇಲ್ಲವೆಂದು ಹೇಳುವ ಯಾವ ಮಂತ್ರವೂ ಈಶೋಪನಿಷತ್ತಲ್ಲಿ ಇರುವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಅವನು ಎಲ್ಲರಿಗಿಂತ ವೇಗವಾಗಿ ಓಡಬಲ್ಲನು ಎಂದು ಅದರಲ್ಲಿ ಹೇಳಿದೆ. ಇತರ ಗ್ರಹಗಳತ್ತ ಓಡುತ್ತಿರುವವರೆಂದರೆ ಮನುಷ್ಯರೇ. ಅವರೆಲ್ಲರಿಗಿಂತ ಭಗವಂತನ ವೇಗವಾಗಿ ಓಡಬಲ್ಲನಾದರೆ ಅವನನ್ನು ನಿರಾಕಾರನೆಂದು ಹೇಗೆ ಹೇಳುವುದು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಪರಮ ಪ್ರಭುವಿನ ನಿರಾಕಾರ ಕಲ್ಪನೆಯು ಪರಮ ಸತ್ಯದ ಅಪರಿಪೂರ್ಣ ಕಲ್ಪನೆಯಿಂದ ಆದ ಅಜ್ಞಾನದ ಒಂದು ರೂಪ. ಇವಾಗ ಯಾರಾದ್ರೂ ಒಬ್ರು ಇಲ್ಲ ಭಗವಂತ ಒಂದು ಬೆಳಕು 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 ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅದು ಅವರ ಅಜ್ಞಾನ. ಅವರ ಪರಮ ಸತ್ಯನ ಪರಿಪೂರ್ಣವಾಗಿ ಅವರು ಅರ್ಥ ಮಾಡ್ಕೊಂಡಿಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಿದ್ರೆ ಅವರ ಅಜ್ಞಾನದಿಂದ ಅವರು ಆ ಭಗವಂತನನ್ನ ಬೆಳಕು ಅಂತ ಅರ್ಥ ಮಾಡ್ಕೊಂಡು ಅದನ್ನೇ ಪರಮ ಸತ್ಯ ಅಂತ ಅನ್ಕೊಂತಾ ಇದ್ದಾರೆ. ಅದಕ್ಕೇನೆ ಅವರು ಅಂಧತಮ ಪ್ರದೇಶಕ್ಕೆ ಅವರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗಿನ್ನ ಇಲ್ಲಿ ಹುಸಿ ಧಾರ್ಮಿಕವಾದಿಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹುಸಿ ಧಾರ್ಮಿಕವಾದಿಗಳನ್ನು ಸಹ ಜಗತ್ತಿನ ಅಂಧತಮ ಪ್ರದೇಶಗಳಿಗೆ ಅವರು ಹೋಗ್ತಾರೆ. ಮತ್ತೆ ಅವ್ರನ್ನ ಅನುಸರಿಸ್ತಾ ಇರೋರ್ನು ಸಹ ಅವರು ತಪ್ಪು ದಾರಿಗೆ ಅವರು ಕರ್ಕೊಂಡು ಹೋಗ್ತಾರೆ. ಮತ್ತೆ ಅದ್ರ ಜೊತೆ ಇನ್ನ ಅವ್ರಿಗೇನಾದ್ರೂ ಒಂದ್ ಸ್ವಲ್ಪ ಈ ಪ್ರಾಪಂಚಿಕ ಜ್ಞಾನ ಇದ್ರೆ ಅವ್ರು ಇನ್ನ ಅಪಾಯಕಾರಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಾವು ನೋಡ್ತಾ ಇದೀವಲ್ವಾ, ಎಷ್ಟೊಂದ್ ಜನರ ಹತ್ರ ಅವರು ಯಜ್ಞಗಳನ್ನ ಮಾಡಿಸ್ಲಿಕ್ಕೆ ಅವರು ಹಣ ವಸೂಲಿ ಮಾಡ್ತಾರೆ ಅಲ್ವಾ. ಎಷ್ಟೊಂದ್ ಜನಕ್ಕೆ ತುಂಬಾ ಕಷ್ಟಗಳಿದ್ದಾಗ ಅವರು ತಮ್ಮ ಪಾಸ್ತಿನೂ ಸಹ ಕಳ್ಕೋಬೇಕು ಆತರ ಅವ್ರು ಮಾಡ್ತಾರೆ. ಮತ್ತೆ ಅಲ್ಲಿ ಏನೋ ಒಂದು ನಿಧಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ ಹುಡ್ಸಿ ಅದಕ್ಕೆ ಒಂದು ಬಲಿಯನ್ನು ಸಹ ಕೊಡ್ಬೇಕು ಅಂತ ಹೇಳಿ ಒಂದು ಏನು ಮನುಷ್ಯ ಬಲಿಯನ್ನು ಸಹ ಅವ್ರು ಕೊಡೋರನ್ನು ಸಹ ನಾವು ನೋಡಿದೀವಿ ಅಲ್ವಾ. ಸೊ ಈ ತರ ಅವ್ರನ್ನೆಲ್ಲ ಹುಸಿ ಧಾರ್ಮಿಕವಾದಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅವ್ರೆಲ್ಲರನ್ನು ಸಹ ಒಂದ್ ಸ್ವಲ್ಪ ಈ ಒಂದು ಐಹಿಕ ಜ್ಞಾನ ಇದ್ರೆ ಇನ್ನ ಅಪಾಯಕಾರಿ ಅವರ ಒಂದು ಏನು ನಡೆ ನುಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವರ ಆಚಾರ ವಿಚಾರಗಳೆಲ್ಲ ಸಹ ಇನ್ನ ಅಪಾಯಕಾರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಅಂತ ಮಾಯಾವಾದಿಗಳು ಇವಾಗ ದೇವತೆಗಳನ್ನು ಸಹ ಅವರು ಪೂಜೆ ಮಾಡೋದಿಲ್ಲ. ಆದ್ರೆ ನಮ್ಮ ಧರ್ಮ ಗ್ರಂಥದಲ್ಲಿ ನಾವು ನೋಡಿರೋ ಹಾಗೇನೆ 3ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಹೇಳಿದ್ರು ಕೃಷ್ಣ, ಮೊದ್ಲು ನಮ್ಗೆ ದೇವತೆಗಳ ಆರಾಧನೆಯನ್ನ ಮಾಡಿ ಅಂತಾನೆ ಹೇಳಿದ್ರು. ಯಾಕಂದ್ರೆ ಅವ್ರು ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದಾಗ ದೇವತೆಗಳಿಗೆ ಅವರು ಈ ಭೌತಿಕ ಪ್ರಪಂಚವನ್ನ ನೋಡ್ಕೊಳ್ಲಿಕ್ಕೆ ಅವ್ರು ಜವಾಬ್ದಾರಿಯನ್ನ ಕೊಟ್ರು ಅಲ್ವಾ. ಇವಾಗ ವರುಣ, ಸೂರ್ಯ, ಚಂದ್ರ ಅವರಿಗೆಲ್ಲ ಜವಾಬ್ದಾರಿ ಕೊಟ್ರು, ನೀವ್ ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ. ಮತ್ತೆ ನಮ್ಗೆ ಮನುಷ್ಯರಿಗೆ ಹೇಳಿದ್ರು, ನೀವು ಯಜ್ಞಗಳನ್ನ ಮಾಡಿದಾಗ ದೇವತೆಗಳಿಗೆ ಸಂತೋಷ ಪಡಿಸಿದಾಗ ಅವರು ಸರಿ
ಈ ಭೂಮಿಯನ್ನ ಅಂದ್ರೆ ಈ ಭೌತಿಕ ಪ್ರಪಂಚವನ್ನ ನೋಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಅವರು ನಿಮ್ಗೆ ಒದಗಿಸಿ ಕೊಡ್ತಾರೆ ಅಂತ ಹೇಳಿದ್ರು. ಇಬ್ರು ಒಬ್ರಿಗೊಬ್ರು ಪರಸ್ಪರ ಸಹಕಾರದಿಂದ ನೀವು ಸಂತೋಷವಾಗಿರಿ ಅಂತಾನೆ ಹೇಳಿದ್ರು. ಸೊ ಅದಕ್ಕೆ ನಾವ್ ಏನೇ ಮಾಡಿದ್ರು ಸಹ ದೇವತೆಗಳಿಗೆ ನಾವು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಇಲ್ಲ ಅಂತಂದ್ರೆ ನಾವು ಕಳ್ಳತನವನ್ನ ಮಾಡ್ದಂಗ ಆಗುತ್ತೆ ಅಂತ ನಮ್ಗೆ 3ನೇ ಅಧ್ಯಾಯದಲ್ಲಿ ಹೇಳಿದ್ರು. ಆದ್ರೆ ಆಮೇಲೆ ನಮ್ಗೆ ಇನ್ನ ಹೆಚ್ಚಿನ ಜ್ಞಾನವನ್ನ ಕೊಟ್ಟಾಗ ಏನ್ ಹೇಳಿದ್ರು, ನೀವು ನನಗೆ ಪೂಜೆ ಮಾಡಿ, ನನಗೆ ಪೂಜೆ ಮಾಡಿದ್ರೆ ನೀವು ಇಡೀ ಏನು ಜಗತ್ತನ್ನೇ ನೀವು ಸಂತೋಷ ಪಡಿಸ್ದಂಗೆ ಆಗತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಬೇರಿಗೆ ನೀರ್ ಎರೆದ್ರೆ ಹೇಗೆ ಆ ಮರದ ಎಲ್ಲ ಒಂದು ಪ್ರತಿ ಒಂದು ಭಾಗಗಳಿಗೆ ಆ ನೀರು ಹೋಗುತ್ತೋ ಅದೇ ತರನೇ ನನಗೆ ಪೂಜೆ ಮಾಡಿ ನೀವು ಅಂತ ಹೇಳಿದ್ರು ಅಲ್ವಾ. ಸೊ ಹಂಗಂದ ಮಾತ್ರಕ್ಕೆ ನಾವು ದೇವತೆಗಳಿಗೆ ಅಗೌರವವನ್ನ ನಾವು ತೋರಿಸೋ ಹಾಗಿಲ್ಲ. ಆದ್ರೆ ಇಲ್ಲಿ ನಿರಾಕಾರವಾದಿಗಳು ಅವರು ಯಾರನ್ನೂ ಪೂಜೆ ಮಾಡೋದಿಲ್ಲ ಅವರು ಅಲ್ವಾ. ನಮ್ಗೆ ಇವಾಗ ದೇವತೆಗಳ ಪೂಜೆ ಮಾಡೋದು ಹೇಗೆ ಅಂತ ನಮ್ಗೆ ಗೊತ್ತಾಗಿದೆ. ದೇವತೆಗಳಿಗೆ ಪೂಜೆಯನ್ನ ಮಾಡಿದ್ರು ಸಹ ನಾವು ಏನನ್ನ ಕೇಳ್ಕೋಬೇಕು, ನಮ್ಗೆ ಭಗವಂತನ ಭಕ್ತಿಯನ್ನ ಕೊಡು, ನಮ್ಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುನ್ನಡೆಯೋ ತರ ನಮ್ಗೆ ಮಾಡಿ ಅಂತಾನೆ ನಾವು ಕೇಳ್ಕೊತೀವಿ. ಮತ್ತೆ ದೇವತೆಗಳ ಪೂಜೆನ ಮಾಡಿದ್ರೆ ನಾವು ತುಂಬಾ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಆ ದೇವತೆಗಳು ಸಹ ನಮ್ಗೆ ಸರಿಯಾದ ಮಾರ್ಗದರ್ಶನವನ್ನ ತೋರಿಸ್ತಾರಂತೆ. ಯಾಕಂದ್ರೆ ದೇವತೆಗಳು ಸಹ ವಿಷ್ಣುವಿನ ಭಕ್ತರಾಗಿರೋದ್ರಿಂದ ಅವರು ಸಹ ನಮ್ಮನ್ನ ಅಂದ್ರೆ ಮುಂದಿನ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೇ ಆಗ್ಲಿ ನಮ್ಗೆ ಸರಿಯಾದ ಮಾರ್ಗದರ್ಶನವನ್ನ ತೋರಿಸ್ತಾರಂತೆ. ಅಂದ್ರೆ ನೀವು ಆ ಕೃಷ್ಣನ ಭಕ್ತಿಯನ್ನ ಮಾಡಿ ಅನ್ನೋದಕ್ಕೆ ನಮ್ಗೆ ಅದೇ ತರ ಸರಿಯಾದ ಒಂದು ವಾತಾವರಣವನ್ನ ಕಲ್ಪಿಸಿಕೊಡ್ಲಿಕ್ಕೆ ಅವರು ಸಹಾಯವನ್ನ ಮಾಡ್ತಾರಂತೆ. ಅಟ್ಲೀಸ್ಟ್ ನಮ್ಗೆ ದೇವತೆಗಳ ಪೂಜೆಯನ್ನ ಮಾಡಿದ್ರೆ ಆದ್ರೂ ನಮ್ಗೆ ಇವತ್ತಲ್ಲ ನಾಳೆ ನಾವು ಕೃಷ್ಣನ ಪೂಜೆಯನ್ನ ಮಾಡೋ ಒಂದು ಮಾರ್ಗದ ಕಡೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾರು ಈ ನಿರಾಕಾರವಾದಿಗಳು ಇರ್ತಾರೋ ಅವ್ರಿಗೆ ಅದು ತುಂಬಾ ಕಷ್ಟ. ಯಾಕಂದ್ರೆ ಅವ್ರು ಮತ್ತೆ ಈ ಭೂಮಿ ಮೇಲೆ ಹುಟ್ಟುತ್ತಾರೆ, ಮತ್ತೆ ಅವ್ರು ಲೋಕ ಕಲ್ಯಾಣ ಕಾರ್ಯದಲ್ಲಿ ತೊಡ್ಕೋತಾರೆ, ಮತ್ತೆ ಅವರು ಆ ಒಂದು ಪುಣ್ಯವನ್ನ ಅನುಭವಿಸ್ಲಿಕ್ಕೆ ಅವ್ರು ಮತ್ತೆ ಮೇಲಿನ ಲೋಕಕ್ಕೆ ಹೋಗ್ತಾರೆ. ಇದೇ ತರ ಅವರು ಸುತ್ತಾಡ್ತಾನೆ ಇರ್ತಾರೆ. ಅವ್ರು ತುಂಬಾ ಪುಣ್ಯ ಮಾಡಿದ್ರೆ ಅಷ್ಟೇ ಆ ಭಗವಂತನ ಭಕ್ತರ ಸಂಪರ್ಕ ಸಿಕ್ಕಿದ್ರೆ ಮಾತ್ರನೇ ಅವರು ಇನ್ನು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಅವರು ಇಲ್ಲೇ ಅವರು ಸುತ್ತಾಡ್ತಾ ಇರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಈ ಯಾರು ನಿರಾಕಾರವಾದಿಗಳು ಅವರು ಇನ್ನ ಹೆಚ್ಚಿನ ಅಂಧತಮ ಪ್ರದೇಶಗಳಿಗೆ ಅವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೊನೆಯದಾಗಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂತಂದ್ರೆ, ಇಡೀ ಜಗತ್ತೇ ಶಾಶ್ವತವಲ್ಲದ್ದರಿಂದ ಈ ಜಗತ್ತಿನ ಅಂಧಕಾರದಲ್ಲಿ ಸಾಧಿಸಿದ್ದೆಲ್ಲವೂ ಅಶಾಶ್ವತವೇ, ನಿಜವಾದ ಮತ್ತು ಶಾಶ್ವತವಾದ ಜೀವನವನ್ನು ಪಡೆಯುವುದು ಹೇಗೆ ಎಂಬುದೇ ಪ್ರಶ್ನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಭೌತಿಕ ಪ್ರಪಂಚದಲ್ಲಿ ನಾವ್ ಏನೇ ಮಾಡಿದ್ರು ಅದು ಅಂಧಕಾರನೇ, ಇಲ್ಲಿ ಏನೇ ಸಾಧಿಸಿದ್ರು ಸಹ ಅದು ಅಶಾಶ್ವತವಾದದ್ದೇ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ಹಾಗಾದ್ರೆ ಶಾಶ್ವತವಾಗಿರೋದನ್ನ ಪಡೆಯೋದು ಹೇಗೆ? ಸೊ ನಮ್ಗೆ ಗೊತ್ತಿರೋ ಹಾಗೇನೆ ಭಕ್ತಿ ಸೇವೆ ಮೂಲಕ ಅಲ್ವಾ. ಸೊ ಭಕ್ತಿ ಸೇವೆಯನ್ನ ಮಾಡಿದ್ರೆ ಅಷ್ಟೇ ನಾವು ಶಾಶ್ವತವಾದ ಆ ಒಂದು ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಶಾಶ್ವತವಾದ ಆನಂದವನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ. ಆ ಒಂದು ಭಕ್ತಿ ಸೇವೆ ಮಾಡ್ಬೇಕು ಅಂತಂದ್ರೆ ನಾವು ಆ ಗುರು ಮುಖೇನ, ಆ ಗುರು ಪರಂಪರೆಯಲ್ಲಿ ಬಂದಿರೋ ಆ ಜ್ಞಾನದ ಮುಖೇನನೇ ನಾವು ಹೋಗ್ಲಿಕ್ಕೆ ಸಾಧ್ಯ. ನಾನ್ ತುಂಬಾ ಓದಿದೀನಿ, ನಾನು ಈ ಭಗವದ್ಗೀತೆ ಪುಸ್ತಕವನ್ನ ನಾನು ಆರಾಮಾಗಿ ಓದ್ಬೋದು, ಅರ್ಥ ಮಾಡ್ಕೋಬಹುದು ಅನ್ನೋದ್ರೆ ಸಾಧ್ಯನೇ ಇಲ್ಲ. ಆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರು ಮುಖೇನ ಕಲ್ತ್ಕೊಂಡ್ರೆ ಅಷ್ಟೇ ನಮ್ಗೆ ಆ ಒಂದು ನಿಜವಾದ ಜ್ಞಾನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಅದನ್ನ ನಾವು ಅನುಸರಿಸಿದ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನ ಪ್ರಭುಪಾದರು ಆ ಹುಸಿ ಧಾರ್ಮಿಕವಾದಿಗಳ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಇದು ಯಾವ್ದೂ ಗೊತ್ತಿಲ್ಲ. ಅವ್ರಿಗೆ ಹುಸಿ ಧಾರ್ಮಿಕವಾದಿಗಳಿಗೆ ಇದು ಯಾವುದೇ ಒಂದು ಜ್ಞಾನನೂ ಇಲ್ಲ. ಮತ್ತೆ ಯಾವುದೇ ಒಂದು ಜ್ಞಾನ ಬಂದಾಗ ವೈರಾಗ್ಯ ಬರ್ಬೇಕು. ಸೊ ವೈರಾಗ್ಯನೂ ಸಹ ಅವ್ರಿಗೆ ಬರೋದಿಲ್ಲ. ಅವ್ರ ಏನ್ ಇಚ್ಛೆ, ಅವ್ರು ಇವಾಗ ಏನೋ ಒಂದು ಸ್ವಲ್ಪ ಧಾರ್ಮಿಕತೆ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಆ ಧಾರ್ಮಿಕತೆನ ಉಪಯೋಗಿಸ್ಕೊಂಡು ಅವ್ರ ಇಚ್ಛೆ ಏನು ಅಂತಂದ್ರೆ ಈ ಭೌತಿಕ ಪ್ರಪಂಚದಲ್ಲೇನೆ ಅವರು ಸಂತೋಷವಾಗಿರ್ಬೇಕು, ಮತ್ತೆ ನಾನೇ ದೇವ್ರು ಅಂತ ಅನ್ನಿಸ್ಕೋಬೇಕು, ಮತ್ತೆ ಆ ಎಲ್ಲಾ ಒಂದು ಮಾನ ಪೂಜೆ ಪ್ರತಿಷ್ಠೆ ಅಂತ ನಾವ್ ಏನ್ ಹೇಳ್ತೀವೋ ಅದೆಲ್ಲವನ್ನ ಅವ್ರು ಪಡ್ಕೋಬೇಕು ಅಂತಾನೆ ಅವ್ರಿಗೆ ಇಚ್ಛೆ ಇದೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಇಂಥವ್ರು ಏನಾಗತ್ತೆ ಅಂತಂದ್ರೆ ಇಂಥವ್ರನ್ನ ಇವ್ರು ಈ ಭೌತಿಕ ಪ್ರಪಂಚದಲ್ಲಿ ಇರೋ ತನಕನು ಅವರು ಬೇರೆಯವ್ರಿಗೆ ತಪ್ಪಾದ ದಾರಿಯಲ್ಲಿ ಮಾರ್ಗದರ್ಶನವನ್ನ ತೋರಿಸ್ತಾರೆ. ಅದಾದ್ಮೇಲೆ ಅವ್ರು ಏನಾಗತ್ತೆ, ಅವ್ರನ್ನ ಇನ್ನ ಒಂದ್ ಅಂಧತಮ ಪ್ರದೇಶಗಳಿಗೆ ಭಗವಂತ ನೂಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಮತ್ತೆ ಇಂಥವ್ರಿಗೆ ಆ ಗುರು ಪರಂಪರೆಯಲ್ಲಿ ಬಂದಿರೋರ ಬಗ್ಗೆನೂ ಸಹ ಅವ್ರಿಗೆ ಗೌರವನೂ ಇರೋದಿಲ್ಲ. ಆ ಗುರು ಪರಂಪರೆಯಲ್ಲಿ ಇರುವಂತಹ ಆಚಾರ್ಯರ ಬಗ್ಗೆನೂ ಅವ್ರಿಗೆ ಗೌರವ ಇರೋದಿಲ್ಲ. ಅಲ್ಲಿರೋ ಶಾಸ್ತ್ರಗಳ ಬಗ್ಗೆನೂ ಸಹ ಅವ್ರಿಗೆ ಗೌರವ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ಇಂತಹ ಕದಿಮರು ಮಾನವ ಸಮಾಜಕ್ಕೆ ತುಂಬಾ ಅಪಾಯಕಾರಿಗಳು. ಮತ್ತೆ ಇಲ್ಲಿ ಇನ್ನೊಂದು ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ, ಇವಾಗ ನಮ್ಮ ಸರ್ಕಾರ ಇಂಥವ್ರನ್ನ ಅವರು ಶಿಕ್ಷೆಗೆ ಒಳಪಡಿಸೋದಿಲ್ಲ. ಯಾಕಂದ್ರೆ ನಮ್ಮ ಸರ್ಕಾರವೇ ಧಾರ್ಮಿಕವಾದ ಸರ್ಕಾರ ಅಲ್ಲ. ಆದ್ರೆ ಇವ್ರು ಈ ತರ ತಪ್ಪು ಮಾಡ್ತಿದ್ರು ಸಹ ಇಲ್ಲಿ ಈ ಸರ್ಕಾರದಿಂದ ಶಿಕ್ಷೆಗೆ ಒಳಪಡದಲ್ಲಿ ಇರ್ಬೋದು. ಆದ್ರೆ ಆ ಭಗವಂತನ ಆ ಒಂದು ಕಣ್ಣುಗಳಲ್ಲಿ ಅವರು ಅಪರಾಧಿಗಳೇ. ಅವ್ರಿಗೆ ತಕ್ಕ ಶಿಕ್ಷೆಯನ್ನ ಭಗವಂತ ಕೊಟ್ಟೇ ಕೊಡ್ತಾರೆ. ಸೊ ಯಾರು ಈ ಧಾರ್ಮಿಕ ಪ್ರಚಾರಕರ ವೇಷದಲ್ಲಿ ಇರ್ತಾರೋ ಇಂತಹ ನೋಡಿ ಅಂತವ್ರನ್ನ ರಾಕ್ಷಸರು ಅಂತ ಕರೀತಾ ಇದ್ರೆ, ಅಂತವ್ರನ್ನ ನರಕದ ಅಂಧತಮ ಪ್ರದೇಶಗಳಿಗೆ ಎಸೆಲಾಗುವುದು. ಈಗ ನೋಡಿ, ಇವರು ನರಕಕ್ಕೆ ಹೋಗ್ತಾ ಇದಾರೆ ಇಂಥವ್ರು. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಇವಾಗ ಅಧೋಲೋಕಕ್ಕೆ ಹೋಗ್ಬೋದು. ಅಂದ್ರೆ ಇವಾಗ ಈ ನಿರಾಕಾರವಾದಿಗಳೇ ಆಗ್ಲಿ ಅಥವಾ
ಏನು ನಾಸ್ತಿಕವಾದಿಗಳೇ ಆಗ್ಲಿ, ಅವರು ಕೆಳಗಿನ ಲೋಕಕ್ಕೆ ಹೋಗ್ಬೋದು, ನರಕ ಅಂದ್ರೆ ಅಧೋ ಲೋಕಕ್ಕೆ ಹೋಗ್ಬೋದು. ಆದ್ರೆ ಯಾರು ಇಲ್ಲಿ ಹುಸಿ ಧಾರ್ಮಿಕ ಪ್ರಚಾರಕರಿದ್ದಾರೋ ಅವರು ಅನ್ನತಮ ಪ್ರದೇಶ ಅಂದ್ರೆ ನರಕಕ್ಕೆ ಹೋಗ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ನೋಡಿ, ನಾವ್ ಯಾರನ್ನು ಸಹ ಹಾಗೆ ತಪ್ಪು ಮಾರ್ಗಕ್ಕೆ ನಾವು ಕರ್ಕೊಂಡು ಹೋಗೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಇದರಿಂದ ಅರ್ಥ ಮಾಡ್ಕೋಬಹುದು. ಆದ್ರೆ ನಾವು ಇವಾಗ ಪುಣ್ಯ ಮಾಡಿದೀವಿ, ನಾವು ಇವಾಗ ಸರಿಯಾದ ಮಾರ್ಗಕ್ಕೆ ಬಂದಿದೀವಿ. ಆದ್ರೆ ನೀವು ಹೊರಗಡೆ ಜನಗಳನ್ನ ಭೇಟಿ ಮಾಡಿದ್ರೆ ನೀವು ಅರ್ಥ ಮಾಡ್ಕೋಬಹುದು. ಅವರು ಅಂದ್ರೆ ಈ ಪರಮ ಸತ್ಯನನ್ನ ಅವರು ಬೆಳಕು ಅಂತಾನೆ ಹೇಳೋದು, ನಿರಾಕಾರ ಅಂತಾನೆ ಅವ್ರು ಹೇಳೋದು. ಅದಕ್ಕೆ ಅವರು ಆಡ್ಕೋತಾರೆ. ಆಕ್ಚುಲಿ ನೀವೇನಿದು ಆ ಬೊಂಬೆಗಳನ್ನ ಇಟ್ಕೊಂಡು, ಆ ರಾಧಾಕೃಷ್ಣ ಬೊಂಬೆಗಳನ್ನ ಇಟ್ಕೊಂಡು ಆಟ ಆಡ್ತಿರಲ್ವಾ ನೀವು ಯಾವಾಗ ಒಂದ್ ಸ್ವಲ್ಪ ಮೆಚುರಿಟಿ ಕಲ್ತ್ಕೋತೀರಾ? ಭಗವಂತ ನಿರಾಕಾರ, ಆ ನಿರಾಕಾರನ ನೀವು ಆರಾಧನೆ ಮಾಡ್ಕೊಳೋದನ್ನ ಕಲ್ತ್ಕೊಳ್ಳಿ. ಈ ಬೊಂಬೆಗಳ ಜೊತೆ ಯಾಕೆ ಆಟ ಆಡ್ತೀರಾ ಅಂತಾನೆ ಅವ್ರು ಹೇಳ್ತಾರೆ. ಸೊ ಇವಾಗ ನಾವು ಪುಣ್ಯ ಮಾಡಿದೀವಿ, ನಾವು ಸರಿಯಾದ ಒಂದು ಮಾರ್ಗದಲ್ಲಿ ನಾವು ಬರ್ತಾ ಇದೀವಿ. ಸೊ ಅದಕ್ಕೆ ಭಗವಂತ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಂಥವ್ರನ್ನ ಈ ಧಾರ್ಮಿಕ ಪ್ರಚಾರಕರ ವೇಷದಲ್ಲಿರೋರ್ನ ರಾಕ್ಷಸರು ಅಂತ ಕರೀತಾ ಇದಾರೆ. ಅವ್ರನ್ನ ನರಕದ ಅಂಧತಮ ಪ್ರದೇಶಗಳಿಗೆ ಎಸೆಯಲಾಗೋದು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಭಗವಂತ ಸ್ಪಷ್ಟವಾಗಿ ನಮ್ಗೆ ಆ ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ಅವರು ಹೇಳಿದ್ದಾರೆ. ಸೊ ಇಂತಹ ಹುಸಿ ಧಾರ್ಮಿಕವಾದಿಗಳು ಕೇವಲ ಇಂದ್ರಿಯ ಸುಖಕ್ಕಾಗಿ ಮಾಡುವ ಆಧ್ಯಾತ್ಮಿಕ ಗುರುವಿನ ಕೆಲಸವನ್ನ ಮುಗಿಸಿದ ಮೇಲೆ ಈ ಜಗತ್ತಿನ ಅತ್ಯಂತ ಹೊಲಸಾದ ಸ್ಥಳಕ್ಕೆ ಹೋಗುತ್ತಾರೆ ಎಂದು ಈಶೋಪನಿಷತ್ ಖಚಿತವಾಗಿ ಹೇಳುತ್ತಿದೆ ಅಂತ ಹೇಳ್ತಾ ಇದಾರೆ. ಸೊ ಯಾರು ಈ ತರ ಹುಸಿ ಧಾರ್ಮಿಕ ಪ್ರಚಾರಕರಿರ್ತಾರೋ ಅವ್ರನ್ನ ಅವರು ಈ ಆಧ್ಯಾತ್ಮಿಕ ಗುರುವಿನ ಕೆಲಸ ನೋಡಿ, ಅವ್ರನ್ನ ಆಧ್ಯಾತ್ಮಿಕ ಗುರು ಅಂತ ಹೇಳ್ತಾ ಇದಾರೆ. ಅಂದ್ರೆ ಇಂದ್ರಿಯ ಸುಖಕ್ಕೋಸ್ಕರ ಮಾಡ್ತಾ ಇದಾರೆ ಅವರು ಈ ಗುರುವಿನ ಕೆಲಸವನ್ನ. ಅದನ್ನ ಮುಗಿಸಿದ್ಮೇಲೆ ಅವರು ಈ ಜಗತ್ತಿನಲ್ಲೇ ಇರುವಂತಹ ಹೊಲಸಾದ ಸ್ಥಳಕ್ಕೆ ಅವ್ರನ್ನ ಭಗವಂತ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಈಶ್ವರೋಪನಿಷತ್ ಸಹ ಖಚಿತವಾಗಿ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇದನ್ನ ಪ್ರಭುಪಾದರು ನಮ್ಗಿದನ್ನ ಈ ಕೆಲವು ವಿಚಾರಗಳ ಬಗ್ಗೆ ಒತ್ತಿ ಹೇಳ್ತಾ ಇದ್ದಾರೆ. ಇದನ್ನ ಯಾರಾದ್ರೂ ಓದಿ. ದೇವತೆಗಳನ್ನು ಪೂಜಿಸುವವರು ಒಂದಲ್ಲ ಒಂದು ವಿಧಾನದಿಂದ ಭೌತ ಲೋಕಗಳಲ್ಲಿ ಅಲೆದಾಡುತ್ತಿರುವವರು. ಅವರು ಜಗತ್ತಿನ ಅಂಧತಮ ಸ್ಥಳದಲ್ಲೇ ಇರುತ್ತಾರೆ ಎಂದು ಈಶೋಪನಿಷತ್ ಸೂಚಿಸುತ್ತದೆ. ಇಡೀ ಜಗತ್ತು ದೈತ್ಯವಾದ ಭೌತ ದ್ರವ್ಯಗಳಿಂದ ಆವೃತವಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ತೆಂಗಿನಕಾಯಿಯು ಮಟ್ಟೆಯಿಂದ ಆವೃತವಾಗಿರುತ್ತದೆ ಮತ್ತು ಅರ್ಧದಷ್ಟು ನೀರಿನಿಂದ ತುಂಬಿರುತ್ತದೆ. ಅದರ ಹೊದಿಕೆ ಗಾಳಿ ಹೋಗದಂತೆ ಭದ್ರವಾಗಿರುವುದರಿಂದ ಅದರಲ್ಲಿ ಗಾಢಾಂಧಕಾರವಿರುತ್ತದೆ. ಆದ ಕಾರಣ ಬೆಳಕಿಗಾಗಿ ಸೂರ್ಯ ಚಂದ್ರರು ಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಇದನ್ನು ಓದಿ ಯಾರಾದ್ರೂ. ಹರೇ ಕೃಷ್ಣ. ನಿರಾಕಾರವಾದಿಗಳು ವೈದಿಕ ವಿಧಿಗಳನ್ನು ಉಲ್ಲಂಘಿಸುವ ಹುಸಿ ಧಾರ್ಮಿಕವಾದಿಗಳು ಮತ್ತು ಅವತಾರ ಪುರುಷರೆಂದು ಹೇಳಿಕೊಳ್ಳುವವರು ಜಗತ್ತಿನ ಅಂಧತಮ ಪ್ರದೇಶಗಳಿಗೆ ಹೋಗುವರು. ಏಕೆಂದರೆ ಅವರು ತಮ್ಮ ಅನುಯಾಯಿಗಳನ್ನು ತಪ್ಪು ದಾರಿ ಎಳೆಯುತ್ತಾರೆ. ಸಾಮಾನ್ಯವಾಗಿ ಮಾಯಾವಾದಿಗಳು ವೈದಿಕ ಜ್ಞಾನವಿಲ್ಲದ ಮೂರ್ಖರೆದುರು ತಾವೇ ದೇವರ ಅವತಾರವೆಂದು ಸೋಗು ಹಾಕುತ್ತಾರೆ. ಅಂತ ಮೂರ್ಖರಿಗೆ ಕೊಂಚವಾದರೂ ಜ್ಞಾನವಿದ್ದ ಪಕ್ಷದಲ್ಲಿ ಅದು ಅಜ್ಞಾನಕ್ಕಿಂತಲೂ ತುಂಬಾ ಅಪಾಯಕಾರಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಇದನ್ನ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಇಂಥ ಕದೀಮರು ಮಾನವ ಸಮಾಜಕ್ಕೆ ತುಂಬಾ ಅಪಾಯಕಾರಿಗಳು. ಧಾರ್ಮಿಕ ಸರ್ಕಾರವಿಲ್ಲದೆ ಇರುವುದರಿಂದ ಅವರು ಸರ್ಕಾರದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಅವರು ಪರಮಪುರುಷನ ಕಟ್ಟಳೆಯಿಂದ ತಪ್ಪಿಸಿಕೊಳ್ಳಲಾರರು. ಭಗವದ್ಗೀತಾ 16.19-20. ಧಾರ್ಮಿಕ ಪ್ರಚಾರದ ವೇಷದಲ್ಲಿರುವ ರಾಕ್ಷಸರನ್ನು ನರಕದ ಅಂಧತಮ ಪ್ರದೇಶಗಳಿಗೆ ಎಸೆಯಲಾಗುವುದು ಎಂದು ಭಗವಂತನು ಸ್ಪಷ್ಟವಾಗಿ ಹೇಳಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನ ಯಾರಾದ್ರು. ಈ ಹುಸಿ ಧಾರ್ಮಿಕವಾದಿಗಳು ಕೇವಲ ಇಂದ್ರಿಯ ಸುಖಕ್ಕಾಗಿ ಮಾಡುವ ಆಧ್ಯಾತ್ಮಿಕ ಗುರುವಿನ ಕೆಲಸವನ್ನು ಮುಗಿಸಿದ ಮೇಲೆ ಈ ಜಗತ್ತಿನ ಅತ್ಯಂತ ಹೊಲಸಾದ ಸ್ಥಳಕ್ಕೆ ಹೋಗುತ್ತಿದ್ದಾರೆ ಎಂದು ಈಶೋಪನಿಷತ್ ಖಚಿತವಾಗಿ ಹೇಳುತ್ತದೆ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಸೊ ಇವತ್ತು ನಾವು ಬರೀ 12ನೇ ಶ್ಲೋಕವನ್ನ ಮಾತ್ರ ತಿಳ್ಕೊಂಡಿದ್ದಾಯ್ತು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೊ ನೀವು ಆಕ್ಟಿವಿಟಿ ಮಾಡಿದಾದ್ಮೇಲೆ 13 ಮತ್ತೆ 14ನೇ ಶ್ಲೋಕವನ್ನ ನಾವು ಮುಗಿಸೋಣಂತೆ. ಈಶೋಪನಿಷತ್ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀ ಪ್ರಭುಪಾದ್ ಕಿ ಜೈ, ಶ್ರೀ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ಇವತ್ತಿನ ದಿವಸ ನಾವೇನ್ ತಿಳ್ಕೊಂಡ್ವಿ ಅಂದ್ರೆ, ಸೊ ಸಂಭೂತಿ. ಸೊ ಸಂಭೂತಿ ಅಂದ್ರೆ ಇಲ್ಲಿ ಅವರು ನಿರಾಕಾರವಾದಿಗಳು ಆ ಬ್ರಹ್ಮನ್ ಜ್ಯೋತಿಯನ್ನ ಅವರು ಆರಾಧನೆ ಮಾಡ್ತಾರೆ. ಸೊ ಅಂತವ್ರು
ಅಂಧತಮ ಪ್ರದೇಶ, ಇನ್ನ ಹೆಚ್ಚಿನ ಅಂಧತಮ ಪ್ರದೇಶಗಳಿಗೆ ಹೋಗ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಅಸಂಭೂತಿ ಅಂದ್ರೆ ದೇವತೆಗಳು, ದೇವತೆಗಳನ್ನ ಪೂಜೆ ಮಾಡೋರು, ಅವರು ಸಹ ಅಂಧತಮ ಪ್ರದೇಶಗಳಿಗೆ ಹೋಗ್ತಾರೆ. ಅಂದ್ರೆ ಈ ಭೂಮಿಯ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಲೋಕಗಳಲ್ಲೇ ಅವ್ರು ಇರ್ತಾರೆ. ಆದ್ರೆ ಯಾರು ನಿರಾಕಾರವಾದಿಗಳು ಇರ್ತಾರೋ ಅವ್ರು ಇನ್ನ ಹೆಚ್ಚಿನ ಅಂಧತಮ ಪ್ರದೇಶಗಳಿಗೆ ಹೋಗ್ತಾರೆ. ಅವ್ರು ಏನಾದ್ರೂ ಈ ತರ ಹುಸಿ ಧಾರ್ಮಿಕವಾದಿಗಳೇನಾದ್ರೂ ಆಗಿದ್ರೆ ಅವರು ನರಕಕ್ಕೂ ಅವರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿನ ಇವತ್ತಿನ ಶ್ಲೋಕದ ಪ್ರಕಾರ ಸಂಭೂತಿ ಅಂತಂದ್ರೆ ಅವರು ತಪ್ಪು, ಅವರ ಅಜ್ಞಾನದಿಂದ ಅವರು ಆ ಭಗವಂತನ ಬ್ರಹ್ಮಜ್ಯೋತಿಯನ್ನೇ ಅವರು ಪರಮ ಸತ್ಯ ಅಂತ ಅನ್ಕೊಂಡಿದ್ದಾರೆ. ಅದು ಸಂಭೂತಿ ಅಂದ್ರೆ ಅದು ನಾವ್ ಹೇಗೆ ವಿದ್ಯಾ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ ಹಿಂದಿನ ಇದು ಕ್ಲಾಸ್ ಅಲ್ಲಿ. ಸೊ ಆತರ ಈ ಐಹಿಕ ವಿದ್ಯೆಗೆ ಇವಾಗ ನಾವು ಈ ಬ್ರಹ್ಮಜ್ಯೋತಿಯನ್ನ ನಾವು ಹೋಲಿಸ್ಕೋಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಂಗಾದ್ರೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ ಅದು ಚಟುವಟಿಕೆನಾ? ನೀವು ಮಾಡ್ತೀರಾ ಮಾತಾಜಿ? ಈಗ ಆಗತ್ತೆ ಅಂದ್ರೆ ಮಾಡ್ಬಿಡಿ. ಒಂದ್ 5 ನಿಮಿಷ 10 ನಿಮಿಷ ಎಷ್ಟು ಟೈಮ್ ಬೇಕಾಗುತ್ತೆ ಮಾತಾಜಿ? ಹೆಚ್ಚಿಲ್ಲ ಮಾತಾಜಿ, ಚಿಕ್ಕದಾಗಿ ಮಾಡಿದೀವಿ. ಹಾಗಾದ್ರೆ ಮುಗಿಸ್ಬಿಡಿ ಮಾತಾಜಿ. ಹಾಗಾದ್ರೆ ಮುಗಿಸಿ. ನಾನ್ ಅನ್ಕೊಂಡೆ ನೀವು ರೆಡಿ ಇಲ್ಲ ಅಂದ್ರಲ್ಲ, ಸೊ ನೆಕ್ಸ್ಟ್ ಅಂತ ಅನ್ಕೊಂಡೆ. ಮಾಡ್ಬಿಡಿ ಮಾತಾಜಿ, ಒಂದ್ 5 ನಿಮಿಷ ಇದೆ, ಮಾಡ್ಬಿಡಿ. ಸೊ ದಟ್ ನನ್ಗೆ ಕ್ಲಾಸ್ ಮುಗಿಸ್ಲಿಕ್ಕೆ ನಂಗೆ ಟೈಮ್ ಸಿಗುತ್ತೆ ಆಕ್ಚುಲಿ. ಯಾಕಂದ್ರೆ ಈಗ 13ನೇ ಶ್ಲೋಕ ತುಂಬಾ ದೊಡ್ಡದಿದೆ ಆಕ್ಚುಲಿ, ಅದ್ರ ಭಾವಾರ್ಥ 14ನೇದು ಕಡಿಮೆ ಇದೆ. ಸೊ ನನ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕವಿತಾ ಮಾತಾಜಿ, ಉಷಾ ಮಾತಾಜಿ ಬನ್ನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಎಲ್ಲಾರು ಮಾಡ್ಲಿಕ್ಕೆ ಆಗ್ಲಿಲ್ಲ, ತಕ್ಷಣಕ್ಕೆ 3 ಜನ ಮಾಡ್ತಾ ಇದೀವಿ ನಮ್ ಗ್ರೂಪ್ ಇಂದ. ಸೊ ಎಲ್ಲಾರನು ಸೇರ್ಸ್ಕೊಂಡು ಮಾಡ್ಲಿಕ್ಕೆ ಇದಾಗತ್ತೆ, ತೊಂದ್ರೆ ಆಗತ್ತೆ ಅಂತ. ವಿದ್ಯೆ ಮತ್ತು ಅವಿದ್ಯೆ. ಮಾತಾಜಿ ನೆಕ್ಸ್ಟ್ ವೀಕ್ ಅಲ್ಲಿ ಯಾರು ಮಾಡಿಲ್ವೋ ಅವರು ಇದು ಸಂಭೂತಿ ಅಸಂಭೂತಿ ಮಾಡ್ಲಿ ಮಾತಾಜಿ, ಅವಾಗ ಚೆನ್ನಾಗಿ ಅರ್ಥ ಆಗತ್ತೆ. ಓಕೆ ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಇಲ್ಲಿ ಮೊದಲನೇದು ಅವರು ಎಲ್ಲಾ ಮೇನ್ ಏನ್ ಎಕ್ಸ್ಪ್ಲೈನ್ ಕೊಟ್ಬಿಟ್ಟಿರೋದ್ರಿಂದ ನಾವು ಶಾರ್ಟ್ ಆಗಿ ಹೋಗ್ತಾ ಇದೀವಿ. ನಾನು ವಿದ್ಯೆ ಅನ್ನೋ ಒಂದು ಪಾತ್ರವನ್ನ ನಾನು ತಗೊಂಡಿದ್ದೀನಿ. ಅವಿದ್ಯೆ ಅನ್ನೋದನ್ನ ಕವಿತಾ ಮಾತಾಜಿ ತಗೊಂಡಿದ್ದಾರೆ. ಮತ್ತು ಈ ವಿದ್ಯೆ ಮತ್ತೆ ಅವಿದ್ಯೆಗಿಂತ ಮೀರಿದ್ದು ಆಧ್ಯಾತ್ಮಿಕ ಏನು ಅನ್ನೋದನ್ನ ಉಷಾ ಮಾತಾಜಿ ಹೇಳ್ತಾರೆ. ನನಗೆ ವಿದ್ಯೆ ಅನ್ನೋದು ಮಹತ್ವವಾದದ್ದು. ಇಲ್ಲಿ ಉತ್ತಮವಾದ ಒಂದು ಶಿಕ್ಷಣದಿಂದ ನನಗೆ ಒಳ್ಳೆ ಹೆಸರನ್ನ ತಂದು ಕೊಡ್ತು. ಹರೇ ಕೃಷ್ಣ. ಕವಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನಗೆ ಅವಿದ್ಯೆ ಅನ್ನೋದು ಸಾರಿ ನಂದು ಪಾತ್ರ ಅವಿದ್ಯೆ. ಅಂದ್ರೆ ನನಗೆ ಅವಿದ್ಯೆ ಅನ್ನೋದು ನಮ್ಮ ತಾತ ಮುತ್ತಾತದಿಂದಲೂ ಕೂಡ ಕಾಲದಿಂದ ಕೂಡ ನನಗೆ ಹೆಸರಿದೆ. ಏನಂತ ಹೆಸರಿದೆ ಅಂದ್ರೆ ವಿದ್ಯೆ ಪಡೆದೆ ನಾವು ಎಲ್ಲಾ ತಗೋಬೇಕು ಪಡಿಬೇಕು ಅನ್ನೋದು ನಮಗಿಲ್ಲ. ಮುತ್ತಾತ ಕಾಲದಿಂದಲೂ ಕೂಡ ನಮಗೆ ತುಂಬಾ ಹೆಸರಿದೆ. ಅವಿದ್ಯೆ ಪಡಿದ್ರೆ ಕೂಡ ತುಂಬಾ ಹೆಸರಿದೆ ನನಗೆ. ಹರೇ ಕೃಷ್ಣ. ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಜ್ಞೆ ಉತ್ತಮ ವ್ಯಕ್ತಿಯನ್ನ ಪರಿವರ್ತನೆಯನ್ನ ಮಾಡಿದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಗೆ ವಿದ್ಯೆ ಅನೇಕ ಚಿನ್ನದ ಪದಕಗಳನ್ನ, ಬೆಳ್ಳಿ ಪದಕವನ್ನ ತಗೊಳ್ಳಿಕ್ಕೆ ಸಹಾಯ ಆಗಿದೆ. ನನಗೆ ಮನೆಯಲ್ಲಿ ತುಂಬಾ ಬೇಕಾದಷ್ಟು ಚಿನ್ನ ಎಲ್ಲ ಬಿದ್ದಿದೆ. ಆದ್ರೆ ಅದಕ್ಕೆ ವಿದ್ಯೆನೇ ಬೇಕು ಅಂತ ನಮಗೆ ಏನು ಇಲ್ಲ. ಕೃಷ್ಣ ಪ್ರಜ್ಞೆ ನನಗೆ ದಿವ್ಯ ಜ್ಞಾನವನ್ನು ಕರುಣಿಸಿತು. ಹರೇ ಕೃಷ್ಣ. ನಮ್ಗೆ ವಿದ್ಯೆಯಿಂದ ಪ್ರಶಸ್ತಿ ಪ್ರಶಸ್ತಿ ಅಂದ್ರೆ ನಿಜವಾಗಿ ತೋರಿಸುವಂತ ಸರ್ಟಿಫಿಕೇಟ್ ಅದರಿಂದ ಉದ್ಯೋಗ ಪಡೆಯೋದಿಕ್ಕೆ ಅರ್ಹತೆಯನ್ನ ಕೊಟ್ಟಿದೆ ನಮ್ಗೆ ವಿದ್ಯೆ. ನನಗೆ ವಿದ್ಯೆ ಇಲ್ಲ ಅಂದ್ರೆ ಕೂಡ ಮನೆಯಲ್ಲಿ ತುಂಬಾ ಆಸ್ತಿ ಪಾಸ್ತಿ ಇದೆ. ಆಮೇಲೆ ವಿದ್ಯೆ ಪಡೆದೇ ನನಗೆ ಉದ್ಯೋಗ ಮಾಡ್ಬೇಕು ಅನ್ನೋದು ಬೇಕಾದೇ ಇಲ್ಲ. ಕೃಷ್ಣ ಪ್ರಜ್ಞೆ ನನಗೆ ಗೋಲೋಕಕ್ಕೆ ಹೋಗಲು ಅರ್ಹತೆ ನೀಡಿದೆ. ಹರೇ ಕೃಷ್ಣ. ಇಲ್ಲಿ ನಮ್ಗೆ ವಿದ್ಯೆಯಿಂದ ಉದ್ಯೋಗವನ್ನ ಪರಿಣಾಮಕಾರಿಯನ್ನಾಗಿ ಮಾಡುತ್ತೆ. ನಮ್ಗೆ ವಿದ್ಯೆಯಿಂದ ಒಳ್ಳೆ ಒಂದು ಉದ್ಯೋಗವನ್ನ ಪಡಿಲಿಕ್ಕೆ ಸಹಾಯ ಆಗುತ್ತೆ. ಆದರೆ ನನಗೆ ಅವಿದ್ಯೆಯಲ್ಲಿ ಹೆಸರು, ಹಣ, ಆಸ್ತಿ ಇರುವುದರಿಂದ ಉದ್ಯೋಗದ ಅವಶ್ಯಕತೆನೇ ಇಲ್ಲ. ಕೃಷ್ಣ ಪ್ರಜ್ಞೆ ನನ್ನ ಜೀವನಕ್ಕೆ ಅರ್ಥ ಕೊಟ್ಟು ಅದನ್ನು ಉತ್ತಮವಾಗಿಸಿದೆ. ವಿದ್ಯೆಯಿಂದ ನನ್ನ ಪೋಷಣೆಗೆ ಸಹಕಾರ ಆಗಿದೆ. ನನಗೆ ಅವಿದ್ಯೆಯಿಂದ ನನ್ನ ಪೋಷಣೆಗೆ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ತಂದೆ ಮತ್ತೆ ಅವರ ತಂದೆಯಿಂದ ನಮಗೆ ತುಂಬಾ ಆಸ್ತಿ ಪಾಸ್ತಿ ಇರೋದ್ರಿಂದ ಉದ್ಯೋಗ ಮಾಡಿ ವಿದ್ಯೆಯನ್ನು ಪಡೆದು ಉದ್ಯೋಗ ಮಾಡ್ಬೇಕು ಅನ್ನೋದು ಅವಶ್ಯಕತೆ ಸ್ವಲ್ಪ ಕಿಂಚಿತ್ತೂ ಇಲ್ಲ. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆ ನನ್ನ ಆತ್ಮದ ಪೋಷಣೆಯನ್ನು ಮಾಡಿತು. ಹರೇ ಕೃಷ್ಣ.
ವಿದ್ಯೆ ಮಹತ್ವವಾದದ್ದು ಮತ್ತು ಅದರಿಂದ ನನ್ನ ಬುದ್ಧಿಯನ್ನ ಚುರುಕುಗೊಳಿಸೋದಿಕ್ಕೆ ಸಹಾಯ ಮಾಡಿದೆ. ಆದರೆ ಅವಿದ್ಯೆ ನನಗೆ ಬುದ್ಧಿ ಚುರುಕುಗೊಳಿಸಲು ವಿದ್ಯೆ ಬೇಕನ್ನೋದು ಅವಶ್ಯಕತೆ ಇಲ್ಲ. ಏಕ ಅವಶ್ಯಕತೆ ಇಲ್ಲ ಅಂದ್ರೆ ನನಗೆ ಬೇಕಾದಷ್ಟು ಮತ್ತೆ ಎಸೆನ್ಷಿಯಲ್ ಸರ್ವಿಸ್ ಎಲ್ಲ ತಂತಾನೆ ಮೊದಲಿಂದ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ವಿದ್ಯೆ ಪಡೆದು ಎಲ್ಲ ಗಳಿಸ್ಕೋಬೇಕನ್ನೋದು ನನಗೂ ಬೇಕಾಗಿಲ್ಲ. ಕೃಷ್ಣ ಪ್ರಜ್ಞೆ ನನ್ನ ಅಳಿವನ್ನ ಆಳವನ್ನಾಗಿ ಮಾಡಿಸಿತು. ವಿದ್ಯೆಯಿಂದ ನನ್ನ ಬುದ್ಧಿ ಮತ್ತು ಮನಸ್ಸಿಗೆ ರಂಗನ್ನ ನೀಡೋದಿಕ್ಕೆ ಸಹಾಯ ಮಾಡಿದೆ. ಆದರೆ ಅವಿದ್ಯೆ ನನ್ನ ಬದುಕು, ನನ್ನ ಮನಸ್ಥಿತಿ, ಆಮೇಲೆ ನನ್ನ ಅಟ್ಮಾಸ್ಫಿಯರ್ ಎಲ್ಲ ತುಂಬಾ ರಂಗು ರಂಗಾಗಿ ಮಾಡಿಬಿಟ್ಟಿದೆ. ಕೃಷ್ಣ ಪ್ರಜ್ಞೆ ನನ್ನ ಬುದ್ಧಿ ಮತ್ತು ಮನಸ್ಸನ್ನು ಶುದ್ಧಗೊಳಿಸಿ ಆತ್ಮದ ನಿಯಂತ್ರಣವನ್ನು ಆತ್ಮವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಹಾಯವನ್ನು ಮಾಡಿತು. ವಿದ್ಯೆ ಅನ್ನೋದು ನನ್ನ ಉತ್ಸಾಹವನ್ನ ಉತ್ತೇಜಿಸೋದಿಕ್ಕೆ ಸಹಾಯ ಮಾಡಿದೆ. ಆದರೆ ಅವಿದ್ಯೆ ಅನ್ನೋದು ನನಗೆ ತುಂಬಾ ಕಲರ್ಫುಲ್ ಆಗಿ ಉತ್ಸಾಹದಿಂದ ತುಂಬಾ ಎಂಕರೇಜ್ಮೆಂಟ್ ಆಗಿ ಇರುತ್ತೆ. ಅದಕ್ಕೆ ವಿದ್ಯೆ ಬೇಕು ಅನ್ನೋದು ಅವಶ್ಯಕತೆ ನನಗೆ ಇಲ್ಲ. ಕೃಷ್ಣ ಪ್ರಜ್ಞೆ ನನ್ನ ಸಹಾನುಭೂತಿಯನ್ನು ಪ್ರಚೋದಿಸಿತು. ವಿದ್ಯೆಯಿಂದ, ಹರೇ ಕೃಷ್ಣ, ವಿದ್ಯೆಯಿಂದ ನನಗೆ ಎಲ್ಲವೂ ಮೇಲ್ಮುಖವಾಗಿ ಬೆಳೆಯೋದಿಕ್ಕೆ ಸಹಾಯ ಮಾಡಿದೆ. ಆದರೆ ಅವಿದ್ಯೆಯಿಂದ ನನ್ನ ಮನೆಯಲ್ಲಿ, ನನ್ನ ಊರಿನಲ್ಲಿ, ನನ್ನ ಅಟ್ಮಾಸ್ಫಿಯರ್ ನಲ್ಲಿ ಎಲ್ಲ ಆಡಳಿತ ಕೂಡ ನಂದೇ ನಡೆಯೋದು, ಆಮೇಲೆ ನಂದೇ ಮಾತನೇ ನಡೆಯೋದು. ಯಾಕೆಂದ್ರೆ ಅವಿದ್ಯೆ ಇಲ್ಲ ಇದ್ರೆ ಕೂಡ ತುಂಬಾ ಹಣ, ತುಂಬಾ ದುಡ್ಡು ಇರೋದ್ರಿಂದ ನನ್ನ ಮಾತನೇ ನಡೆಯೋದು. ಕೃಷ್ಣ ಪ್ರಜ್ಞೆ ನನ್ನನ್ನು ಆಂತರಿಕವಾಗಿ ಬೆಳೆಸಿ ನನ್ನನ್ನು ಸೆಳೆಯಿತು. ಹರೇ ಕೃಷ್ಣ, ಇಲ್ಲಿ ವಿದ್ಯೆಯಿಂದ ನಾನು ಏನು ಅನ್ನೋದನ್ನ ತೋರಿಸ್ಕೊಡ್ತು ವಿದ್ಯೆ. ಆದರೆ ಅವಿದ್ಯೆಯಲ್ಲಿ ಎಲ್ಲ ನಾನೇ ಅಂದ್ರೆ ಕೂಡ ಪ್ರತಿ ಒಂದು ಹಣ ಇದ್ದಲ್ಲಿ ಎಲ್ಲರೂ ಬರ್ತಾರೆ ಅನ್ನೋ ವಿಧದಲ್ಲಿ ವಿದ್ಯೆ ಇಲ್ಲ ಅಂದ್ರೆ ಕೂಡ ಹಣ ಇರೋದ್ರಿಂದ ಎಲ್ಲ ನಾನೇ ಅನ್ನೋದು ಅಹಂಭಾವನೆ ನನಗಿದೆ, ಅಹಂಕಾರ ನನಗಿದೆ. ಕೃಷ್ಣ ಪ್ರಜ್ಞೆ ನಾನು ಯಾರು ಎಂದು ತೋರಿಸಿಕೊಟ್ಟಿತು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ನಾನು ಆತ್ಮ ಅನ್ನೋದನ್ನ ಕೊನೆಯಲ್ಲಿ ಹೇಳಿದ್ದು ಉಷಾ ಮಾತಾಜಿ. ನಮ್ಗೆ ಮೊದ್ಲಿಗೆ ಮಾತಾಜಿ ನಾವು ಹೇಗೇಗೋ ಇರ್ತಿದ್ವಿ, ಏನೇನೋ ಮಾಡ್ತಿದ್ವಿ. ನಮ್ ಜೀವನದಲ್ಲಿ ಎಲ್ಲವೂ ಏರುಪೇರಾಗಿತ್ತು. ಯಾವಾಗ ನಾವು ಈ ಮ್ಯಾಂಗ್ಳೂರ್ ಇಸ್ಕಾನ್ ಇಂದ ಕೃಷ್ಣ ಪ್ರಜ್ಞೆಗೆ ಬಂದ್ವೋ ಆವಾಗ ಪ್ರತಿಯೊಂದನ್ನು ಎಲ್ಲವನ್ನು, ಈ ಐಕ್ಯವಾದದ್ದನ್ನ ಎಲ್ಲವನ್ನು, ಈ ವಿದ್ಯೆಗೂ ಆ ವಿದ್ಯೆಗೂ ಇರುವಂತ ವ್ಯತ್ಯಾಸ ಏನು, ಇದೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಈ ಆಧ್ಯಾತ್ಮಿಕ ಅನ್ನೋದು, ಆ ದೇಹ ಅಂದ್ರೇನು, ಆತ್ಮ ಅಂದ್ರೇನು, ಮತ್ತೆ ಇಲ್ಲಿ ನಮ್ಗೆ ಯಾವ್ದು ವಿದ್ಯೆ, ಯಾವ್ದು ಅವಿದ್ಯೆ, ಯಾವ್ದು ಸರಿಯಾದ ದಾರಿಯಲ್ಲಿ ನಡಿಬೇಕು ಅನ್ನೋದನ್ನ ನಮ್ಗೆ ಈ ಇಸ್ಕಾನ್ ಮ್ಯಾಂಗ್ಳೂರಿಂದ ಮತ್ತು ನಿಮ್ಮೆಲ್ಲಾ ಶಿಕ್ಷಾ ಗುರುಗಳಿಂದ ಸಿಕ್ಕಿದ್ದಕ್ಕೆ ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ನಮಗೂ ಕೂಡ ಅಂದ್ರೆ ಈಗ ಈ ಭೌತಿಕ ವಿದ್ಯಾ ನಮಗೆ ಯಾವುದಕ್ಕೂ ಒಂದು ಅಂದ್ರೆ ಆಧ್ಯಾತ್ಮಿಕ ಉನ್ನತಿಗೆ ಕರ್ಕೊಂಡು ಹೋಗೋದು ಕೆಲ್ಸಕ್ಕೆ ಬರೋದಿಲ್ಲ. ಆದ್ರೆ ನಾವು ಆಧ್ಯಾತ್ಮಿಕ ವಿದ್ಯೆ ಕಲಿಯೋದ್ರಿಂದ ನಾವು ಎಕ್ಸ್ಟೆನ್ಷನ್ ಆಗ್ತೀವಿ. ಅಂದ್ರೆ ಈ ಜನ್ಮದಿಂದ ಮತ್ತೆ ನೆಕ್ಸ್ಟ್ ಜನ್ಮಕ್ಕೆ ಕೂಡ ಅದು ನಮಗೆ ಪುನರಾವೃತ್ತಿ ಆಗುತ್ತೆ ಅಂತ ನಾವು ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಬೇಕು ಅನ್ನೋದು ನಂದು ಕಾನ್ಸೆಪ್ಟ್. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ನಾನ್ ಅನ್ಕೊಂಡೆ ನೀವಿಬ್ರು ಅವ್ರ ವಿದ್ಯೆಯಲ್ಲಿ ನೀವು ಅವಿದ್ಯೆಯಲ್ಲಿ ಖುಷಿ ಆಗ್ಬಿಟ್ಟಿದ್ದೀರಾ, ನಿಮ್ಗೆ ಏನೋ ಬೇಡ ಅಂತಾನೆ ನನಗೆ ಅನಿಸ್ತು. ನೀವು ಕನ್ಕ್ಲೂಡ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಮಾತಾಜಿ. ಹರೇ ಕೃಷ್ಣ. ಅದು ಡೈಲಾಗ್ಸ್ ಓನ್ಲಿ ಡೈಲಾಗ್ಸ್ ಅಲ್ಲ ನೀವು ಅವಿದ್ಯೆಯಲ್ಲಿ ಫುಲ್ ಖುಷಿಯಾಗಿದ್ದೀರಾ, ಅವ್ರು ವಿದ್ಯೆಯಲ್ಲಿ ಫುಲ್ ಖುಷಿಯಾಗಿದ್ದಾರೆ. ಅದು ಅದಕ್ಕೆ ಒಂದ್ ಕ್ಷಣ ನನಗೆ ಪಾತ್ರ ತೊಡಗಿಸ್ಕೋಬೇಕಲ್ಲ ಮಾತಾಜಿ, ಪಾತ್ರದಲ್ಲಿ ಲೀನ ಆಗ್ಬೇಕಲ್ಲ. ಅಲ್ಲ ಜಸ್ಟ್ ಹೇಳ್ತೀನಿ, ಆಲ್ಮೋಸ್ಟ್ ಅವಿದ್ಯೆಯವರು ಹಾಗೆ ಅಲ್ಲ ಇರೋದು, ಎಲ್ಲ ನಾನೇ, ನನ್ನ ಬಿಟ್ಟರೆ ಏನೂ ಇಲ್ಲ. ಆಲ್ಮೋಸ್ಟ್ ನಾವು ಮೊದ್ಲೆಲ್ಲ ಹಾಗೆ ಇದ್ದಿದ್ದು. ವಿವಾದ ಸುಖ ಅಂದ್ರೆ ಐಕ್ಯವಾಗಿದ್ದದ್ದು ಅಂತದೇ ಇದ್ದಿದ್ದು. ಯಾವಾಗ ನಮ್ಗೆ ಆಧ್ಯಾತ್ಮಿಕದಲ್ಲಿ ಬಂತೆ ಈ ಐಕ್ಯದಲ್ಲಿ ಇರೋದು ಎಲ್ಲ ಬರೀ ದುಃಖನೇ, ಅಶಾಶ್ವತ ಅನ್ನೋದು ನಮಗ್ ನಿಜವಾಗ್ಲೂ ತಿಳಿಸ್ಕೊಡ್ತು ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಷಾ ಮಾತಾಜಿ, ನೀವೇನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ? ನೀವೆಲ್ಲ ಒಳ್ಳೇದೇ ಹೇಳ್ಬಿಟ್ಟಿದ್ದೀರಾ ಮೊದ್ಲಿಂದ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಉಷಾ ಮಾತಾಜಿ. ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಮಾತಾಜಿ, ಏನೋ ಅದೃಷ್ಟಕ್ಕೆ ನಮ್ದು ಬರುತ್ತೆ ಅವ್ರದ್ದು ಪಾಪ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. 3 ಜನನು ಚೆನ್ನಾಗಿ ಮಾಡಿದ್ರಿ.
ಸೊ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು, ನಾವು ಇವಾಗ ಹೇಗೆ ಆ ನಿರಾಕಾರವಾದಿಗಳು ಆ ಬ್ರಹ್ಮ ಜ್ಯೋತಿಯನ್ನೇ ಪರಮ ಸತ್ಯ ಅಂತ ಅನ್ಕೊಂಡಿದಾರೋ, ಅದೇ ತರ ನಾವು ಏನು ಅವಿದ್ಯೆಯಲ್ಲಿದ್ವೋ ಅದನ್ನೇ ನಾವು ಪರಮ ಸತ್ಯ ಅಂತ ಅನ್ಕೊಂಡಿದ್ವಿ. ಓ, ಇದೇ ಚೆನ್ನಾಗಿರೋದು ಅಂತ ಅನ್ಕೊಂಡಿದ್ವಿ. ಈಗ್ಲೇ ನಮ್ಗೆ ಗೊತ್ತಾಯ್ತು, ನಮ್ಗೆ ಅಂದ್ರೆ ಏನ್ ಅಜ್ಞಾನದಲ್ಲಿ ಇದೀವಿ ಅನ್ನೋದಾದ್ರೂ ನಮ್ಗೆ ಗೊತ್ತಾಯ್ತು ಹೀಗೆ ಇಲ್ಲಿಗೆ ಬಂದ್ಮೇಲೆ ಅಲ್ವಾ. ಫಸ್ಟ್ ನಮ್ಗೆ ಗೊತ್ತಾಗಿದೆ ಅದು ನಾವು ಅಜ್ಞಾನದಲ್ಲಿ ಇದೀವಿ ಅಂತ ಹೇಳಿ. ಇಲ್ಲ ಮಾತಾಜಿ, ಕೇಳಿಸ್ತಾ, ಈಗ್ಲೇ ಕೇಳಿಸ್ತಾ ಇರೋದು. ಓಕೆ. ಹೇಳಿ ಮಾತಾಜಿ. ಅದೇ ಮಾತಾಜಿ, ಮೊದ್ಲು ಕೃಷ್ಣ ಪ್ರಜ್ಞೆಗೂ ಅಂದ್ರೆ ಕೃಷ್ಣ ಪ್ರಜ್ಞೆಗೂ ಬರೋದಕ್ಕೂ ಮುಂಚೆ ಅಂದ್ರೆ ತುಂಬಾ ತುಂಬಾ ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ. ಮತ್ತೆ ಈ ಶಾಸ್ತ್ರ ಕೇಳೋದು ಅಂತ ಹೇಳ್ತಾರಲ್ಲ ಮಾತಾಜಿ, ಅದು ತುಂಬಾ ಹುಚ್ಚು ನನಗೆ. ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಶಾಸ್ತ್ರ ಕೇಳೋದು, ಹಾಗೆಲ್ಲ ಮಾಡ್ತಾ ಇದ್ವಿ. ಈಗ ತುಂಬಾ ಅದರದ್ದು ಪ್ರಮಾಣನೇ ತುಂಬಾ ಕಡಿಮೆ ಆಗಿದೆ. ಮತ್ತೆ ಇನ್ನೊಂದು, ಈಗ ಮನೆಗಳ ಮುಂದೆ ಎಲ್ಲ ಬರ್ತಾರಲ್ಲ ಮಾತಾಜಿ, ನಿಮ್ಗೆ ಆ ತೊಂದ್ರೆ ಇದೆ, ಈ ತೊಂದ್ರೆ ಇದೆ ಅಂತ ಕೆಲವ್ರು ಹೇಳ್ತಾರೆ ಬಂದು. ಈಗ್ಲೂ ಬರ್ತಾರೆ ಮನೆ ಮುಂದೆ. ಆದ್ರೆ ಈಗ ನಾ ಏನ್ ಹೇಳ್ತೀನಿ ಅಂತಾರೆ, ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಅಂದ್ರೆ, ನಾನಿಲ್ಲ, ನಾವು ಚೆನ್ನಾಗಿದ್ದೀವಿ, ನೀವು ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ ಮಾತಾಜಿ. ಬೇರೆ ಯಾರಾದ್ರೂ ಏನಾದ್ರು ಹೇಳ್ತಿದ್ರೆ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ದೆ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು. ಈಗ ಒಂದ್ 2-3 ಸತಿ ನಾನ್ ಮನೆ ಹತ್ರ ಬಂದಿದ್ದಾರೆ, ಆದ್ರೂ ಅವ್ರನ್ನ ಮುಂದಕ್ಕೆ ಹೋಗಿ ಅಂತಾನೆ ಹೇಳ್ತೀನಿ ಮಾತಾಜಿ ನಾನು. ಇನ್ನೊಂದು ಅರ್ಥ ಆಯ್ತು ಮಾತಾಜಿ, ಯಾರು ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರ್ಗೆ ಯಾವುದೇ ಒಂದು ಜ್ಯೋತಿಷದಲ್ಲಿ ಏನೇ ಕಷ್ಟ ಇದಿದೆ ಅದಿದೆ ಅಂದ್ರು ಆಲ್ಮೋಸ್ಟ್ ಸುಮಾರು ಜನ ಹೇಳಿರೋದು. ಅದ್ರಲ್ಲಿ ಜ್ಯೋತಿಷದಲ್ಲಿ ಬರ್ದಿರೋದನ್ನೇ ಬದಲಾಯಿಸ್ತಾನೆ ಕೃಷ್ಣ, ಆತರ ಇರುತ್ತೆ ಅನ್ನೋದನ್ನ ಕೇಳ್ಪಟ್ಟೆ. ಅದು ಆಕ್ಚುಲಿ ಖಂಡಿತ ನಮ್ಗೆ ಕೆಲವು ಎಲ್ಲ ಹೀಗೆ, ಈಗ ಅವ್ರ ಮಾತಾಜಿ ಹೇಳಿದಾಗೆ ಕೆಲವು ವಿಷಯಗಳು ನಮಗೂ ಹೇಳಿದ್ರು, ಹೀಗ್ ನಡೀತೆ, ಹಾಗೆ ನಡೀತೆ, ಹೀಗೆ ಕಷ್ಟ ಬರುತ್ತೆ ಅಂತ. ಅದ್ಯಾವ್ದು ಬರ್ಲಿಲ್ಲ ನಮ್ಗೆ. ಕೃಷ್ಣ ಪ್ರಜ್ಞೆ ಬರ್ತಿದ್ದಂಗೆ ಚೇಂಜಸ್ ತಂತಾನೆ ತುಂಬಾ ಫಾಸ್ಟ್ ಆಗಿ ಆಯ್ತು ಮಾತಾಜಿ ನಮ್ ಜೀವನದಲ್ಲಿ. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಇವಾಗ ಇನ್ನೊಂದು ಟೀಮ್ ಹಾಗಾದ್ರೆ ನೆಕ್ಸ್ಟ್ ವೀಕ್ ಮಾಡ್ತೀರಲ್ಲ ಭವ್ಯ ಮಾತಾಜಿ, ನಿಮ್ ಟೀಮ್? ಹರೇ ಕೃಷ್ಣ. ಓಕೆ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು. ಮತ್ತೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ವೋ ಅವರು ಇವಾಗ ಬೇಕಾದ್ರೆ ಇದು ಸಂಭೂತಿ ಮತ್ತೆ ಅಸಂಭೂತಿ ನಿಮ್ಗೆ ಏನ್ ಅರ್ಥ ಆಗಿದೆ ಅನ್ನೋದನ್ನ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ಚಿಕ್ಕದಾಗಿ ಮಾಡಿ ತೋರಿಸ್ಬೋದು. ಹರೇ ಕೃಷ್ಣ ಮಾತಾಜಿ. ಸೊ ಇದು ಸಂಭೂತಿ ಅಸಂಭೂತಿ ಗೊತ್ತಾಯ್ತಾ, ಅರ್ಥ ಆಯ್ತಾ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಈ 12ನೇ ಶ್ಲೋಕದ ಸಂಭೂತಿ ಅಸಂಭೂತಿ? ಹರೇ ಕೃಷ್ಣ. ಅರ್ಥ ಆಯ್ತು. ಮತ್ತೆ ಸಂಸ್ಕೃತದಲ್ಲಿ ಶಾಶ್ವತವಾದದ್ದು. ಓಕೆ ಮಾತಾಜಿ, ಧನ್ಯವಾದಗಳು. ಪ್ರತಿ ಕ್ಷಣ ಕೃಷ್ಣ ನಾಮಸ್ಮರಣೆ ಮಾಡ್ತಾರೆ, ಒಂದು ಕ್ಷಣ ಕೃಷ್ಣನ ಮರ್ತು ಇರ್ಬೇಡಿ. ಮತ್ತೆ ಇನ್ನೊಂದು ದೀಕ್ಷೆ ಬಗ್ಗೆ ಹೇಳ್ಬೇಕಾಗಿತ್ತು. ಸೊ ದೀಕ್ಷೆ ಯಾರು ತಗೊಂಡಿಲ್ವೋ ಅವರು ಇವಾಗ ಮತ್ತೆ ಪ್ರಭುಜಿ ಹೇಳಿದ್ದಾರೆ. ಸೊ ನೀವು ದೀಕ್ಷೆಗೆ ಅಪ್ಲಿಕೇಶನ್ಗೆ ನೀವು ನಿಮ್ ಹೆಸರನ್ನ ಕೊಡ್ಬೋದು. ಸಂಗೀತ ಮಾತಾಜಿಗಾದ್ರೂ ಕೊಡ್ಬೋದು, ಇಲ್ಲಾಂದ್ರೆ ನನಗಾದ್ರೂ ನೀವು ಕೊಡ್ಬೋದು. ಸೊ ಎಲ್ಲರೂ ದೀಕ್ಷೆನ ತಗೊಳ್ಳಿ. ಸೊ ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ದೀಕ್ಷೆ ತಗೊಂಡ್ರೆ ನಾವು ಗುರು ಪರಂಪರೆಗೆ ನಾವು ಜೋಡಿಸ್ಕೋತೀವಿ ಅಲ್ವಾ. ಸೊ ಇವಾಗ ಹೇಗೆ ಒಂದು ಗಂಡು ಹೆಣ್ಣು ಸುಮ್ಮನೆ ಜೊತೆಲಿದ್ರೆ ಅವ್ರು ಇವಾಗ ಏನು ಒಂದು ಗಂಡಿನ ಏನು ಎಲ್ಲದಕ್ಕೂ ಅವಳು ಹಕ್ಕುದಾರಲ್ಲ ಆಗೋದಿಲ್ಲ ಅಲ್ವಾ. ಮದುವೆ ಆದ್ರೇನೆ ಎಲ್ಲ ಗಂಡನ ಆಸ್ತಿ ಪಾಸ್ತಿ ಎಲ್ಲ ಪ್ರತಿಯೊಂದಕ್ಕೂ ಸಹ ಕಷ್ಟ ಸುಖ ಎಲ್ಲದಕ್ಕೂ ಅವಳು ಹಕ್ಕುದಾರಲ್ಲ ಆಗ್ತಾಳೆ ಅಲ್ವಾ. ಅದೇ ತರ ನಾವು ಇವಾಗ ಗುರು ಪರಂಪರೆಗೆ ನಮ್ಮನ್ನ ಜೋಡಿಸ್ಕೋಬೇಕು ಅಂತ ನಾವು ಹೇಳ್ತೀವಿ. ಮತ್ತೆ ಅದ್ರ ಜೊತೆ ಇನ್ನೂ ತುಂಬಾ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಾವ್ ಇವಾಗ ಭಕ್ತಿ ಮಾಡ್ಬೇಕು ಅಂತ ನಾವು ಎಷ್ಟು ಅನ್ಕೋತಾ ಇದೀವಿ, ಆದ್ರೆ ನಮ್ಗೆ ತುಂಬಾ ಎಷ್ಟೊಂದು ಅಡೆತಡೆಗಳೆಲ್ಲ ಬರ್ತಾ ಇದೆ. ಯಾಕಂದ್ರೆ ಅದೆಲ್ಲನೂ ಸಹ ನಮ್ಮ ಸಂಚಿತ ಪಾಪ ಕರ್ಮಗಳು ನಮ್ಮನ್ನ ಆ ಭಕ್ತಿ ಮಾರ್ಗದಲ್ಲಿ ಮುನ್ನೋಡ್ಕೊಂಡು ಹೋಗ್ಲಿಕ್ಕೆ ಬಿಡೋದಿಲ್ಲ. ಬಟ್ ನಾವ್ ಯಾವಾಗ ಗುರು ಪರಂಪರೆಗೆ ಜೋಡಿಸ್ಕೋತೀವೋ ಆ ಒಂದು ದೀಕ್ಷಾ ಸಮಯದಲ್ಲಿ ನಮ್ಗೆ ಏನ್ ಮಾಡ್ತಾರೆ ಆ ಗುರುಗಳು, ನಮ್ಮ ಹಿಂದಿನ ಪಾಪ ಕರ್ಮಗಳನ್ನೆಲ್ಲ ಅವ್ರು ತಗೋತಾರೆ. ಆಗ ಏನಾಗುತ್ತೆ, ನಮ್ಗೆ ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಮತ್ತೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಮುಂದೆ ಯಾವ ಒಂದು ದೇಹವನ್ನ ಪಡಿತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಮನುಷ್ಯ ಜನ್ಮವನ್ನ ನಾವು ಪಡೆದಿದೀವಿ. ಸೊ ಈ ದೇಹದಲ್ಲಿ ಇದ್ದಾಗ ನಾವು ಭಕ್ತಿ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ನೀವು ಈ ಒಂದು ಅವಕಾಶವನ್ನ ನೀವು ಉಪಯೋಗಿಸ್ಕೊಳ್ಳಿ. ಸೊ ನೀವು ದೀಕ್ಷೆನ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸಹ ನನ್ನ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ನಿಮ್ ಹೆಸರನ್ನ ನೀವು ಮೆಸೇಜ್ ಮಾಡಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಪ್ರತಿ ಕ್ಷಣ ನಾಮಸ್ಮರಣೆ ಮಾಡ್ತಾ ಇರಿ. ಕೃಷ್ಣ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮತ್ತೆ ಹರೇ ಕೃಷ್ಣ, ಧನ್ಯವಾದಗಳು. ನಡತ್ಮನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ.